ನಾವಾಕಿದೆ ದೇವೇಂದ್ರ ಮಹಾಪ್ರಭು ಎಂದು ಕೇಳಿದ್ದೇನೆ. ಹೊರಟು ಬಂದಂತ ಕಾರ್ಯಕಾರಣ ಸ್ವಚ್ಛವಾದಂತಹ ವೈಭವದ ಓಲಗವನ್ನು ಆನಂದ ಮಾನಸನಾಗಿದ್ದೇನೆ. ನೋಡಿದೀರಾ, ಬೇರೆ ಬೇರೆ ದಿಗ್ಬಂಧಿಗಳೊಂದಿಗೆ ಬೇರೆ ಬೇರೆ ವಿಭಾಗದ ಸಾಧುಗಳು, ಸಾಧಕರು, ಮುನಿಗಳು, ಮೌನಿಗಳು ಎಲ್ಲರೂ ಸೇರಿ ಸಭೆಯ ಚಂದ ಅಂದ ಇದ್ದಾಗಿದೆ. ಸಾಂಸ್ಕೃತಿಕವಾಗಿಯೂ ವೈಭವ ಮೆರೆಯುತ್ತಾವು. ಹಾಗೆ ನಾವು ದಿವಸಕ್ಕೆ 3 ಸನ್ಮಾನ ಮಾಡಲಿಕ್ಕೆ ಹೌದು. ಗಾಯಕರಿಗೆ ಬೇರೆ, ನರ್ತಕರಿಗೆ ಬೇರೆ, ಇವತ್ತಾದಂತಹವರಿಗೆ, ಯಕ್ಷರಿಗೆ. ಹೌದು. ಚಿತ್ರಸೇನನ ಗಾಯನ, ಗಾನ ಸರಸ್ವತಿಯನ್ನು ನೆನಪಿಸಿದರೆ ಭರತ ಮುನಿಯ ನಾಟ್ಯ ಶಾಸ್ತ್ರ ಇಲ್ಲಿ ವಿಜೃಂಭಿಸಿದೆ. ಕಾಲಿನ ಮುಗುರಿನಿಂದ ಹಿಡಿದು ತಲೆಯ ಕೂದಲಿನವರೆಗೆ ನಾಟ್ಯ ಮಾಡುವಂತಹ ರಂಭಾದಿ ನಾರಿಯರಲ್ಲಿ ಕಲಾ ಸರಸ್ವತಿ ಮೇಳೈಸಿದ್ದಾಳೆ ಎನ್ನುವುದು ಸಂತೋಷದ ವಿಷಯ. ಎಲ್ಲರೂ ಹೇಳುವುದಾಗಿ ಬೊಬ್ಬೆ ಹೊಡೆದು ಹೇಳುವುದಾಗಿ ಕಳವಳಿಬೇಕು, ಕಳವಳಿಬೇಕು, ಕಳವಳಿಬೇಕು. ಒಂದು ಮಧ್ಯದಲ್ಲಿ ಆದ್ರೂ ಹೇಳ್ಬೋದಲ್ವ ಕಲಾವಿದ ಉಳಿಬೇಕು ಅಂತ. ಕಲಾವಿದ ಉಳಿದ್ರೆ ಮಾತ್ರ ಅಲ್ವ ಕಳವಳಿ. ಹಾಗಾಗಿ ನಾವು ಕಲಾವಿದರಿಗೆಲ್ಲ ರಾಜಾಶ್ರಯ ಕೊಟ್ಟಿದ್ದೇವೆ. ಎಲ್ಲಿ ಕಲಾವಿದರಿಗೆ ರಾಜಾಶ್ರಯ ಸಿಗ್ತದೆ ಅಲ್ಲಿ ಕಲೆ ವಿಜೃಂಭಿಸ್ತದೆ. ಇಂತಹ ಸಾಂಸ್ಕೃತಿಕವಾದಂತಹ ವೈಭವ. ಮತ್ತೆ ಇನ್ನೊಂದುಂಟು, ನಮ್ಮ ಇಲ್ಲಿಯ ವೈಭವ ಹೇಳಲಿಕ್ಕಿಲ್ಲ. ಯಾಕೆ? ನಾನು ಪ್ರಾರಂಭಿಸಿದ ಮತ್ತಿನ ವಾಕ್ಯ ಇಲ್ಲಿ ಅವರು ಹೇಳ್ತಾರೆ. ದೇವೇಂದ್ರನ ಮೊದಲಿನ ವೈಭವ ಏನಂತ ನಮಗಿಂತ ಹೆಚ್ಚು ಇಲ್ಲಿರುವವರಿಗೆ ಗೊತ್ತು. ಹಾಗಾಗಿ ಅದರ ಬಗ್ಗೆ ಹೆಚ್ಚು ಹೇಳಲಿಕ್ಕಿಲ್ಲ. ಇವತ್ತಿನ ವಿಶೇಷ ಏನು ಅಂತ ಕೇಳಿದ್ರೆ, ಚಾಲಕ ಕೆಳಗಿನಿಂದ ಬಂದು ಓಲಗೊಟ್ಟನಲ್ಲ, ಏನೋ
ಹೇಳುವಾಗ ಹೊಸದೊಂದು ವರ್ತಮಾನ ಬಂತು. ಕೆಳಗಿನ ಲೋಕದಿಂದ ಬಂದಂತಹ ಒಬ್ಬ ಓಲೆದೂತ ಹೇಗೆ ಬಂದ ಅಂತ ಕೇಳಲಿಕ್ಕಿಲ್ಲ. ಅವನ ಅರ್ಹತೆಯಿಂದ ಬಂದ ಎನ್ನುವುದಕ್ಕಿಂತಲೂ ಕಳುಹಿಸಿದವರ ಯೋಗ್ಯತೆ ಇಲ್ಲಿ ಅವರಿಗೆ ತರಿಸಿತೋ ಏನು, ಇಲ್ಲದೆ ಹೋದ್ರೆ ಒಬ್ಬ ಸಾಮಾನ್ಯ ಒಬ್ಬ ಸಶರೀರನಾಗಿ ಇಲ್ಲಿ ಅವರಿಗೆ ಬರ್ಲಿಕ್ಕೆ ಉಂಟು. ಕಳುಹಿಸಿಕೊಟ್ಟವರು ದೊಡ್ಡವರು ಯಾರು? ಕ್ಷಿತಿಯಮನ ಮುದ್ಗಲ. ನಿಜವಾಗಿ ಹುಟ್ಟಿದ್ದು ರಾಜನಾಗಿ, ಬರ್ಮ್ಯಾಶ್ವ ನಾಮಕನ ರಾಜನ ಮಗನಾಗಿ ಹುಟ್ಟಿದ ಮುದ್ಗಲ ನಮಗೆ ಅಪರಿಚಿತ ಅಲ್ಲ. ನಾವು ಒಂದು ಸಲ ವಿಮಾನವೇ ಕಳಿಸಿದ್ದೀವಿ. ನಿನ್ನ ಯೋಗ್ಯತೆ ಬಹಳ ದೊಡ್ಡದು. 6 ಸಲ ದುರ್ವಾಸ ಮುನಿಗಳು ಬಂದು ಪರೀಕ್ಷೆ ಮಾಡಿದ್ರು. ಅದರಲ್ಲಿ ತೇರ್ಗಡೆ ಹೊಂದಿದಂತಹ ನಿನ್ನ ದೊಡ್ಡಸ್ತಿಕೆಯನ್ನು, ನಿನ್ನ ಮಹಿಮೆಯನ್ನು ಒಪ್ಪಿಕೊಂಡಿದ್ದೇವೆ. ಬಾರಯ್ಯ ವಿಮಾನ ಏರು ಅಂತ ಹೇಳಿದ್ರು. ಬರಲೇ ಇಲ್ಲ. ಈಗ ಸಾಮಾನ್ಯರಾದ್ರೆ ಏರದೇ ಇದ್ರೆ ಒಂದು ನಾವು ತಾರ್ಕಿಕವಾದಂತಹ ಒಂದು ನಿರ್ಣಯಕ್ಕೆ ಬರಬಹುದು. ಯಾಕೆ ವಿಮಾನ ಏರುವುದರ ಬಗ್ಗೆ ಕೆಲವರಿಗೆ ಭಯವೂ ಆಗಿದೆ, ಏನಾದ್ರೂ ದುರ್ಘಟನೆ ಆದೀತಾ ಅಂತ. ಇವ ಹಾಗಲ್ಲ, ಬರದೇ ಇದ್ದಾರೆ. ಇಲ್ಲಿ ಬಂದು ನಾವು ವೆಚ್ಚ ಮಾಡಿ ಪುನಃ ಅಲ್ಲಿಗೆ ಹೋಗುವಂತಹ ದೇವಲೋಕದ ಪದವಿ ನಮಗೆ ಬೇಡ, ಶಾಶ್ವತವಾದ ಸೌಖ್ಯ ಬೇಕು ಎನ್ನುವ ಕಾರಣಕ್ಕಾಗಿ ತಿರಸ್ಕರಿಸಿದ ಮುದ್ಗಲ ಬ್ರಹ್ಮಮಾನಸ ಪುತ್ರಿಯಾದಂತಹ ಅಹಲ್ಯೆಯನ್ನು ಸಾಕಿಸಲಾಗಿದ್ದಾನೆ ಎನ್ನುವ ವರ್ತಮಾನ ಈ ಪತ್ರದೊಕ್ಕಣೆಯನ್ನು ನಾವು ನೋಡಿದಾಗ, ಪರೀಕ್ಷಿಸಿದಾಗ ಗೊತ್ತಾಯಿತು. ನಮ್ಮ ಕ್ಷೇಮವನ್ನು ಬಯಸಿ, ನಮ್ಮ ಕ್ಷೇಮವನ್ನು ಹಾರೈಸಿ ಪತ್ರದ ಒಕ್ಕಣೆಯನ್ನು ಆರಂಭಿಸಿದ ಆತ ನನ್ನ ಮಗಳಾದಂತಹ ಅಹಲ್ಯೆಗೆ ಸ್ವಯಂವರವನ್ನು ಏರ್ಪಡಿಸಿದ್ದೇನೆ. ಆ ಸ್ವಯಂವರದಲ್ಲಿ 3 ಲೋಕದ ಅಧ್ಯಕ್ಷನಾದಂತಹ ನೀವು ಒಂದು ಉಪಸ್ಥಿತರಿದ್ದು ಕಾರ್ಯಕ್ರಮದ ಶೋಭೆಯನ್ನು ಹೆಚ್ಚಿಸಬೇಕು. ಹೀಗೊಂದು ಭಿನ್ನ ಅದರಲ್ಲಿ ಉಂಟು. ನಮಗೊಂದು ಬರಬೇಕು ಅಂತ ಅಷ್ಟು ತ್ಯಾಗಿಯಾದವ ಹೇಳಿದ್ದಾನೆ ಎಂದಾದ ಮೇಲೆ ನಮಗೊಮ್ಮೆ ಹೋಗಬೇಕು. ನಮಗೆ ಅಪರಿಚಿತರಲ್ಲ ಅವರು. ಬ್ರಹ್ಮಮಾನಸ ಪುತ್ರಿಯ ಆಗಿರುವಾಗ ನಾವು ಪರೀಕ್ಷಿಸಿದವರೇ. ನೋಡುವ, ಸ್ವಯಂವರದಲ್ಲಿ ಪಾಲ್ಗೊಳ್ಳುವ ಉತ್ಸುಕತೆ ನಮಗೂ ಉಂಟು. ಭೂಲೋಕದ ಈ ಪ್ರಪಂಚದಲ್ಲಿ ಸಂಚರಿಸಿದ ವಿಧಾತನಿಂದ ಸಿದ್ಧವಾದ ಚತುಷ್ಪಾದಗಳಿರಲಿ, ತ್ರಿಪಾದಗಳಿರಲಿ, ಎಲ್ಲವೂ ಕ್ಷೇಮವಾಗಿ ಪ್ರಪಂಚದಲ್ಲಿ ಸದಾಕಾಲ ಉಳಿಯುವ ಹಾಗಾಗಬೇಕು. ಈ ಹಾರೈಕೆಯನ್ನು ಅಂತರಂಗದಲ್ಲಿ ಸದಾ ಹೊಂದಿದವರು ನಾವು. ದೀರ್ಘತಮಸನ ಪುತ್ರ ಗೌತಮ ನಾಮಕ ಎಳವೆಯಿಂದಲೇ ಅಧ್ಯಾತ್ಮದ ಕುರಿತಾದಂತಹ ಅಧಿಕವಾದಂತಹ ಆಸಕ್ತಿ ಮೂಡಿದ್ದರಿಂದ ನಮ್ಮದಾದಂತಹ ಪೂರ್ವ ಪರಂಪರೆಯ ಅನುಸಾರವಾಗಿ ಆತ್ಮವರ್ಧನೆಗೆ ಕಾರಣವಾಗಬಹುದಾದಂತಹ ಪಥದಲ್ಲೇ ನಮಗೆ ಆಸಕ್ತಿ ಹೊಂದಿತ್ತು. ನಮ್ಮ ಪರಿಚಯವಿದ್ದವರೆಲ್ಲ ಹೇಳುವುದಕ್ಕೆ ಆರಂಭಿಸಿದರು. ಈತರಾಗನು ಗೌತಮ, ಯಾವುದು ಲೌಕಿಕವಾದಂತಹ ಲಾಲಸೆಗಳು, ಅಪೇಕ್ಷೆಗಳು ಅದೆಲ್ಲಕ್ಕಿಂತ ಹೊರತಾಗಿ ಜೀವನವನ್ನು ಮುನ್ನಡೆಸಬಹುದಾದಂತಹ ಒಂದು ಜ್ಞಾನವನ್ನು ಹೊಂದಿದ ಮಾನವ. ಹಾಗೆ ನಮ್ಮವರೆಲ್ಲ ಪ್ರಶಂಸೆಯ ನುಡಿಗಳನ್ನಾಡಿದರು. ಪ್ರಪಂಚದವರಿಂದ ಹೊಗಳಿಸಿಕೊಳ್ಳಬೇಕು ಅನ್ನುವುದಕ್ಕೆ ನಮ್ಮ ಬದುಕಲ್ಲ.
ನಾವು ಬದುಕಿದ ವಿಧಾನವನ್ನು ನೋಡಿ ಪ್ರಪಂಚ ಹೊಗಳುತ್ತದೆ ಅಂತಾದರೆ ಅವರ ಸಂಸ್ಕಾರದ ಫಲ ಅಂತ ನಾವು ಭಾವಿಸಿದವರು ಒಂದು ವಿಶೇಷ ಕಿತ್ತಡಿಗಳ ಅರಸನೆಂದೇ ಖ್ಯಾತಿಯನ್ನು ಹೊಂದಿದಂತಹ ಮುದ್ದರನಿಂದ ನಿಯೋಜಿತನಾದಂತಹ ಚಾರ ಒಂದು ಲೇಖನವನ್ನು ನಮಗೊದಗಿಸಿದ. ಅವನ ಸಾಕುಪುತ್ರಿಯಾದಂತಹ ಅಹಲ್ಯೆಗೆ ವಿವಾಹ ಅನ್ನುವಂತಹ ನಿರ್ಣಯವನ್ನು ಕೈಗೊಂಡಿದ್ದಾನೆ. ಬಂದು ಸಕಾಲದಲ್ಲಿ ತಾವು ಉಪಸ್ಥಿತರಾಗಬೇಕು ಅನ್ನುವಂತಹ ಒಂದು ನಿರೂಪವನ್ನು ಒದಗಿಸಿಕೊಟ್ಟಿದ್ದಾರೆ. ಸಹಜವೇ ನೋಡಿ, ಪ್ರಾಪಂಚಿಕವಾದಂತಹ ಬದುಕನ್ನು ಸಾಗಿಸುವಲ್ಲಿ ಅಧ್ಯಾತ್ಮವಾದ ಕುರಿತಾದಂತಹ ವಿಶೇಷ ಒಲುಮೆಯನ್ನು ಹೊಂದಿದ್ರು. ಗಾರ್ಹಸ್ಥ್ಯ ಜೀವನದ ಕುರಿತಾದಂತಹ ಅನಾಸಕ್ತಿಯನ್ನು ನಮಗಿಲ್ಲ. ಈ ಪ್ರಪಂಚದಲ್ಲಿ ನಾವು ಕಾಣುತ್ತೇವೆ, ಗೃಹಸ್ಥ ಜೀವನವನ್ನು ಅಂಗೀಕರಿಸಿಯೂ ಅಧ್ಯಾತ್ಮದತ್ತ ಒಲವನ್ನು ಬೆಳೆಸಿಕೊಂಡು ಸಂಸಾರಿಗಳಾಗಿದ್ದುಕೊಂಡು ಪರಾತ್ಪರವಾದದರ ಕುರಿತಾದಂತಹ ಚಿಂತನೆಯಿಂದ ಸತತವಾದ ಸಾಧನೆಯ ಮೂಲಕವಾಗಿ ಸಾರ್ಥಕ್ಯವನ್ನು ಹೊಂದಿದಂತಹ ಅನೇಕರನ್ನು ನಾವು ಕಾಣುತ್ತೇವೆ. ಹಾಗಿದ್ರೆ ನಮಗೂ ಯಾಕೆ ಸಾಧ್ಯವಾಗಲಾರದು? ಆದ್ದರಿಂದ ಹೋಗಿ ಭಾಗವಹಿಸಬೇಕನ್ನೋ ಅಪೇಕ್ಷೆ ಇದೆ. ಹೋಗೋಣ. ಹಾಗಾಗಿ ತಂದೆ ತಾಯಿಗಳು ನನಗೆ ಮುಗ್ಧರಾಯ ವಯಸ್ಸನ್ನು ಸಾಕಿ ಸಾಲವುಂಟ ಗುರುಮುಖೇರದಿಂದ ಬೇಕು ಬೇಕಂತ ವಿದ್ಯಾಭ್ಯಾಸವನ್ನು ಆಚಿಸಿಕೊಂಡಂತ ನಾನು ಬಾಳಿನ ಆಶ್ರಮವನ್ನು ಸೇರಿಕೊಳ್ಳುತ್ತೆ. ವರ್ಣಾಶ್ರಮ ಧರ್ಮಕ್ಕೆ ಒಪ್ಪುವ ಕಾರ್ಯಗಳನ್ನು ಮಾಡುತ್ತ ಧರ್ಮಸಮ್ಮತವಾದ ಬದುಕನ್ನು ಬದುಕಿದವನು ನಾನು. ಇನ್ನು ಗೃಹಸ್ಥಾಶ್ರಮಿಯಾಗಿ ಬಹಳ ಸಂತೃಪ್ತನಿದ್ದೆ. ಲೋಕೈಕ ಸುಂದರಿಯಾದ ಅಹಲ್ಯೆಂಬವಳನ್ನು ಮಗಳಾಗಿ ಬೆಳೆದಂತ ನಾನು ಧನ್ಯನೂ ಹೌದು. ಮಗಳು ಬೆಳೆದು ದೊಡ್ಡವಳಾಗಿದ್ದಾಳೆ. ಅವಳಿಗೆ ವಿವಾಹವನ್ನು ಮಾಡಬೇಕಾದ ತಂದೆಯಾದವನ ಕರ್ತವ್ಯವೇ. ಅದಕ್ಕಾಗಿ ಅನುಪಮ ಚೆಲುವೆದ ಅಂತ ಅವಳಿಗೆ ಒಪ್ಪುವಂತ ವರನೇ ಯಾರು ಎಂದು ಯೋಚಿಸಿದಾಗ ಸ್ವಯಂವರವೇ ಸೂಕ್ತವೆಂದು ನಿರ್ಧರಿಸಿದವರು ನಾನು. ಆ ವಿಚಾರವಾಗಿ ಈ ನೆರೆಯಲ್ಲಿರುವ ಭೂಪಾಲರಿಗೆಲ್ಲ ಓಲೆಯನ್ನು ಕಳಿಸಿದ್ದೇವೆ. ಜೊತೆಗೆ ನಾಗಲೋಕಕ್ಕೂ ಓಲೆಯನ್ನು ಕಳಿಸಿದವರು ನಾವು. ಅದರೊಟ್ಟಿಗೆ ಪಾತಾಳ ಲೋಕ ಓಲೆಯನ್ನು ಕಳಿಸಿದವರಿದ್ದೇವೆ. ನಾವು ಕಳಿಸಿದಂತ ಓಲೆಗೆ ಮನ್ನಣೆಯನ್ನು ಕೊಟ್ಟು ಬಂದು ಸೇರಿದ ರಾಜರುಗಳನ್ನು ನೋಡಿದೆ. ಎಲ್ಲ
ಬಂದಿದ್ದಾರೆ. ನಮ್ಮ ಆಶ್ರಮ ಎನ್ನುವುದು ಸಂಭ್ರಮ ಸಡಗರದಿಂದ ತುಂಬಿ ತುಳುಕಾಡುತ್ತಾ ಉಂಟು. ಬಂದವರನ್ನು ಸತ್ಕರಿಸಬೇಕಾದ ನಮ್ಮ ಜವಾಬ್ದಾರಿ. ಎಲ್ಲರೂ ಬರ್ತಾರೆ. ಒಬ್ಬರು ಓದಾಡ್ತಾ ಇದ್ವಿ ಎಂತ ಸಮಸ್ಯೆ ಅಂತ ವಿಚಾರ ಮಾಡುವುದಕ್ಕೆ ಯಾರು ಇಲ್ವ ಇಲ್ಲಿ? ಇಷ್ಟು ದೊಡ್ಡ ಅಲ್ಲಿದ್ದಾರೆ ಹೋಗಿ ಹೋಗಿ ನನಗೆ ಸಿಗ್ಲಿ. ನಮ್ಮ ಜೀವನದ ಪುಣ್ಯ ನಮ್ಗೆ ಆಗ ಮುಗಿತು ಅಂತ ಹೇಳಿದ್ರು. ನಮಸ್ಕಾರ. ಬಂತು ಬಂತು. ಕೊಡುವುದನ್ನು ಹಿಂದೆ ಕೊಡು ಅಭ್ಯಾಸ ಇಲ್ವಾ? ಅಭ್ಯಾಸ ಇಲ್ಲ ಅಂತ ಅಲ್ಲ, ನಮ್ಮಂತವರು ನಿಮ್ಮಂತವರು ನಮಸ್ಕರಿಸಿದಾಗ ಪುನರಪಿ ಕೊಟ್ಟೆ ಮುಂತಾದ್ರೆ ನಮ್ಮ ಯೋಗ್ಯತೆಯು ನಿಮ್ಮ ಯೋಗ್ಯತೆಯು ಸರಿಸಮಾನವಾಯಿತು. ಹಾಗಾಗಿ ಬಾಕಿ ಮಾಡು. ಆದ್ರಿಂದ ನಾನು ಕೊಡಲಾರೆ. ಅವಸರ ಮಾಡಿ ಇಷ್ಟು ಹೊತ್ತಾಯ್ತು. ಚಪ್ಪಲ ದೇಶದ ಪಾಲಕರು ಯಾವುದು? ಚಪ್ಪಲ ದೇಶದ ಉಪ್ಪಾಗಲಿಲ್ಲ ಅದಕ್ಕೆ. ಯಾವುದಕ್ಕೆ? ಚಪ್ಪೆನ್ನಂತೆ ಚಪ್ಪಲ ದೇಶದ ದರಪಾಲಕರು. ನಿಮ್ಮ ದೇಶ ದರಪಾಲಕರು ವ್ಯವಸ್ಥೆಯ ಬಗ್ಗೆ ನಮ್ಮ ಆಕ್ಷೇಪ ಉಂಟು. ಅವಸರ ಮಾಡಬೇಡಿ. ವ್ಯವಸ್ಥೆ ಇಲ್ಲದೆ ನಾವು ಬರೆಯುವುದಿಲ್ಲ ಇಲ್ಲಿ. ಎಲ್ಲಾ ವ್ಯವಸ್ಥೆ ಉಂಟು. ಕೂತ್ಕೊಳ್ಳಿಕ್ಕೆ ಉಂಟು, ಊಟ ಮಾಡ್ಲಿಕ್ಕೆ ಉಂಟು, ಕಾಲಿಂದ ತಲೆವರೆಗೆ ಎಲ್ಲ ವ್ಯವಸ್ಥೆ ನಮ್ಮಲ್ಲಿ ಉಂಟು. ಕಾಲು ತೊಳೆಯುವ ನೀರಿನಿಂದ ಕುಡಿದುಕೊಳ್ಳುವ ಆಸನದಲ್ಲಿವರೆಗೆ ವ್ಯವಸ್ಥೆ ಸರಿಯಾಗಬೇಕು. ಎಲ್ಲ ವ್ಯವಸ್ಥೆ ಉಂಟು. ಎಲ್ಲ ವ್ಯವಸ್ಥೆ ವ್ಯವಸ್ಥೆಯ ಬಗ್ಗೆ ನಮ್ಮ ಆಕ್ಷೇಪ ಮಾಡಬೇಡಿ. ಅಷ್ಟು ಜವಾಬ್ದಾರಿ ಇಲ್ಲದೆ ನಾವು ಹರಿತೇವ? Very
ನಾಗಲೋಕದ ದೀಪ ಸ್ವರ್ಗದ ವೈಭವದಂತೆ ನಿನ್ನನ್ನು ಸತ್ಕರಿಸಲಾಗದಿದ್ದರು ನನ್ನಿಂದ ಏನು ಸಾಧ್ಯವಾಗುತ್ತದೋ ಅದೇ ರೀತಿಯಾಗಿ ಸತ್ಕರಿಸಿದವನಿದ್ದೇನೆ. ನಮಗೆ ಅದೇ ಯಥೋಚಿತ. ಆಗಲಿ ಸುಖಾನಂದ, ಎಲ್ಲರೂ ಬಂದು ಸೇರಿಯಾಗಿದೆ. ಏನು ನಮಗೆ ಕೂತ್ಕೊಳ್ಳಿಕ್ಕೆ ಸ್ಥಳ ಇಲ್ವಾ? ಹಾಗಾದ್ರೆ ನನಗೆ ಒಂದು ಯೋಗ್ಯತೆ ಇರ್ತದಿಲ್ವಾ? ಸೇರಿಸ್ತಿಲ್ವಾ? ಒಂದೇ ರೀತಿಯ ಕಿರೀಟ, ಒಂದೇ ರೀತಿಯ ಬಟ್ಟೆ, ಒಂದೇ ರೀತಿಯ ಮೀಸೆ. ನನಗೆ ಅವರಿಗೆ ಆಸನ ಉಂಟು, ನನಗಿಲ್ಲ. ಇವರು ಸ್ವಯಂವರಕ್ಕೆ ಬಂದದ್ದ ಅಲ್ಲ, ಹೇಳಲಿಕ್ಕೆ ನಾನು ಸುಧಾರಿಕೆ ಅವರು ವಿಷಯ. ಮೊದಲೆಲ್ಲ ಕೂತ್ಕೊಳ್ಬೇಕಾದ್ರೆ ಮನೆ ಬರುವಾಗ ಬರ್ಲಿಕ್ಕಾಗುದಿಲ್ಲ. ಮನೆ ನನ್ನ ಮನೆ ಇಲ್ಲ. ನಿಮ್ಮಲ್ಲಿ ಅಂತ ನಮ್ಮಲ್ಲಿ ವ್ಯವಸ್ಥೆ ಉಂಟು. ಇಲ್ಲದೆ ಅವರಿಗಿಂತ ಮೊದಲು ನಾವು ಬಂದಿದ್ದೇವೆ. ಪುಣ್ಯ ನಿಮಗೆ ಬಿಚ್ಚಿತ್ತು ತಡವಾಗಿ. ಈಗ ಅವರಿಗಿಂತ ಮೊದಲು ಬಂದದ್ದು. ವ್ಯವಸ್ಥೆ ಉಂಟು, ವ್ಯವಸ್ಥೆ. ಎಲ್ಲಿ ಕೂತ್ಕೊಳ್ಳಿಕ್ಕೆ? ಎಲ್ಲಿ ಕೂತ್ಕೊಳ್ಳಿಕ್ಕೆ? ಎಲ್ಲಿ ಕೂತ್ಕೊಳ್ಳಿಕ್ಕೆ ಮಧ್ಯಕ್ಕೆ ಕೆಳಗೆ. ನಾನು ಅವುಗಳಿಗೆ ಅದ್ರ ತೊಂದರೆ ಇಲ್ಲ, ಬೇರೆ ಗತಿ ಇಲ್ಲ. ಹಾಗಾಗುದಿಲ್ಲ. ನಾನು ಮೇಲೆ ಕುಳಿತುಕೊಳ್ಳುವುದು ಕಷ್ಟದಲ್ಲಿ ಪುಣ್ಯ, ಕೆಳಗೆ ಆಗುವುದಿಲ್ಲ. ಹಾಗೆ ಮಾಡಿದ್ರೆ ಬೇರೆ ವ್ಯವಸ್ಥೆ ಉಂಟು. ನೆಲ ನೋಡಿ ಎಷ್ಟು ಚಂದ ಉಂಟು. ಆಗುದಿಲ್ಲ. ಸ್ವಾಮಿ, ನಾವು ಇಲ್ಲಿ ಏನಾದ್ರೂ ಹೆಚ್ಚು ಕಡಿಮೆ ಮಾತಾಡಬಹುದು, ಆದರೆ ಅಲ್ಲಿರುವವರ ಬಗ್ಗೆ ಆಲೋಚನೆ ಮಾಡಬೇಕು. ಅವರಿಗೆ ಯೋಗ್ಯತೆ ಉಂಟಲ್ವಾ? ಆದ್ರಿಂದ ನಮಗೆ ಆಸನ ಇಲ್ಲದಿದ್ರೂ ಬೇಸರ ಇಲ್ಲ. ನಾನು ಕುಳಿತುಕೊಳ್ಳ ಅಲ್ಲಿಗೆಲ್ಲ ವ್ಯವಸ್ಥೆ ಮಾಡಿ. ಅಲ್ಲಿ ನಿಮ್ಮಲ್ಲಿ ವ್ಯವಸ್ಥೆ ಇತ್ತು, ಈಗ ನಾವು ವ್ಯವಸ್ಥೆ ಮಾಡೋ ಕೂತ್ಕೊಳ್ಳಿ. ಎಂತ ಬೇಕು ಅಂತ ಕೇಳಿದ್ರೆ, ಎಂತ ಬೇಕು ಅಂತ ಕೇಳಿದ್ರೆ ಸೂಚನೆ ಕೊಟ್ಟರೆ ಕುಡಿಲಿಕ್ಕೆ ಈಗ ಸದ್ಯಕ್ಕೆ ಇಲ್ವಂತ. ನಿಮ್ಗೆ ಕುಡಿಲಿಕ್ಕೆ ಬಿಸಿ ನನಗೆ ಆಗುದಿಲ್ಲ. ಬಿಸಿ ಆಗುದಿಲ್ಲ ಅಂತ ಕೇಳಿದ್ದು. ಬಿಸಿ ಆಗುದಿಲ್ಲ, ತಣ್ಣಗೆ ತಣ್ಣಗೆ ನಾನು ತಗೊಳ್ಳೋದಿಲ್ಲ. ಬಿಸಿ ಆಗುದಿಲ್ಲ, ತಣ್ಣಗಾಗುದಿಲ್ಲ ಅಂತಂದ್ರೆ ಮಧ್ಯ ಜಾಗ ಅಂತದ್ದಲ್ಲ, ಬೇಸರ ಮಾಡ್ಬೋದು. ಮತ್ತೆ ನೀವಿಲ್ಲ ಅಮ್ಮನು ಪದಾರ್ಥ ಅಲ್ಲ. ಅಮ್ಮನ ಅట్లాಗೆ ಬಿಸಿಯೂ ಅಲ್ಲ, ಇತ್ಲಾಗೆ ತಣ್ಣಗೂ ಅಲ್ಲ. ಒಂದೇ ಬಿಸಿ. ವ್ಯವಸ್ಥೆ ಮಾಡಿ, ವ್ಯವಸ್ಥೆ ಮಾಡಿ. ಇಲ್ಲ, ರತ್ನ ಕಂಬಳಿತ್ತಲ್ಲ. ಬಂದವನ್ನೆಲ್ಲ ಸತ್ಕರಿಸಿ ಆಯಿತು. ಎಲ್ಲರೂ ನಮ್ಮ ಮುಖವನ್ನೇ ನೋಡುತ್ತಾ ಇದ್ದಾರೆ. ವಧುವನ್ನು ಯಾವಾಗ ಕರೆದುಕೊಂಡು ಬರುತ್ತಾರೆ ಎಂಬುದಾಗಿ ತಡ ಮಾಡುವುದಲ್ಲ. ಅವ ಮಗಳನ್ನು ಕರೆದುಕೊಂಡು ಇಂದು ನಿನ್ನ ಜೀವನದ ಪ್ರಾಮುಖ್ಯ ದಿನ ಮಗಳೇ. ಸ್ವಯಂವರವನ್ನು ನಿರ್ಧರಿಸಿದವನು ನಾನು. ಎಲ್ಲ ಮಹಾರಾಜರುಗಳು ಬಂದು ಸೇರಿದ್ದಾರೆ. ನಿನ್ನ ಚಂದ ಗುಣಕ್ಕೆ ಒಪ್ಪುವಂತ ವರನನ್ನು ಆಯ್ಕೆ ಮಾಡುವ ಪೂರ್ಣ ಸ್ವಾತಂತ್ರ್ಯ ನಿನಗೆ ಕೊಟ್ಟಿದ್ದೇನೆ. ಅದರಿಂದ ಎಲ್ಲರನ್ನು ಪರಿಚಯಿಸಬಹುದು. ನೋಡಿ ಅಮ್ಮ, ಆ ಕಡೆ ನೋಡಿ, ಅಷ್ಟು ದೂರದಿಂದ ಬಂದಿದ್ದಾರೆ. ಇವರು ಆಗಬಹುದಾ ಹುಡುಗ? ನಿಮಗೆ ಯೋಚನೆ ಮಾಡಿ. ಇವರು ರಾಜಕುಮಾರ ಆಗಬಹುದಾ? ಮದುವೆಗೆ ಅಂತ ಬಂದದ್ದು ಆಗುದಿಲ್ಲ. ಇವನಾದ್ರ ಹುಡುಗಿ ಮಾಲೆಯನ್ನು ಹಾಕುವುದು ನಮ್ಮ ಕೊರಳಿಗೆ ಎನ್ನುವುದು ನಿಶ್ಚಯ. ಯಾಕೆ? ಒಮ್ಮೆ ಸರಿಯಾಗಿ ಸಭೆಯನ್ನು ಅವಲೋಕನ ಮಾಡಿ ಒಂದಾದ್ರೂ ಕಾಣುವ ಮುಖ ಉಂಟ?
ಅದಲ್ಲಯ್ಯ, ಎದ್ದು ತೋರುವಂತಹ ರೂಪ, ಲಕ್ಷಣ, ರೂಪವಂತನಾದಂತಹ ಪುರುಷ ಈ ಸಭೆಯಲ್ಲಿದ್ರೆ ಅದು ನಾವೇ ಅಲ್ವ? ಈಗ ಅಂತಲ್ಲ, ನಮ್ಮ ಪ್ರವೇಶ ಆದಾಗಲೇ ಎಲ್ಲರೂ ಮೂಗಿನ ಮೇಲೆ ಬೆರಳಿಟ್ಟಿದ್ದಾರೆ. ಗೊತ್ತಾಗಿದೆ ಅವರಿಗೆ ಬಂದ್ರು ಅಂತ. ಹೀಗೆ ಅಲ್ವಾ? ಮೂಕ ವಿಸ್ಮಿತನಾದೆ. ಆಕಾಶದ ಅಂಚಿನಿಂದ ಭೂಮಿಯ ಅಂಚಿಗೆ ಮಿಂಚಿನ ಗೊಂಚಲಂತೆ ಪ್ರಜ್ವಲಿಸುತ್ತಿರುವ ಬಾಲನೆ ಯಾರು? ಪ್ರಜ್ವಲಿಸುವ ಎನ್ನುವ ಹಾಗೆ. ಸ್ವಾಮಿ, ಬೇಡ, ನಮ್ಮ ಊರಿಗೆ ಬರಬೇಕು ನೀವು. ಕಂಬವು ನಮ್ಮ ಕತೆ ಹೇಳ್ತದೆ. ಹಿಂದೆ ಈಗ ಅಂತವಲ್ಲ ವ್ಯವಸ್ಥೆ, ಆದ್ರೆ ಒಂದು ಪ್ರಚಾರ ಇಲ್ಲ. ಹೌದು, ಈಗಷ್ಟು ಪ್ರಚಾರ ಇಲ್ಲ, ಅದ್ರ ಪ್ರಚಾರ ಇತ್ತು. ಹಾಗಂತ ನಮ್ಮನ್ನು ನಾವೇ ಉದ್ಘಾಟಿಸಿಕೊಳ್ಳುವುದಕ್ಕೆ ಸಾಧ್ಯ ಅಲ್ಲ, ಅದು ತಪ್ಪಾಗುತ್ತದೆ. ಹೌದು. ಆದ್ರಿಂದ ಒಂದು ಕೆಲಸ ಮಾಡಿ, ನಮ್ಮ ಬಗ್ಗೆ ಅವಳಲ್ಲಿ ಸರಿಯಾಗಿ ಹೇಳಿ, ಮತ್ತೆ ನೀವು ನಮ್ಮ ಊರಿಗೆ ಬಂದಾಗ ನಿಮಗೊಂದು ನಿಮ್ಮ ಊರಿಗೆ ಬರುವಾಗ ನನಗೆ ವ್ಯವಸ್ಥೆ ಮಾಡ್ತೀರಾ? ನೀವು ಬಂದಾಗೆ ಮರ್ಯಾದೆಯಲ್ಲಿ ಆಗುದಾದ್ರೆ ನೋಡಿ, ಇಲ್ಲದಿದ್ರೆ ಇಲ್ಲಿ ತಲೆ ಬಿಸಿ ಮಾಡಬೇಡಿ, ನೇರವಾಗಿ ಮನೆಗೆ ಹೋದ್ರೆ ಆಯ್ತು. ಒಂದ್ ವೇಳೆ ನಾನು ಯಾವಾಗಾದ್ರೂ ನಿಮ್ಗೆ ಸಿಗುವಾಗ ನಾನು ಕೂಡ ಊರಲ್ಲಿ ನಿಮ್ಮದು ಕನಕಪುರ. ಬಂಗಾರದ ರಾಶಿ ಮುದ್ದೆ ಅಲ್ಲಿ ಕನಕಪುರದ ಬಂಡೆ ಅಂತ ಕರೀತಾರೆ ನನ್ನನ್ನು. ನನಗೆ ಬಿದ್ದಿದ ಯಾವುದು? ನನಗೆ ಬಿದ್ದಿದ ಹಾಗಲ್ಲ, ಕನಕಪುರದಲ್ಲೇ ಸ್ಥಿರವಾಗಿ ನಿಂತ ಬಂಡೆಯ ಪಾದಿಯಲ್ಲಿ. ಹಾಗೆ ಹುಡುಗಿ ಮುಖ ನೋಡಿ. ನನ್ನ ಹೆಸರು ಗೊತ್ತಂತ? ಶಿವಕುಮಾರ್. ಶಿವಕುಮಾರ್ ಹೆಚ್ಚಾಗಿರ್ಲಿಲ್ಲ, ಇಷ್ಟು ಇದೆಯಾ? ಇಷ್ಟೇ ಇರ್ಲಿ, ಇದಕ್ಕಿಂತ ಹೆಚ್ಚಾದ್ರೆ ನಿಮಗೆ. ಇಲ್ಲಿ ಹತ್ತಿರದಲ್ಲಿ ಇರುವುದು ಯಾರು ಅಂತ ಅಮ್ಮ ನೋಡಮ್ಮ, ಕನಕಪುರ ಅಂತೆ. ಯಾರಂದ್ರೆ ಶಿವಕುಮಾರ ಕನಕಪುರದಂತೆ. ಅವ ಆಗ್ಬೋದ ನೋಡಿ, ಸ್ವಲ್ಪ ಮುಖ ನೋಡಿ, ಮುಖದಾಗಿ ಪುಡಿ ಪುಡಿ ಆಯ್ತವ. ಎಷ್ಟು ಮಾತಾಡಬಾರ್ದು ಅಮ್ಮ. ಗೌತಮ ಮಹರ್ಷಿಗಳಿದ್ದಾರೆ, ಅವರು ನಮಗೆ ಸರಿಯಾಗಿ ನೋಡಿ ಯೋಚನೆ ಮಾಡಿ ಅಮ್ಮ. ದೇವಲೋಕದ ಅಧಿಕಾರಿ ದೇವೇಂದ್ರ ಇಲ್ಲಿ ಕೂತ್ಕೊಂಡಿದ್ದಾರೆ, ಯೋಚನೆ ಮಾಡಿ ಅಮ್ಮ, ಸರಿ ನೋಡಿ.
ಚಿಂತಿಸಿ ಮೌನಿ ಚಿಂತಿಸಿ ಮೌನಿ ಬಂದಂತವರೆಲ್ಲ ಬೆಕ್ಕ ಸೆಬರಗಾಗಿ ನೋಡುತ್ತಾ ಇದ್ದಾರೆ. ನನ್ನ ಮಗಳವರನ್ನು ಯಾರನ್ನು ಗಮನಿಸುತ್ತಾ ಇಲ್ಲ. ಬದಲಾಗಿ ದೇವೇಂದ್ರನೇ ಅನುರಕ್ತರಾಗಿದ್ದಾಳೆ. ನಾನಾದರೂ ನಾಲ್ಕರ ಸುಖಭೋಗವನ್ನು ಬಯಸುವವನು ನಾನಲ್ಲ. ನನ್ನ ಮಗಳು ಹಾಗೆ ಮಾಡಕೂಡದು ಎಂಬುವಂತ ನನ್ನ ಆಸೆ ನನ್ನಲ್ಲಿ. ಅದು ಏನು ಮಾಡು, ಈ ಮಹಾರಾಜರುಗಳನ್ನು ಕರೆಸಿಕೆಟ್ಟೇನೋ ಅಲ್ಲ ಅಲ್ಲ, ಈ ಸುರಪ್ಪನನ್ನು ನಾನು ಕರೆಸಿಕೆಟ್ಟೆ. ಏನು ಮಾಡೋಣ ಏನು ಮಾಡೋಣ. ಸರಿ ಸರಿ, ಒಂದು ವಿಚಾರ ಇದೆ, ಇವರಲ್ಲಿ ಹೇಳುತ್ತೇನೆ. ಬಂದವರ ಭಾಷೆಯಲ್ಲಿ ಒಂದು ವಿನಂತಿಯನ್ನು ಮಾಡುತ್ತಾ ಇದ್ದೇನೆ. ಸದ್ಯ ಸ್ವಯಂವರದಲ್ಲಿ ಒಂದು ಸಣ್ಣ ಬದಲಾವಣೆ, ಒಂದು ಪಂಥವನ್ನು ಏರ್ಪಡಿಸುತ್ತಾ ಇದ್ದೇನೆ ನಾನು. ಯಾರು ತ್ವರಿತಗತಿಯಲ್ಲಿ ಸಾಗಿ ಕ್ಷೋಣಿಯನ್ನು ಸುತ್ತುವರಿದು ಮೊದಲಿಗನಾಗಿ ಯಾರು ವಿವಾಹ ಮಂಟಪಕ್ಕೆ ಬಂದು ಸೇರುತ್ತಾನೋ ಅವನಿಗೆ ನನ್ನ ಮಗಳನಿತ್ತು ವಿವಾಹವನ್ನು ಮಾಡುತ್ತೆ. ಇದು ನನ್ನ ಪಂಥ. ಮದುವೆಯಾಗಬೇಕು ಎನ್ನುವಂತಹ ಉದ್ದೇಶದಿಂದ ನಾವು ಬಂದವರಲ್ಲ. ಮದುವೆ ಆಗಲೇಬೇಕು ಅಂತ ಇರ್ತಿದ್ರೆ ಪೂಜೆಯನ್ನು ಮಾಡುವಂತಹ ಅರ್ಚಕರು ದರ್ಬೆಯನ್ನು ಯಾವ ರೀತಿ ಎತ್ತುತ್ತಾರೋ ಆ ರೀತಿಯಾಗಿ ಹುಡುಗಿಯನ್ನು ಎತ್ತಿ ಹಾರಿಸಿಕೊಂಡು ಹೋಗಬಲ್ಲೆ. ಆದರೆ ಬಿಟ್ಟದ್ಯಾಕೆ? ಮಹರ್ಷಿಗಳ ಮಗಳ ಸ್ವಯಂವರ ಒಂದು. ಇನ್ನೊಂದು ಬಲ್ಲವನನ್ನು ಮಾತು ಹೇಳಿದ್ದಾರೆ ಗೊತ್ತಾ ನಿಮಗೆ? ಒಲಿದರೆ ನಾರಿ, ಮುನಿದರೆ ಮಾರಿ. ಹೆಣ್ಣು ಒಲಿದು ಬರಬೇಕು, ಹೆಣ್ಣು ಹೊನ್ನು ಮಣ್ಣು ಅದೆಲ್ಲ ಒಲಿದು ಬರಬೇಕು. ಅದಾಗಿ ಹಾಗಾಗಿ ಬಿಟ್ಟದ್ದು. ಮತ್ತೆ ಮೊದಲಿಂದಲೂ ನಮಗೊಂದು ಅಭ್ಯಾಸ, ಈ ಹೆಣ್ಣು ಮಕ್ಕಳಿಗೊಂದು ತೊಂದರೆ ಆಗುತ್ತದೆ ಅಂತ ಗೊತ್ತಾದ್ರೆ ಸಾಕು, ನಾವು ಮಧ್ಯರಾತ್ರಿಯಲ್ಲಿ ಎದ್ದು ಹೋಗುದು ಅವಳ ರಕ್ಷಣೆಗೆ. ಗೊತ್ತಾಯ್ತಲ್ಲ? ಹೌದೌದು. ಮತ್ತೆ ಮದುವೆ ಆಗಬೇಕು ಎನ್ನುವಂತಹ ಆಶೆಯಿಂದ ಬಂದವರಲ್ಲ. ಒಂದು ವೇಳೆ ಮದುವೆ ಆಗಲೇಬೇಕು ಅಂತಾದ್ರೆ ಏನಂತ ಅವರು ಹೇಳಿದ್ದು? ಭೂಮಿಯನ್ನು ಸುತ್ತಿ ಬರಬೇಕು,
ನಾನು ಕಾಯುವುದು ಹೆಂಡತಿ ನನಗೆ ಸುತ್ತು ಬರಬೇಕು ಅಂತ. ನಾನು ಹೆಣ್ಣು ಸಿಗಬೇಕು ಅಂತಾದ್ರೆ, ಊರು ಸುತ್ತಬೇಕು ಅಂತಾದ್ರೆ ನನಗೆ ಅಲ್ಲಿ ಬೇರೆ ಹೆಣ್ಣಿಲ್ವಾ? ಮತ್ತೆ ಯಾರು ನಾನು? ಕನಕಪುರದ ಬಂಡೆ ಶಿವಕುಮಾರ. ಇವತ್ತಿಲ್ಲಿ ಏನ್ ನಡೀತಿದೆ ಸ್ವಯಂವರ, ಇದು ನಮಗೆ ಅಷ್ಟು ಒಂದು ಹಿತವಾಗಿ ಇಲ್ಲ. ಯಾಕಂದ್ರೆ ನಾವು ಈ ಮಾತೃಭೂಮಿಯನ್ನು ಬಹಳ ಆರಾಧಿಸುವುದು. ಹಾಗೆ ಮಾಡ್ತೀರಿ ಹೀಗೆ ಮಾಡ್ತೀರಿ ಅಂತ ಹಾಗೆ ನೋಡಿ ಅದ್ರ ಬಗ್ಗೆ ನೋಡಿ ಇವರೇ, ಇದು ಏನಾಗಿದೆ ಅಂತ ಹೇಳಿದ್ರೆ, ಎಲ್ಲ ಹಾಳಾಗಿದೆ. ನಾವು ಏನೋ ಹಮ್ಮಿಕೊಂಡಿದ್ದೀವಿ. ಹೌದು. ಇದನ್ನೆಲ್ಲ ನೋಡುವಾಗ ನನಗೊಂದು ಮಾತು ನೆನಪಾಗ್ತದೆ. ನಮಸ್ತೆ ಸದಾ. ನಮ್ಮ ಮಣ್ಣು ಅನ್ನೋದು ಏನಿದೆ ನೋಡಿ, ಇದು ನಮಗೆ ಬಹಳ ಪವಿತ್ರತೆ. ಮತ್ತೆ ನಾನು ಏನು ಮಾತಾಡಿದ್ರು ನೀವೆಲ್ಲ ಕುಡ್ದೆ ಮಾತಾಡುದು ಅಂತ ತಿಳ್ಕೊಳ್ತೀರಿ. ಹಾಗಾಗಿ ನಾನು ಹೆಚ್ಚಿಗೆ ಮಾತಾಡೋದಿಲ್ಲ. ಮತ್ತೊಂದು ಹಾ, ಜನರ ಅಭಿಪ್ರಾಯ ಅಷ್ಟೇ. ಹಾ, ನೀವು ಇವತ್ತೊಂದು ನಾಳೆ ಮಾತಾಡ್ತೀರ ಹಾಗೆ ಬಂಡೆ ಯಾವ ಕಡೆಗೆ ಬಿದ್ದದ್ದು? ಅದು ನಮ್ಮ ಶೈಲಿ. ನಮಸ್ತೆ ಸದಾ ವತ್ಸಲೆ. ಅಲ್ಲ, ಅದನ್ನು ಕೇಳುವಾಗ ನನಗೆ ಕಾಣ್ತದೆ ಬಂಡೆ ಈ ಕಡೆ ಬರ್ತದ ಅಂತ. ಈಗ ಸ್ವಲ್ಪ ಮನೆ ಗಟ್ಟಿ ಉಂಟು. ನಾವು ಯಾವ ಕಡೆ ಬಂದ್ರು ನಿಮ್ಮ ಒಳ್ಳೆದಕ್ಕೆ ಬರ್ತೀವಿ. ದೊಡ್ಡ ಬಂಡೆ ಅಂತ ಗೊತ್ತಾದ ನಂತರ ಬಂಡೆ ಅಲ್ವಾ, ಪರ್ವತ. ಮತ್ತೆ ಇಲ್ಲದೆ ಅವನು ಮುಗಿಲಿಂತ ಕಾಯ್ತಾ ಇದ್ದ. ಅವನಿಗೆ ಸ್ವಲ್ಪ ಎಷ್ಟು ಸಮಯ ಒಟ್ಟಿಗೆ ಅಲ್ಲ, ಭವಂತ ಬೇರೆ ನನ್ನದು ಬೇರೆ. ನಾನು ಕಾಶ್ಮೀರದಿಂದ ಬಂದದ್ದು. ನನ್ನ ಶೈಲಿ ನೋಡುವ ಗೊತ್ತಾಗಿಲ್ಲ. ಈಗ ನಿಮ್ಮ ಕ್ರಮ ಬದಲಾವಣೆ ಅಲ್ವಾ? ಸ್ವಲ್ಪ ಬದಲಾವಣೆ ಆಯ್ತು. ಹೀಗೆ ಮಾಡಬಾರ್ದಿತ್ತು ನೀವು. ನಮ್ಮಂತ ರಾಜಕುಮಾರನೆಲ್ಲ ಕರೆದು ಇದೊಂದು ಅಪಮಾನ. ಇಲ್ಲ, ಅನಿವಾರ್ಯವಾಗಿ ಮಾಡಿದ್ದಷ್ಟು ಕೊಡುವುದಿಲ್ಲ ಅಂತ ಹೇಳಿಲ್ಲ. ಆಯ್ತು, ಭೂಮಿಯನ್ನು ಸುತ್ತು ಬರ್ಬೇಕಲ್ವ? ಬೇಡ, ಸುತ್ತು ಬಂದು ನಾನು ಹುಡುಗಿಯನ್ನು ಮದುವೆ ಆಗುವುದಕ್ಕೆ ನನಗೆ ಇಷ್ಟ ಇಲ್ಲ. ಮತ್ತೆ ಒಂದು ವಿಷಯ ಹೇಳಿದೆ, ಸತ್ಯ ಹೇಳ್ತೇನೆ, ನಾನು ನನಗೆ ಬೇಕಾಗಿ ಬಂದದ್ದಲ್ಲ. ಯಾರು ಒತ್ತಾಯಕ್ಕೆ ಬಂದರು? ನಾನು ನನ್ನ ತಂದೆಯವರ ಒತ್ತಾಯಕ್ಕೆ ಬೇಕಾಗಿ ಬಂದದ್ದು. ಅವರೇನು ಹೇಳಿದ್ರು? ನೀನೊಂದು ಪ್ರಾಯಕ್ಕೆ ಬಂದಿದ್ದಿ, ಮದುವೆ ಆಗ್ಬೇಕು ಎನ್ನುವ ಹಾಗೆ. ನನಗೆ ಮದುವೆ ಆಗಿ ಮನಸ್ಸೇ ಇಲ್ಲ. ಅಲ್ಲ, ಹೆಣ್ಣು ಕೊಡುವುದಿಲ್ಲ ಮತ್ತೆ ಹಾಗಲ್ಲ, ಹೆಣ್ಣು ಮಕ್ಕಳ ವ್ಯಾಮೋಹಾರ ಇಲ್ಲ. ಹೌದು, ಹಾಗೆ ಅವರಿಗೆ ಬೇಕಾಗಿ ಬಂದೆ. ಹೌದು, ಮತ್ತೆ ಮಾಲೆ ಹಾಕಿದ್ರು ಕೂಡ ನಾನು ಅರ್ಧದಿಂದ ಓಡುವಂತ ಪ್ರಯತ್ನದಲ್ಲಿ ಇದ್ದೆ. ಆಯ್ತು, ಬರ್ತೇನೆ. ಆಯ್ತು, ಬರುವುದು ಬೇಡ, ಹೋಗು. ಅಲ್ಲ, ಅದು ಹೋಗುವಾಗ ಬರ್ತೇನೆ ಅಂತ ಹೇಳಿದ್ದು, ಹೋಗ್ತೇನೆ ಅಂತ ಹೇಳಿಕ್ಕಿಲ್ಲ. ಬರ್ತೇನೆ. ಊಟ ಉಂಟು. ಊಟ ಉಂಟು. ಆಯ್ತು. ಸ್ವಯಂವರದ ವಧುವನ್ನು ಮದುವೆ ಮಾಡಿ ಕೊಡ್ತೀರ ಅಂತ ಹೇಳಿದ್ರು. ಈಗ ನೋಡಿದ್ರೆ ಸ್ವಯಂವರದ ನಿಯಮವನ್ನೇ ಬದಲಾಯಿಸಿದೆ. ಏನು ಮಾಡಿ? ನೀವು ಹೋಗಿ ನಿಮ್ಮ ಅಪ್ಪನಲ್ಲಿ ಹೇಳಿ, ತಂದೆಯಲ್ಲಿ ಹೇಳಿ, ಏನಂತ? ಈಗ ನಿಮಗೆ ಹೆಣ್ಣು ಕೊಡುವುದಿಲ್ಲ ಅಂದ್ರೆ ಭೂಮಿಯ ಒಂದು ಸುತ್ತು ಹಾಕಿ ಬರ್ಬೇಕಂತ. ಅಪ್ಪ ಇಲ್ಲ ಅಲ್ಲಿ. ಈಗ ಮದುವೆ ನಂಗೆ ನಿಮಗ ಮತ್ತೆ ನೀವ್ಯಾರಿಗೆ? ನನ್ನ ಅಪ್ಪನಿಗೆ ಮದುವೆ. ಈಗ ಇನ್ನು ಭತ್ತದ ಜಾಗ ಉಂಟಲ್ಲ, ಜಾಗ ಉಂಟಲ್ಲ ಬರ್ಲಿಕ್ಕೆ. ಆಯ್ತು.
ಏನು ಭೂಮಿ ಸುತ್ತಬೇಕಾಗ ಹೌದು ಭೂಮಿ ಸುತ್ತು. ನಾವೆಲ್ಲ ದಿನಾಲು ತಿರುಗುದಲ್ಲ, ಹಾಗೆ ಭೂಮಿ ಸುತ್ತಲಿಕ್ಕೆ ಆಗುದಿಲ್ಲ. ಮನೆಯ ಸುತ್ತಾದ್ರು ಉಂಟಲ್ಲ, ಇದುಂಟಲ್ಲ, ಅಡಿಗೆಯ ಪಾತ್ರ ಸುತ್ತಾದ್ರು. ಹಾ ಹೋಗುವ. ಮದುವೆ ಆಗಲಿಕ್ಕೆ ಬಂದಾಗ ಪ್ರಥಮವಾಗಿ ಹೇಳುವುದಾದ್ರೆ ಮದುವೆ ಆಗಲಿಕ್ಕೆ ಅಂತ ಬಂದದ್ದೇ ಅಲ್ಲ. ಮಾರ್ತಿಗಳು ಮಾಡಿರುವಂತಹ ಒಂದು ಸ್ವಯಂವರ ಯಾವ ರೀತಿ ಇದೆ ನೋಡಿಕೊಂಡು ಹೋಗುವ ಅಂತ ಬಂದದ್ದು. ಹಾಗೆ ಬಂದ. ಈಗ ಬದಲಾವಣೆ ಆಯ್ತಲ್ಲ, ನಿಯಮವು ಬದಲಾವಣೆ ಆಯಿತು. ನಮಗೆ ಮಂತಿಲ್ಲ, ಇಡೀ ಒಂದು ಸುತ್ತು ಬರ್ಬೇಕಂತ ಹೇಳಿದ. ಅಷ್ಟು ಸಮಯದಲ್ಲಿ ನಾ ಎಲ್ಲಾದರೂ ಹೋಗಿ ರಾಜ್ಯ ವಿಸ್ತರಣೆ ಮಾಡಿದ್ರೆ ಸೌಂದರ್ಯವತಿಯಾದಂತಹ ಹೆಣ್ಣನ್ನು ಪಡೆಯಬಹುದು. ನಿಮಗೆ ಮದುವೆ ಆಗಲಿಕ್ಕೆ ಮನಸ್ಸಿಲ್ಲ. ಈಗ ಮನಸ್ಸಿಲ್ಲ. ನಾನು ಅದೇ ಯೋಚನೆ ಮಾಡುವುದು. ಆಗುವುದಾದ್ರೆ ನಿಮ್ಮ ಮೊದಲಿನ ಹೆಂಡತಿಗೆ ಗೊತ್ತುಂಟು. ಆದರೆ ನಮ್ಗೆ ಇನ್ನು ಮದುವೆ ಆಗ್ಬೇಕು ಸ್ವಾಮಿ. ಒಂದು ಒಂದು ಕೂಡ ಇಲ್ಲ, ಎರಡೆರಡು ಮದುವೆ ಆಗ್ಲಿಕ್ಕೆ ನಾನೇನು ನೀವ ಮತ್ತೆ ಆಗಿದೆ ಅಂತ ನಿಮಗೆ ಅಲ್ಲ, ನೀವು ಅನುಭವದ ಮಾತನ್ನಾಡಿದಾಗ ಆಟ ಆಗುದಿಲ್ಲ. ಪ್ರಪಂಚದಲ್ಲಿ ಆಗುದಿಲ್ಲ, ಎರಡೆರಡು ಮೂರು ಮೂರು ಆಗುದಿಲ್ಲ. ಪ್ರಪಂಚದಲ್ಲಿ ಮಾಡುದಿಲ್ಲ, ಮದುವೆ ಆಗುದಿಲ್ಲ. ಅದು ನಮ್ಮ ಧರ್ಮವೇ ಹಾಗೆ ಇರ್ತದೆ. ಹಾಗಾಗಿ ಇದು ನನ್ನ ಮೊದಲನೇ ಮದುವೆ. ರಾಜ್ಯ ವಿಸ್ತರಣೆ ಇನ್ನೂ ಆಗಬೇಕಾಗಿದೆ. ಮದುವೆ ಮೇಲೆ ನಿಮಗೆ ಪ್ರೀತಿ ಇಲ್ಲ, ಮನಸ್ಸಿಲ್ಲ. ಈಗ ಬೇಡ ಅಂತ ಆಯ್ತು. ನಿಯಮ ಬದಲಾವಣೆ ಆದ ಮೇಲೆ ಈಗ ಬೇಡ ಅಂತ ಆಯ್ತು. ಒಂದು 50 ವರ್ಷ ಕಳೆದ ನಂತರ 50 ಕಳೆದ ನಂತರ ನಿಮ್ಮ ಅಜ್ಜಿಗೆ ಮದುವೆ. ಎನ್ನುವ ತುಂಬು ನಿರೀಕ್ಷೆಯ ಭಾವದಲ್ಲಿದ್ದೆ. ನಾದ ಬರುವಾಗ ವೀಣೆಯ ತಂತಿ ಕಡಿದ ಹಾಗೆ, ಸಿಹಿಯಾದ ಕಬ್ಬಿನ ರಸಕ್ಕೆ ಬೇಕಾಗಿ ಹಂಬಲಿಸಿದಾಗ ಕಸ ಸಿಕ್ಕಿ ಹಾಕಿಕೊಂಡ ಹಾಗೆ, ಸ್ವಯಂವರದಲ್ಲಿ ಒಂದು ತಿದ್ದುಪಡಿ. ದೊಡ್ಡ ವಿಷಯ ಅಲ್ಲ. ಯಾವ ಬದಲಾವಣೆ ಆದರೂ ನಾವು ಮಾಡದೇ ಇರುವುದಲ್ಲವಲ್ಲ. ನಮ್ಮ ಯೋಗ್ಯತೆಗೆ ಸರಿಯಾದವರು ಇಲ್ಲಿ ಯಾರಿದ್ದಾರೆ? ಸ್ವಯಂವರಾರ್ಥಿಗಳಾಗಿ ಬಂದವರು. ಯಾವ ಬದಲಾವಣೆ ಮಾಡಿದರೂ ಗೆದ್ದೇವೆ ಎನ್ನುವ ಆತ್ಮವಿಶ್ವಾಸದಿಂದಲೇ ಇರುವುದು ನಾವು. ಹಾಗಾಗಿ ಸ್ವಯಂವರನಾಗಿ ಹೆಣ್ಣೆ ಆರಿಸಿಕೊಳ್ಳುವಂತ ಕ್ರಮವನ್ನು ಸ್ವಯಂವರನಾಗಿ ನಾವೇ ಪ್ರಕಟಿಸುವಂತ ಬದಲಾವಣೆ ತಂದಿದ್ದಾರೆ ಎಂದಾದರೆ ಭೂ ಪ್ರದಕ್ಷಿಣೆ ದೊಡ್ಡ ವಿಷಯ ಎಂತದ್ದು. ನಮ್ಮಲ್ಲಿ ಬೇರೆ ಬೇರೆ ವಾಹನಗಳುಂಟು. ನಮಗೆ ಸಮಸ್ಯೆ ಅದು ಯಾವ ವಾಹನ ಇರುವುದು ತುಂಬ ಉಂಟಲ್ಲ. ದಿವ್ಯ ವಿಮಾನವನ್ನು ಹೇಳಿದ್ದೇನೆ. ಭೂ ಪ್ರದಕ್ಷಿಣೆ ಹೊರಟ ದಕ್ಷಿಣೆಗಾಗಿ ಹೊರಟು ಹೋಗಿದ್ದರು. ಏನಿಲ್ಲ, ಮೊದಲಿಗೆ ಸ್ವಯಂವರಕ್ಕಷ್ಟೇ ಆಮಂತ್ರಣ ಇದ್ದರು. ವಧುವಾದವಳು ತಾನೇ ತನ್ನ ವರನನ್ನು ಆಯ್ದುಕೊಳ್ಳುವಂತಹ ಒಂದು ಪ್ರಕ್ರಿಯೆ ಪ್ರಪಂಚಕ್ಕೆ ನವೀನವಾದದ್ದೇನು ಅಲ್ಲ. ಜ್ಞಾನಿಯಾದಂತಹ ಮುದ್ಗಲ ಮಹರ್ಷಿ ಮಾಡಿದಂತಹ ನಿರ್ಣಯದಲ್ಲಿ ಈ ಕ್ಷಣಕ್ಕಾಗುವಾಗ ಸಂದರ್ಭಾನುಸಾರವಾಗಿ ಒಂದು ಬದಲಾವಣೆಯನ್ನು ಕೈಗೊಳ್ಳುತ್ತಾನೆ ಅಂತಾದ್ರೆ ಏನಿದರ ಉದ್ದೇಶ ನಮಗೆ ಸ್ಪಷ್ಟ ಆಗಿದೆ.
ತನ್ನದ್ದಾದಂತಹ ಜ್ಞಾನದ ಮೂಲಕವಾಗಿ ತನ್ನ ಮಗಳಿಗೆ ಯಾವನು ಪತಿಯಾಗಬೇಕು ಅನ್ನುವಂತಹ ಒಂದು ನಿರೀಕ್ಷೆಯನ್ನು ನಿರ್ಣಯವನ್ನು ಹೊಂದಿದ್ದಾನೆ ಎನ್ನುವುದೇ ಸ್ಪಷ್ಟ. ಹಾಗಿದ್ರೆ ವರನಾದವನು ತನ್ನ ಅರ್ಹತೆಯನ್ನು ಪ್ರಕಟಿಸುವಲ್ಲಿ ತನ್ನದ್ದಾದಂತಹ ಬೌದ್ಧಿಕವಾದಂತಹ ಶಕ್ತಿಯ ವಿನಿಯೋಗದ ಮೂಲಕವಾಗಿಯೇ ಮುಂದಾಗಲಿ. ಇದೇ ಹೌದಾದರೆ ನೋಡೋಣ. ಭೂಪ್ರದಕ್ಷಿಣೆಯನ್ನು ಶೀಘ್ರವಾಗಿ ಮಾಡಿ ಪೂರೈಸ್ತೇನೆ ಅನ್ನುವಂತಹ ನಿರ್ಣಯವನ್ನು ತಡೆದು ಹೋದಂತಹ ದೇವೇಂದ್ರನಿಗೂ ಒಂದು ತಿಳುವಳಿಕೆಯನ್ನು ಮೂಡಿಸಬೇಕು. ಮುದ್ಗಲದ್ದಾದಂತಹ ಮನಸ್ಸಿನ ಅಭಿಪ್ರಾಯಕ್ಕೂ ಒಂದು ಪುಷ್ಟಿಯನ್ನು ಒದಗಿಸಿಕೊಡಬೇಕು. ಅದಾಗಬೇಕು ಅಂತಾದ್ರೆ ಏನು ಮಾಡಬೇಕು? ಉಪಾಯದಿಂದಲೇ ಸಾಧ್ಯವಾಗಬೇಕು, ಅದನ್ನೇ ಮಾಡಬೇಕು. ದೈಹಿಕವಾದಂತಹ ಪರಿಶ್ರಮವನ್ನೇ ನಿರೀಕ್ಷಿಸಿರುವುದಕ್ಕಿಲ್ಲವಲ್ಲ. ಒಂದು ಭೂಪ್ರದಕ್ಷಿಣೆಯನ್ನು ಮಾಡಿ ಬಂದವನಿಗೆ ತನ್ನ ಮಗಳನ್ನು ವಿವಾಹ ಮಾಡಿಕೊಡ್ತೇನೆ ಎನ್ನುವಂತಹ ನಿರ್ಣಯವನ್ನು ಒಬ್ಬ ಜ್ಞಾನಿಯಾದ ಮುದ್ಗಲ ಪ್ರಕಟಿಸ್ತಾನೆ ಅಂತಾದರೆ ಕೇವಲ ದೇಹ ಪರಿಶ್ರಮವನ್ನಷ್ಟೇ ನಿರೀಕ್ಷಿಸಿ ಮಾಡಿದ್ದಲ್ಲ ಅನ್ನುವುದು ಸ್ಪಷ್ಟ. ಭೂಪ್ರದಕ್ಷಿಣೆಯ ಪುಣ್ಯವನ್ನು ಹೊಂದಿದವನಾಗಬೇಕು. ಅದೇ ಹೌದಾದರೆ ಶಾಸ್ತ್ರಾದಿಗಳ ಆಧಾರದಿಂದಲೇ ಭೂಪ್ರದಕ್ಷಿಣೆಯ ಪುಣ್ಯ ಯಾವುದರಿಂದ ಒದಗುತ್ತದೆ ಅನ್ನುವುದನ್ನು ನಾವು ಯೋಚಿಸಿದರೆ ನಮ್ಮ ಗರಿವಿಗೆ ಬರುತ್ತದೆ. ಗೋವಿನಲ್ಲಿ ಸಕಲ ದೇವತೆಗಳ ಆವಾಸವಿದೆ. ಆದ್ದರಿಂದಲೇ ಗೋಪೂಜೆಯನ್ನು ಸೆಟ್ಟು ಶ್ರದ್ಧೆಯಿಂದ ಗೋವಿಗೆ ಪ್ರದಕ್ಷಿಣೆಯನ್ನು ಮಾಡಿದರೆ ಶಾಸ್ತ್ರಾದಿಗಳ ನಿರ್ಣಯದಂತೆ ಭೂಪ್ರದಕ್ಷಿಣೆಯ ಫಲವನ್ನು ಅದು ಒದಗಿಸಿಕೊಡುತ್ತದೆ. ಆದ್ದರಿಂದ ಗೋವಿಗೆ ಶ್ವಾಸವನ್ನು ಒದಗಿಸಿ ಅದಕ್ಕೆ ಪ್ರದಕ್ಷಿಣೆಯನ್ನು ಮಾಡಿ ಭೂಪ್ರದಕ್ಷಿಣೆಯ ಕರ್ತವ್ಯವನ್ನು ನಾನು ಮಾಡಿ ಪೂರೈಸಿದ್ದೇನೆ ಅನ್ನುವಂತಹ ನಿರ್ಣಯವನ್ನು ಈಗ ನಾನು ಕಳೆದ ಹಾಗಾಗಿದೆ. ನೀನೇ ನೋಡಿದೆ, ಭೂಪ್ರದಕ್ಷಿಣೆಯನ್ನು ಅತಿ ಶೀಘ್ರವಾಗಿ ಮಾಡಿ ಪೂರೈಸುವವನಿಗೆ ಮಗಳನ್ನು ವಿವಾಹ ಮಾಡಿಕೊಡ್ತೇನೆ ಅನ್ನುವ ಹಾಗೆ ನೀನೇ ಪ್ರಕಟಿಸಿ ನಿನ್ನ ಸಮ್ಮುಖದಲ್ಲಿ ಗೋವನ್ನು ಪೂಜಿಸಿ ಶ್ವಾಸವನ್ನು ಒದಗಿಸಿ ಅದಕ್ಕೆ ಪ್ರದಕ್ಷಿಣೆಯನ್ನು ಮಾಡಿ ಭೂಪ್ರದಕ್ಷಿಣೆಯನ್ನು ಮಾಡಿದಂತಹ ಒಂದು ಕರ್ತವ್ಯವನ್ನು ನಾನು ಮಾಡಿ ಪೂರೈಸಿದನು ನೋಡಿದೆ. ಗೌತಮ, ಪರಮಜ್ಞಾನಿ ನೀನಿದ್ದಿ. ಲೋಕದಲ್ಲಿ ಯಾವ ಕರ್ಮವನ್ನು ಮಾಡಿದರೆ ಯಾವ ಫಲ ಸಿದ್ಧಿಯಾಗುತ್ತದೆ ಎಂಬ ತಿಳುವಳಿಕೆ ನಿನ್ನಲ್ಲಿದೆ. ನಾನು ಸಾರಿದ ಪಂಥವನ್ನು ನೀನು ಗೆದ್ದಿದ್ದಿ. ನಿನ್ನ ನಡೆಯಲ್ಲಿ ತಪ್ಪಿಲ್ಲ ಮಗಳೇ. ನಾನೇನು ಪಂಥವನ್ನು ಸಾರಿದ್ದೇನೋ ಅದನ್ನಿಂದ ಗೆದ್ದವನಿದ್ದಾನೆ. ನೀನು ಈತನನ್ನು ವರಿಸತಕ್ಕದ್ದು. ಆ ಸುಮಮಾಲೆಯನ್ನು ಆತನ ಕೊಡಿಗೆ ಹಾಕಿ ವಿವಾಹ
ನಾವು ಯಾರ ಮೇಲೆ ಹೆಚ್ಚು ನಂಬಿಕೆ ಇಟ್ಟಿರ್ತೇವೆ ಅವರಿಗೆ ಮೊದಲೇ ನಂಬಿರುವ ಕಾರಣ ನಾವು ಅವರ ವಂಚನೆಯ ಜಾಲಕ್ಕೆ ಬೇಗ ಸಿಕ್ಕಿ ಬಿಡ್ತೇವೆ. ಬಹುಶಃ ಮುನಿವರ್ಗದವರ ಮೇಲೆ ಅಥವಾ ಇಲ್ಲಿ ನೆರೆದಿರುವಂತಹ ಮಹಾತ್ಮರೆನಿಸಿಕೊಂಡವರ ಮೇಲೆ ನಾನಿದ್ದ ನಂಬಿಕೆ, ನಾನಿದ್ದ ಗೌರವ ಈ ಒಂದು ಆಘಾತಕ್ಕೆ, ಈ ಒಂದು ನಂಬಿಕೆ ದ್ರೋಹಕ್ಕೆ ಕಾರಣ ಆಯಿತು ಅಂತ ಕಾಣ್ತದೆ. ನಾನು ಕೇಳುವುದಾದ್ರೆ ಯಾವುದಾದ್ರು ಹೇಗಾದ್ರು ಅಂತ, ಇದು ಮದುವೆ ಹೇಗಾದ್ರು ಅಂತ. ಅದು ನೋಡಿದೆ ಅಂದ್ರೆ ಮಾಲೆ ಬದಲಿಸಿದ ಹೇಗೆ ಅಂತ ಕೇಳಿದ್ದಲ್ಲ ನಾನು. ಹೌದು, ಇಲ್ಲಿಯವರೆಗೆ ಆಗಬೇಕು ಎನ್ನುವುದಾಗಿ ಮಾಡಿದ ನಿರ್ಣಯ ಹೀಗೆ ಬದಲಾದದ್ದು ಹೇಗೆ? ಹೌದು, ಮುನಿಯಲ್ವ ನೀನು? ಮುನಿಯಾದವನಿಗೆ ಸಂಸಾರ ಇದ್ರೂ ಸನ್ಯಾಸಿ ಆಗಲಿಕ್ಕೆ ಆಗ್ತದೆ. ಆದರೆ ಅವನಿಗೆ ಹೆಂಡತಿ ಇರಲಿ, ಅವನಿಗೆ ಅಪ್ಪ ಇರಲಿ, ಅವನಿಗೆ ಅಣ್ಣ ಇರಲಿ, ಅವನಿಗೆ ಬಂಧು ಬಳಗ ಇರಲಿ, ಅದಕ್ಕೆಲ್ಲದಕ್ಕಿಂತ ಮೊದಲು ಯಾವುದು ಸಂಸಾರ ಅಂತ ಕೇಳಿದರೆ ಸತ್ಯಂ ಮಾತಾ ಪಿತಾ ಜ್ಞಾನಂ ಧರ್ಮೋಭ್ರಾತೃ ದಯಾಸಕ ಕ್ಷಮಾಪುತ್ರ ಶಾಂತಿ ಪತ್ನಿ ಷಡೇತೆ ಮಮ ಬಾಂಧವ ಎನ್ನುವ ಭಾವದಲ್ಲಿರಬೇಕಾದವ ಮುನಿ ಉಂಟೇನೋ? ಸತ್ಯಂ ಮಾತಾ ಅಲ್ಲಿಗೆ ಕೊಡಲಿ ಬೆಟ್ಟ ಹಾಕಿ ಬಿಟ್ಟಿರಲ್ಲ. ಆ ಸತ್ಯವನ್ನು ನಂಬಿ ಅಲ್ವ ನಾನು ಭೂಪ್ರದಕ್ಷಿಣೆಗೆ ಹೊರಟದ್ದು. ನಾನು ಭೂಪ್ರದಕ್ಷಿಣೆ ಮಾಡಿ ಬರುವ ಮೊದಲು ಮದುವೆ ಆಗಿದೆ ಎಂದಾದ್ರೆ ಒಂದು ಆ ನಿಯಮವನ್ನೇ ಮುರಿದಿದ್ದೀನಿ. ನನ್ನಲ್ಲಿ ಹೇಳ್ಬೇಡ ಭೂಪ್ರದಕ್ಷಿಣೆ ನಿಯಮ ಈಗ ಪುನಃ ತಿದ್ದುಪಡಿ ಆಯ್ತಾ? ಅದೇ ನಿಯಮ ಉಂಟಾ? ಭೂಪ್ರದಕ್ಷಿಣೆ ಮಾಡಿ ಮೊದಲು ಬಂದವರಿಗೆ ನೀನು ಬಂದ್ಯಾ? ನೀನು ಯಾವ ವಾಹನದಲ್ಲಿ ಹೋಗಿ? ಈಗ ವಾಹನ ನೀನೇ ಬಿಟ್ಟಂತ ಯಾರು ಬೇರೆ ಬಿಡುವವರು? ವಾಹನವೇ ವಾಹನವೇ ಧರ್ಮವೇ ವಾಹನ, ಅದೊಂದು ಬೇರೆ, ಅದು ಸಾಂಕೇತಿಕ. ನಾನು ದಿವ್ಯ ವಿಮಾನವನ್ನು ಏರಿ ಹೊರಟು ನಾನು ಬರುವ ಮೊದಲು ಭೂಪ್ರದಕ್ಷಿಣೆ ಮಾಡಿದೆ ಎಂದಾದ್ರೆ ಏನು ಮಾಡಿದೆ ಅಂತ ನಿನ್ನ ವಿಮಾನದ ದಿವ್ಯತೆಗಿಂತಲೂ ಹೆಚ್ಚಿನದ್ದು ನನ್ನ ತಿಳಿದೆ. ಆದ್ದರಿಂದ ಅದೇ ಹೌದು ಮತ್ತೆ ಊರು ಸುತ್ತಲಿಕ್ಕೆ ಊರು ಸುತ್ತಿದ ಫಲವನ್ನು ಸಾಧಿಸಿದೆ. ಯಾವುದರಿಂದ? ಗೋವಿನ ಪ್ರದಕ್ಷಿಣೆ ಬಂದೆ, ಗೋಪೂಜೆ ಮಾಡಿ ಬಡಾವಣಿ ಪೂರ್ವ ಪ್ರದಕ್ಷಿಣೆ ಭೂಪ್ರದಕ್ಷಿಣೆವಾ ಎನ್ನುವುದಾಗಿ ಹೇಳಿಲ್ಲ. ನಿರ್ಣಯವನ್ನು ನೀನೊಂದು ದೇವರಿಗೆ ಪ್ರದಕ್ಷಿಣೆ ಬಂದು ಅದರಲ್ಲಿ ಒಂದು ಕುತಂತ್ರ ಮಾಡ್ತೀಯಂತಾದ್ರೆ ಜಡಯಾಂಬಕ್ಕಿಯನ್ನು ಸೆಳೆದುಕೊಳ್ಳುವುದಕ್ಕೆ ನಿಷ್ಕಾಮ ಕರ್ಮಿಯಿಂದ ಹಣಬಟ್ಟಿಯನ್ನು ಕಟ್ಟಿಕೊಂಡು ಒಳಗಿನಿಂದ ಕಾಮದಿಂದ ನಾವು ಯಾವುದನ್ನು ಪಡೆಯಬೇಕು ಅಂತ ಹಂಬಲಿಸಿದ್ದೇವೋ ಅದಕ್ಕೆ ನಾನಾ ರೀತಿಯ ಉಪಾಯಾಂತರಗಳಿಂದ ತೊಡಗುತ್ತಿ ಎಂದಾದ್ರೆ ನಿನಗೂ ರಾಜಕೀಯದಲ್ಲಿ ಯಾವುದೋ ಕುತಂತ್ರ ಮಾಡುವಂತಹ ಸಾಮಾನ್ಯನಿಗೂ ಏನೋ ವ್ಯತ್ಯಾಸ? ದೇವ ಪ್ರದಕ್ಷಿಣೆ ಭೂಪ್ರದಕ್ಷಿಣೆಗೆ ಸಮವ. ಭೂಪ್ರದಕ್ಷಿಣೆ ಬಂದಂತಹ ನಿಜವಾದಂತಹ ಸ್ಪರ್ಧೆಯಲ್ಲಿ ವಿಜೇತನಾದವ ನಾನಿದ್ದೇನೆ. ಗೆದ್ದವ ಎದುರೆದುರು ಇರುತ್ತಾ ಮೋಸದಿಂದ ಗೆದ್ದ ನಿನಗೆ ಸ್ವಲ್ಪವಾದ್ರೂ ಪಶ್ಚಾತ್ತಾಪ ಬೇಡವೇನು? ಅಪರಾಧಿ ಪ್ರಜ್ಞೆ ಬೇಡವೇನು? ಎದೆ ಸೆಟಸಿದ್ದಾನೆ, ಮುಖ ನೋಡ್ತಾನೆ, ತಿಳಿನಾಗೆ ಮಾಸುವುದಿಲ್ಲ. ಇಂದ್ರ, ನಿನ್ನದಾದಂತಹ ಹಪಹಪಿಕೆಯನ್ನು ನೋಡಿದ ನನಗೆ ಅಯ್ಯೋ ಪಾಪ. ಹೌದಾ? ಯಾಕದು? ಇಲ್ಲದೇ ಇದ್ರೆ ಏನಾಯ್ತು? ಸುದಶಾಧಿಪನಾದಂತಹ ನೀನು ಅವಿವೇಕಿಯಾಗಿರುವುದಕ್ಕೂ ವಿವೇಕ ಇಲ್ಲದೇನು ಈ ಮಾತಿನಲ್ಲಿ? ವಿವೇಕಿ ಅಹುದಾದರೆ ಹೌದಾದ್ರೆ ಈಗ ಇಲ್ಲಿ ನಡೆದಂತಹ ಒಂದು ಘಟನೆಯನ್ನು ಆಕ್ಷೇಪಿಸುವುದಕ್ಕೆ ನಿನಗೆ ಹೇಗೆ ಸಾಧ್ಯ ಆಗುತ್ತದೆ? ಇಲ್ಲಿ ನಡೆದಿರುವ ಘಟನೆಯನ್ನು ಆಕ್ಷೇಪಿಸದ ಇಲ್ಲಿಕ್ಕೆ ವಿವೇಕಿಯಾದವನು ಹೇಗೆ ಸಾಧ್ಯ ಆಗ್ತದೆ? ವಿವೇಕ ಇದ್ರೆ ಆಕ್ಷೇಪ ಹುಟ್ಟುತ್ತಿರಲಿಲ್ಲ. ಯಾಕಂದ್ರೆ ಭೂಪ್ರದಕ್ಷಿಣೆ ಗುರುಪ್ರದಕ್ಷಿಣೆಯನ್ನು ಮಾಡುವಂತಹ ಒಬ್ಬ ಒಂದು ಕರ್ತವ್ಯವನ್ನು ಹೊಂದಿದವ ಗೋವಿನ ಪ್ರದಕ್ಷಿಣೆ ಬಂದು ಸಾಕಾಗ್ತದೆ ಅದೇ ಗೋವಿನ ಮಹತ್ತಿಗೆ ಗೊತ್ತಿಲ್ಲ. ಅರಿಯೋ ಮಾತೆ ಮಹಿಮೆ
ಶೀಘ್ರವಾಗಿ ಮಾಡಿ ಹಾ ಯಾವನು ಬರ್ತಾನೆಯೋ ಹಾ ಅವನಿಗೆ ತನ್ನ ಮಗಳನ್ನು ವಿವಾಹ ಮಾಡಿಕೊಡ್ತೇನೆ. ಸರಿ. ಅಯ್ಯ, ಓ ಅವನಿದ್ದಂತಹ ಪಣದಂತೆ ಹಾ ನಾನು ಭೂಪ್ರದಕ್ಷಿಣೆಯ ಪಣದಲ್ಲಿ ಹಾ ಸಮರ್ಥನ ಅನ್ನಿಸಿಕೊಂಡಿದ್ದೇನೆ ಅಥವಾ ಪಣವನ್ನು ಪರಿಪೂರ್ಣವಾಗಿ ಪೂರೈಸಿದ್ದೇನೆ ಹಾ ಅನ್ನುವ ಕಾರಣದಿಂದಲೇ ಅವನೇ ಮಗಳಿಗೆ ವಾಲೆ ಹಾಕುವುದಕ್ಕೆ ಸೂಚನೆಯನ್ನು ಕೊಟ್ಟರು. ಗೌತಮ ಆದೀತು ಎನ್ನುವವನಿಗೆ ಒಂದೇ ದಾರಿ, ಆಗುವುದಿಲ್ಲ ಎನ್ನುವವನಿಗೆ ಸಾವಿರ ದಾರಿಯಲ್ಲಿ ಅವನ ಇರ್ತದೆ. ಈಗ ಮುದ್ಗಲನಿಗೆ ಮನಸ್ಸಿತ್ತೋ ಇಲ್ವೋ ಎನ್ನುವುದು ಪ್ರಶ್ನೆ ಅಲ್ಲ. ನಿನ್ನನ್ನು ವಿಜೇತನನ್ನಾಗಿಸುವುದಕ್ಕೆ ಅವ ಹೊರಟದ್ದು ಹೌದಾದ್ರೆ ನೀನೊಬ್ಬನೇ ಆಕ್ಷೇಪಾರ್ಹ ಅಲ್ಲ. ಮುಂದೆ ನೀನು ಬಂದ ಕಾರಣ ನಿನ್ನನ್ನು ಆಕ್ಷೇಪ ಮಾಡಿದ್ದು. ಅದೇ ಹೌದಾದರೆ ಸ್ಪರ್ಧೆಯ ನಿರ್ಣಯವನ್ನು ಮಾಡುವಲ್ಲಿ ಅವ ಪಾರದರ್ಶಕತೆಯನ್ನು ಮೆರೆಯದೇ ಇರುವ ಕಾರಣ ನೀವಿಬ್ಬರೂ ಆಕ್ಷೇಪಕ್ಕಾರ್ಹ. ಇಂದ್ರ, ಪಣವನ್ನು ವಿಧಿಸಿದವನು ಯಾವನು ಅವನ ಅಂತರಂಗಕ್ಕೆ ಸಂಬಂಧಿಸಿದ ಪಣವನ್ನು ಪೂರ್ಣಗೊಳಿಸುವಂತಹ ವಿಧಾನ. ಯಾಕೆ ಪಣ ಇರಿಸಿದವನೇ ಅವ, ಅವನ ಮನಸ್ಸಿಗೆ ಸಮ್ಮತ ಹೌದು, ಪಣದಲ್ಲಿ ಇವ ವಿಜಯಿಯಾದದ್ದು ಹೌದು ಅನ್ನುವುದನ್ನು ನಿರ್ಣಯಿಸಿದರೆ ಮತ್ತೆ ಆಕ್ಷೇಪಿಸುವುದಕ್ಕೆ ನಮಗೆ ಅವಕಾಶವೂ ಉಳಿಯುವುದಿಲ್ಲ. ಅವನು ಒಪ್ಪಿದ್ದಾನೆ ಯಾಕೆ? ಕೇವಲ ಗೌತಮನಿಗೆ ತನ್ನ ಮಗಳನ್ನು ಕೊಡಬೇಕು ಅನ್ನುವಂತಹ ವ್ಯಾಮೋಹದಿಂದಲ್ಲ, ಶಾಸ್ತ್ರೋಕ್ತವಾಗಿ ಒಪ್ಪದೆ ಅವನಿಗೆ ವಿಧಿ ಇಲ್ಲ. ಆದರೆ ಒಂದು ಶಾಸ್ತ್ರೋಕ್ತವಾಗಿ ಮತ್ತೆ ಕೇಳುವ. ಈಗ ಒಬ್ಬ ಯಾವನೋ ತೀರ್ಪುಗಾರ ಸ್ಪರ್ಧೆಯನ್ನು ಇಟ್ಟ ಮೇಲೆ ತೀರ್ಪುಗಾರನ ತೀರ್ಮಾನವೇ ಅಂತಿಮ ಅಂತ ಹೇಳಿ ಮೋಸ ಹೋದವ ಸುಮ್ಮನಿರ್ಲಿಕ್ಕೆ ಆಗುದಿಲ್ಲ. ಅವ ಆಕ್ಷೇಪಿಸ್ತಾನೆ. ನಾವು ತೀರ್ಪುಗಾರರಾದವರು ನಿರ್ಣಯ ಮಾಡಿದ ನಿರ್ಣಯ ಅಂತ ಹೇಳಲಿಕ್ಕೆ ಆಗುದಿಲ್ಲ. ಅದಕ್ಕೊಂದು ನಿಯಮ ಅಂತ ಇರ್ತದೆ. ಈ ನಿಯಮದಲ್ಲಿ ಹೇಗೆ ಗೆದ್ದದ್ದು ಎನ್ನುವ ಪ್ರಶ್ನೆಗೆ ಉತ್ತರ ಕೊಡಬೇಕಾಗ್ತದೆ. ಅದು ಕೊಡದೆ ಆ ಅಂತರಂಗದಲ್ಲಿ ನಾವು ನಿರ್ಣಯ ಮಾಡಿದವರು ನಾವು ನಮ್ಮ ಆಶಯ ಪ್ರಧಾನ ಅಂತ ಹೇಳಿದ್ರೆ ಅದನ್ನು ಬಹಿರಂಗವಾಗಿ ಹೇಳಿದ್ರೆ ಒಳಗಿಟ್ಟುಕೊಂಡು ಎಲ್ಲ ಮುಗಿದ ಮೇಲೆ ಹೇಳಿದ್ರೆ ಅದು ಸರಿಯಾಗುವುದೇ ಇಲ್ಲ. ಅಲ್ಲ, ಪಣವನ್ನು ವಿಧಿಸಿದಂತಹ ಯಾವನೇ ಒಬ್ಬ ವ್ಯಕ್ತಿ ಅದನ್ನು ಪೂರ್ಣವಾಗಿಸಿದವನು ಯಾವನು ಅನ್ನುವುದನ್ನು ನಿರ್ಣಯಿಸುವಲ್ಲಿಯೂ ಸ್ವತಂತ್ರನಾಗುತ್ತಾನೆ. ಅಲ್ಲದಿದ್ದರೆ ನಾವು ಮೊದಲೇ ಪ್ರಶ್ನಿಸಬೇಕು. ಈಗ ಭೂಪ್ರದಕ್ಷಿಣೆ ಅಂದ್ರೆ ಹೇಗೆ? ಕಾಲ್ನಡಿಗೆಯಿಂದ ಹೋಗಬೇಕು ಅಥವಾ ವಾಹನದಲ್ಲಿ ಹೋಗಬೇಕು, ರಥ ಏರಿ ಹೋಗಬಹುದು, ವಿಮಾನ ಏರಿ ಹೋಗಬಹುದು, ಯಾವುದನ್ನಾದ್ರೂ ನಾವು ವಿಮರ್ಶೆ ಮಾಡಿದ್ದೇವೆ? ಯಾವುದಿಲ್ಲ. ಅವರವರ ಸಾಮರ್ಥ್ಯಕ್ಕನುಗುಣವಾಗಿ ಭೂಪ್ರದಕ್ಷಿಣೆ ಅಲ್ವಾ? ಈಗಲ್ಲ ಇದ್ರೆ ನೀನು ವಿಮಾನಾಡಲಿ ಹೋಗುವುದಕ್ಕೆ ಭೂಪ್ರದಕ್ಷಿಣೆ ಹೇಗಾಗ್ತದೆ? ಅದನ್ನು ಆಕ್ಷೇಪ ಮಾಡಲಿಕ್ಕೆ ಆಗುವುದಿಲ್ಲ. ಯಾಕೆ? ಕಾಲ್ನಡಿಗೆಯಿಂದಲೇ ಹೋಗಿ ಬರ್ಬೇಕು ಅನ್ನುವುದು ಅವನ ನಿರ್ಣಯ. ಅಲ್ಲ, ಇದ್ದಾರೆ ಭೂಪ್ರದಕ್ಷಿಣೆ ಮಾಡಿದವರು, ಅದರಲ್ಲಿ ವಾಹನ ಅಥವಾ ಕಾಲ್ನಡಿಗೆ ಎನ್ನುವ ವಿಷಯ ಎಲ್ಲಿ ಉಂಟು? ಅದೇ ಭೂಪ್ರದಕ್ಷಿಣೆಯನ್ನು ಮಾಡಿದವರು ಅನ್ನುವುದರಲ್ಲಿ ಹೇಗೆ ಹೋಗುವಲ್ಲಿ ಕುದುರೆ ಏರಿ ಹೋಗಬಹುದೋ, ಆನೆ ಏರಿ ಹೋಗಬಹುದೋ, ವಿಮಾನ ಏರಿ ಹೋಗಬಹುದೋ ಅನ್ನುವುದರ ನಿರ್ಣಯವನ್ನು ನಾವು ಪ್ರಶ್ನಿಸಲೇ ಮುಂದಾಗಿದ್ದೇವೆ. ಆಮೇಲೆ ನಾವು ಭೂಪ್ರದಕ್ಷಿಣೆಯನ್ನು ಮಾಡಿ ಬಂದ ಮೇಲೆ ಸರಿಯಾಗಿದೆ ಏನಾಗಬೇಕು? ನಾನು ಬರುವವರೆಗೆ ಕಾದು, ನಾನು ಬಂದ ಮೇಲೆ ನೀವು ಭೂಪ್ರದಕ್ಷಿಣೆ ಮಾಡಿದ ಕ್ರಮದಂತೆ ಇವನೂ ಭೂಪ್ರದಕ್ಷಿಣೆ ಮಾಡಿದ್ದಾನೆ, ನಿಮಗಿಂತ ಮೊದಲು ಮುಟ್ಟಿದ್ದಾನೆ, ಇದು ನೀವು ಒಪ್ಪಿಕೊಳ್ಳಬೇಕು ಅಂತ ಹೇಳಿದ ಮೇಲೆ ಮಾಲೆ ಹಾಕಬೇಕೆ ಹೊರತು ನಾನು ಬರುವ ಮೊದಲೇ ಮಾಲೆ ಹಾಕಿ ಅವ ಸ್ಪರ್ಧೆಯ ನಿಯಮದಂತೆ ಒಪ್ಪಿಕೊಳ್ಳ. ನೀನೇನಾದ್ರೂ ಇಲ್ಲಿ ಹೇಳಿ ಹೊರಟದ್ದಲ್ಲ. ನಾನು ಭೂಪ್ರದಕ್ಷಿಣೆ ಮಾಡಿ ಬರುವವರಿಗೆ ವಿವಾಹ ಮುಂದೆ ಹೋಗುದು ಬೇಡ ಅಂತ ಹೇಳಿದ್ದಲ್ವ? ಅದೇ ಹೇಳಿಲ್ಲ. ಅವ ಪಣವನ್ನು ವಿಧಿಸಿದ ಕಾಲಕ್ಕೆ ಇಲ್ಲಿ ಸೇರಿದವರಲ್ಲಿ ಅನೇಕರು ಅವರವರ ಉದ್ದೇಶದಿಂದ ಹಿಂದೆ ಜಾರಿ. ಸರಿ, ನೀನು ನಿನ್ನಷ್ಟಕ್ಕೆ ಒಂದು ನಿರ್ಣಯವನ್ನು ಮಾಡಿಕೊಂಡು ವಿಮಾನ ಹೇಳಿಕೊಂಡು ಇಲ್ಲಿಂದ ಅಲ್ವಾ? ನೀನು ಭೂಪ್ರದಕ್ಷಿಣೆ ಮಾಡಿ ಬರ್ತೀಯೋ ಇಲ್ಲೋ ಅನ್ನುವುದರಲ್ಲಿ ಪ್ರಧಾನ ಪ್ರಶ್ನೆಯಲ್ಲ. ಅಥವಾ ನೀನು ಬರುವವರಿಗೆ ವ್ಯವಧಾನವನ್ನು ಹೊಂದಬೇಕಾದದ್ದು ಅವನಿಗೆ ಅನಿವಾರ್ಯವೂ ಅಲ್ಲ. ಅದಕ್ಕಿಂತ ಮೊದಲೇ ನಾನು ಭೂಪ್ರದಕ್ಷಿಣೆಯನ್ನು ಮಾಡಿದವ ಅನ್ನುವುದನ್ನು ಪ್ರತ್ಯಕ್ಷ ಈಗ ನಾನು ಸ್ಪರ್ಧೆಯ ಪಟ್ಟಿಯಲ್ಲಿ ಇದ್ದೇನೋ ಇಲ್ವೋ? ಈಗ ಹಿಂದುಳಿದವರೆಲ್ಲ ನಾವು ಬರುವುದಿಲ್ಲ ಅಂತ ಹೇಳಿ ಹೋಗಿದ್ದಾರೆ ಇಲ್ವೋ? ಈಗ ಯಾರೆಲ್ಲ ಹಿಂದುಳಿದಿದ್ದಾರೆ ಅಂತ ನೀನು ಪಟ್ಟಿ ಹೇಳ್ತೀಯೋ ಅವರೆಲ್ಲ ನಾವು ಸ್ಪರ್ಧೆಗೆ ಬರುವುದಿಲ್ಲ ಅಂತ ಹೇಳಿ ಹೋಗಿದ್ದಾರೆ ಇಲ್ವೋ? ನಾನು ಬಂದ ಮೇಲೆ ನಾನು ಹೋಗುತ್ತೇನೆ ಎನ್ನುವಂತಹ ಮಾತನ್ನು ಹೇಳಿ ವಿದಾಯವನ್ನು ಹೇಳಿ ಹೋದದ್ದ ಅಥವಾ ಈ ಸ್ಪರ್ಧೆಯಲ್ಲಿ ಉಳಿದುಕೊಂಡೇ ಹೊರಟದ್ದ? ಅಯ್ಯ, ಪಣ ಎನ್ನುವುದೇನು? ಯಾರು ಮೊದಲಾಗಿ ಭೂಪ್ರದಕ್ಷಿಣೆಯನ್ನು ಮಾಡಿ ಬರ್ತಾರೆ ಅವರಿಗೆ ಮಗಳನ್ನು ಕೊಡುವುದು. ಆದ್ದರಿಂದ ಮೊದಲೊಬ್ಬನೇ ಇಲ್ಲಿ ಬದಲು ಮಾಡಿ ಪೂರೈಸಿದವನಿದ್ದಾನೆ ಅಂದ ಮೇಲೆ ಮತ್ತೊಬ್ಬ ಸ್ಪರ್ಧೆಗೆ ಹೋದವ ಬಂದಾನ ಅನ್ನೋದನ್ನು ಕಾಯಬೇಕಾದದ್ದೇ ಇಲ್ಲ. ಹೇಳಿದ್ದಕ್ಕೆ ಹೇಳಿದ್ದು ನಾನು, ನೀನು ಹೇಳಿದ್ದೆ ಅಲ್ವಾ, ಕಾಲ್ನಡಿಗೆಯಿಂದಲೂ ಹೋಗಬಹುದು, ವಾಹನದಿಂದಲೂ ಹೋಗಬಹುದು, ಯಾರು ನಿಂತ ಅಂತ ಮೊದಲು ಕೇಳಬೇಕಿತ್ತು ಅಂತ ನೀನು ಹೇಳಿದ್ದಕ್ಕೆ ಉತ್ತರ ಕೊಟ್ಟದ್ದು. ಅದು ಹೇಳಬೇಕಿತ್ತು ಅಂತ ಹೇಳುವ ನೀನು ಅದೇ ಹೌದಾದ್ರೆ ಕಾಯಬೇಕಿತ್ತು ಅಂತ ನಾನು ಆಕ್ಷೇಪ ಮಾಡ್ಲಿಕ್ಕೆ. ಪಣವನ್ನು ವಿಧಿಸುವಾಗ ವಿಮರ್ಶೆ ಮಾಡದೆ ಪಣವನ್ನು ನಾವು ಅಂಗೀಕರಿಸುವುದಕ್ಕೆ ನಾವು ಮುಂದಾಗ್ತೇವೆ ಅಂತ ಆದ್ರೆ ಪಣದಲ್ಲಿ ವಿಜೇತನಾದವನನ್ನು ನಿರ್ಣಯಿಸಿದ್ದು ಹೇಗೆ ಅನ್ನುವುದನ್ನು ಪ್ರಶ್ನಿಸುವ ಬಲ ನಮಗಿರುವುದಿಲ್ಲ. ಈಗ ಇಂದ್ರನನ್ನು ಸ್ಪರ್ಧಿಯಾಗಿ ಸ್ವೀಕರಿಸಿದ್ದ ಹೌದಾ? ಹೌದು. ವಿಮಾನವನ್ನು ಏರಿ ಹೋಗುವಲ್ಲಿಯೋ, ಐರಾವತವನ್ನು ಏರಿ ಹೋಗುವಲ್ಲಿಯೋ, ಉಚ್ಚೈಷವವನ್ನು ಏರಿ ಹೋಗುವಲ್ಲಿಯೋ, ಮೇಘವಾಹನವಾಗಿ ಅವನು ನಡೆಯುವಲ್ಲಿಯೋ ಅದನ್ನು ಕೇಳಲಿಕ್ಕೆ ಇಲ್ಲ. ಅದು ಸಹಜ. ಅಯ್ಯ, ಇದು ಸಹಜ ಅಲ್ಲಲ್ಲ. ನೀನಿಲ್ಲೋ ಒಂದು ಕಡೆ ಈ ಭೂಪ್ರದಕ್ಷಿಣೆಯನ್ನು ಮಾಡಿ ಇಲ್ಲಿಗೆ ಬರುವುದು, ನಾನಿಲ್ಲೋ ಮತ್ತೊಂದು ಕಡೆಯಿಂದ ಇಲ್ಲಿಂದ ಹೊರಟು ಹೋದನ್ನು ಭೂಪ್ರದಕ್ಷಿಣೆ ಮಾಡಿ ಬರುವುದು, ಇದಾದ್ರೆ ನೀನು ಹೇಳಿದ್ದು ಸರಿ.
ನೀನು ಬರುವುದಕ್ಕಿಂತ ಮುನ್ನವೇ ಭೂಪ್ರದಕ್ಷಿಣೆಯನ್ನು ಎಸಗಿದಂತಹ ನನ್ನದಾದ ಕರ್ಮವನ್ನು ನಾವು ಅಂಗೀಕರಿಸಿದ್ದೇವೆ. ಅದೇ ಹೇಗೆ ನಿನ್ನನ್ನು ಕಾಯುವುದೇ ಅಲ್ಲ, ಅವ ಅಂಗೀಕರಿಸಿದ್ದಾನೆ ಎನ್ನುವುದು ಸಾಕಾಗುವುದಿಲ್ಲ ಅಂತ ಹೇಳುದು ನಮಗೆ ಪ್ರಶ್ನೆಗೆ ಅವಕಾಶ ಉಂಟು. ಅವ ಅಂಗೀಕರಿಸಿದ್ದಾನೆ ಎನ್ನುವುದು ಪ್ರಮಾಣ ಅಲ್ಲ, ಅವ ಅಂಗೀಕರಿಸುವುದಕ್ಕಿರುವಂತಹ ಕಾರಣ ಏನು ಎನ್ನುವುದೇ ನನಗೆ ಪ್ರಮಾಣ. ಅಂಗೀಕರಿಸುವುದು ಯಾಕೆ ಎನ್ನುವುದನ್ನು ನಾನು ಹೇಳಬಲ್ಲೆ. ಯಾಕಂದ್ರೆ ನಾನು ಒಪ್ಪಿದ್ದನ್ನು ಅವನು ಒಪ್ಪಿದ್ದಾನೆ. ಆದ್ದರಿಂದ ಅವನ ಮನಸ್ಸು ಏನು ಅನ್ನೋದನ್ನು ನನಗೆ ತಿಳಿದುಕೊಳ್ಳುವುದಕ್ಕೆ ಸಾಧ್ಯ ಆಗ್ತದೆ. ಅಲ್ಲದಿದ್ದರೆ ನೀವು ನನ್ನಲ್ಲಿ ಆಕ್ಷೇಪಿಸಬೇಕಾದ ವಿಷಯವೇ ಅಲ್ಲ. ಯಾಕೆ ಪಣವನ್ನು ನಿಲ್ಲಿಸಿದವ ತಪ್ಪಿದ್ರೆ ಅವನ ಹತ್ರ ಕೇಳಬೇಕಾದ, ನನ್ನನ್ನು ಬಡವನು ಅಂತ ಹೇಳಬೇಕಾದದ್ದಲ್ಲ. ಹೇಳಬೇಕಾದದ್ದು ಅವನಲ್ಲಿ ಬಂದೇ ಅಲ್ಲ, ನೀನು ಮುಂದೆ ಅಲ್ಲ, ನೀನು ನನ್ನನ್ನೇ ಪ್ರಶ್ನಿಸಿದ್ದಲ್ಲ. ಹೌದು, ಈಗ ನಾನು ಇದ್ದೇನೆ ಅನ್ನೋದಕ್ಕಾಗಿ ಪ್ರಶ್ನಿಸಿದ್ದಲ್ಲ. ಇದ್ದೇನೆ. ಹಾಗಿದ್ರೆ ನಾನು ಏನೋ ಒಂದು ಕುತಂತ್ರ ನಡೆಸಿದ್ದೇನೆ ಅನ್ನೋ ಭಾವವನ್ನು ನೀನು ಹೊಂದಿದ್ದಿ. ಈಗ ಅವನನ್ನು ಆಕ್ಷೇಪಿಸಿದ್ರು, ನಿನ್ನನ್ನು ಆಕ್ಷೇಪಿಸಿದ್ರು, ಇಬ್ಬರು ಒಪ್ಪಿಕೊಂಡು ಮಾಡಿದ್ದು ಹೌದಾ? ಹೌದೌದು. ನಿನ್ನನ್ನು ಆಕ್ಷೇಪಿಸಿದ್ರು, ಅವನನ್ನು ಆಕ್ಷೇಪಿಸಿದ ಹಾಗೆ ಅಲ್ಲ. ಹೌದಪ್ಪ. ಆದ್ದರಿಂದಲೇ ಅವ ಯಾಕೆ ಮಾಡಿದ ಅನ್ನೋದಕ್ಕೆ ಉತ್ತರ ನಾನೇ ಕೊಡಬೇಕು ಹೇಳಿದ್ನ. ಆದ್ದರಿಂದ ಅವನನ್ನು ಪ್ರಶ್ನಿಸಬೇಕು. ನೀನು ಬರೋವರೆಗೆ ವ್ಯವಧಾನ ಉಂಟಾ ಅದನ್ನು ನೀನು ಪ್ರಶ್ನಿಸಲಿಕ್ಕೆ ಇಲ್ಲ, ಉತ್ತರವನ್ನು ಕೊಡಬೇಕಾದವ ನಾನು. ಯಾಕೆ ಇದು ಸಾಧ್ಯವಾಗಿದೆ? ಒಂದು ಗೋವಿಯನ್ನು ಪೂಜೆ ಮಾಡಿ ಗೋವಿಗೆ ಗ್ರಾಸವನ್ನು ಒದಗಿಸಿ ಅದಕ್ಕೆ ಪ್ರದಕ್ಷಿಣೆಯನ್ನು ಮಾಡಿದರೆ ಅದಕ್ಕಿರಬಹುದಾದಂತಹ ಪುಣ್ಯ ಏನು, ಅದರ ಮಹತ್ಯಕ್ಕೆ ಏನು ಅನ್ನುವುದರ ಮೂಲಕವಾಗಿ ಭೂ ಪ್ರದಕ್ಷಿಣೆಯನ್ನು ಮಾಡಿದಂತಹ ಒಂದು ಕೃತಕೃತ್ಯತೆಯನ್ನು ನನ್ನಲ್ಲಿ ನಮ್ಮ ಕಂಡುಕೊಂಡು. ಯಾಕೆ ಭೂ ಪ್ರದಕ್ಷಿಣೆ ಅಂದ್ರೆ ಸಾಮಾನ್ಯವಾಗಿ ಒಂದು ಲೋಕದ ಪ್ರದಕ್ಷಿಣೆ ಅಂತ, ಭೂಲೋಕದ ಪ್ರದಕ್ಷಿಣೆ ಅಂತ. ಒಂದು ಗೋವಿಗೆ ಪ್ರದಕ್ಷಿಣೆ ಬಂದ 14 ಲೋಕಗಳಿಗೆ ಪ್ರದಕ್ಷಿಣೆ ಬಂದ ಫಲವನ್ನು ಒಂದು ಜನದ ಶರೀರದಲ್ಲಿ 14 ಭುವನಗಳೇ ಸ್ಥಾಪಿತವಾಗಿದೆ ಅನ್ನುವುದು ಶಾಸ್ತ್ರ. ಹೌದೇ? ಆದ್ದರಿಂದ ಗೋವಿಗೊಂದು ಪ್ರದಕ್ಷಿಣೆಯನ್ನು ಬಂದರೆ 14 ಲೋಕಗಳನ್ನು ಸುತ್ತಿದಂತಹ ಪುಣ್ಯವನ್ನು ಅದು ಒದಗಿಸಿಕೊಡ್ತದೆ. ಗವಾಮಂಗೇಶು ತಿಷ್ಠಂತಿ ಭುವನಾನಿ 14 ಲೋಕಗಳು ಒಂದು ದೇನುವಿನ ಶರೀರದಲ್ಲಿ ಸೇರಿಕೊಂಡಿದೆ. ಈ ಮಹಿಮೆಯನ್ನು ನೀನು ತಿಳಿಯದೇ ಇದ್ದವ ಏನು ಅಲ್ವ? ಯಾವುದೇ ಒಂದು ಪಣವನ್ನು ಪೂರೈಸಿಕೊಳ್ಳುವಲ್ಲಿ ಹಣ ವಿಧಿಸಿದವನ ಮನಸ್ಸಿಗೆ ಇಷ್ಟವಾಗುವಂತಹ ಕರ್ತವ್ಯವನ್ನು ನಾವು ಎಸಗಿದಾಗ ಅದರ ಔಚಿತ್ಯವನ್ನು ನಾವು ಮೊದಲಾಗಿ ಯೋಚಿಸಬೇಕಾಗುತ್ತದೆ. ಈಗ ಭೂಮಿಯನ್ನು ಸುತ್ತಿ ಬಂದವನಿಗೆ ಕೇವಲ ದೇಹದ ಪರಿಶ್ರಮ ಒಂದೇ ಸಾಧನವಾಗಿ ಪಣ ಇರಿಸುವುದಕ್ಕೆ ನಿಲ್ಲುವಂತೆ. ಈಗ ಭೂಪ್ರದಕ್ಷಿಣೆಯನ್ನು ಮಾಡಿ ಬಂದವನಿಗೆ ಭೂಪ್ರದಕ್ಷಿಣೆ ಪುಣ್ಯವಂತನಿಗೆ ಅಂತ ಅರ್ಥ. ಅದಾಗಲಿ ಎಷ್ಟು ಕೆಲಸ ಮಾಡಿದ್ದಾನೆ ಅನ್ನೋದು ಪರಿಣಾಮದಿಂದ ಹೊರಗೆ ಅಲ್ವ? ಅವ ಎಷ್ಟು ಬೆವರಿದ್ದಾನೆ ಅನ್ನೋದ್ರಿಂದ ಉದ್ದೇಶ ಏನು ಅನ್ನುವುದು ಪರಿಣಾಮದಿಂದ ಗುರುತಿಸಬೇಕಾಗುತ್ತೆ. ಭೂಪ್ರದಕ್ಷಿಣೆಯನ್ನು ಮಾಡಿದವನಿಗೆ ಮಗಳನ್ನು ಕೊಡುವುದು ಅಂದ್ರೆ ಅರ್ಥ ಏನು? ಭೂಪ್ರದಕ್ಷಿಣೆಯ ಪುಣ್ಯವನ್ನು ಹೊಂದಿದವನಿಗೆ ಮಗಳನ್ನು ಕೊಡುವುದು. ಈಗ ಶರೀರದಲ್ಲಿ ಬೆವರಿಸಿ ಬಂದಿದ್ದಾನೆ ಅನ್ನೋದು ಮುಖ್ಯ ಅಲ್ಲ. ಅದೇ ಹೌದಾದರೆ ಈಗ ಭೂಮಿ ಸುತ್ತಲೂ ನಿನ್ನ ದೇಹದ ಪರಿಶ್ರಮ ಎಂತದ್ದು? ನೀನು ವಿಮಾನದಲ್ಲೆಲ್ಲ ಹೋದದ್ದು ಆಗಲಿ. ಈಗ ನಿನ್ನಲ್ಲಿ ಸೌಲಭ್ಯಗಳಿರಬಹುದು, ಅದು ಪ್ರಶ್ನೆ. ನೀನು ನಿನ್ನ ಸೌಲಭ್ಯವನ್ನು ವಿನಿಯೋಗ ಮಾಡಿ ವಿಮಾನವನ್ನು ಏರು, ಐರಾವತವನ್ನು ಏರಿ, ಉಚ್ಚೈಷವವನ್ನು ಏರಿ ನೀನು ಸುತ್ತು ಬರ್ತೀವಿ. ಅದು ನಿನ್ನದಾದ ದೇಹದ ಪರಿಶ್ರಮ ಅಲ್ಲ. ಈಗ ನಿಜವಾಗಿ ಭೂಮಿಯನ್ನು ಸುತ್ತಿದ ಪರಿಶ್ರಮ ಅಂತ ಆದರೆ ಕಾಲ್ನಡಿಗೆಯಿಂದ ಭೂಮಿ ಸುತ್ತಿ ಬರಬೇಕು ಅಲ್ಲ, ಕಾಲ್ನಡಿಗೆಯಿಂದ ಬರಲ್ಲ. ಕಾಲ್ನಡಿಗೆಯಿಂದ ಬರಬೇಕು ಅಂತ ಇಲ್ಲ. ಈಗ ನೀನು ತಪೋಗಮನದಿಂದ ಬರ್ತಿದ್ರೆ ನನ್ನನ್ನು ಆಕ್ಷೇಪ ಇರ್ತೀನಿ. ತಪೋಗಮನನಾಗಿ ಬಂದೆ, ಮನೋಗಮನದಿಂದ ಬಂದೆ, ಆಕ್ಷೇಪ ಇರ್ತಿರಲಿಲ್ಲ. ನೀನು ಏನು ಮಾಡಿದೆ? ಇಲ್ಲಿಯೇ ಒಂದು ಸುತ್ತು ಬಂದು ಭೂಪ್ರದಕ್ಷಿಣೆ ಮಾಡಿದೆ ಅಂತ ಹೇಳಿದ್ರೆ ಇಲ್ಲಿ ಇದ್ದಲ್ಲ. ಕೇವಲ ತಪೋಗಮನದಿಂದ ನಾನು ಹೋಗಿ ಬಂದೆ ಅಂತ ಹೇಳಿದ್ರೆ ನೀನು ಅದನ್ನೇ ಹೇಳ್ತಿದ್ದೆ. ಯಾಕೆಂದ್ರೆ ತಪೋಗಮನದ ಮೂಲಕವಾಗಿ ಇತರರು ಗುರುತಿಸದ ಹಾಗೆ ನಮಗೆ ಹೋಗುವುದಕ್ಕೆ ಸಾಧ್ಯ ಆಗುತ್ತೆ. ಹೌದು ಅಲ್ಲ ಅಲ್ಲ, ನನಗೂ ಆಗ್ತದೆ ಅಂತ. ನಮಗೆ ಕಾಮಗಮನ ಇಲ್ವಾ? ಹೌದು, ನಮಗೂ ಕಾಮಗಮನ ಇಲ್ಲ, ಉಂಟು. ಆದ್ರೂ ಯಾಕೆ ಉಪಯೋಗಿಸಲಿಲ್ಲ? ಈ ಸ್ಪರ್ಧೆಗೆ ಸರಿಯಲ್ಲ ಎನ್ನುವ ಕಾರಣಕ್ಕಾಗಿ ಉಪಯೋಗಿಸುವ. ಭೂಮಿಗೆ ಸಂಬಂಧಿಸಿದ ಹಾಗೆ ನಾವು ಈ ಪಣದಲ್ಲಿ ಭಾಗವಹಿಸಬೇಕು. ಆದ್ದರಿಂದ ಭೂಮಿಗೆ ಸಂಬಂಧಿಸಿದ ಹಾಗೆ ಕೇವಲ ವಿಶೇಷವಾದ ಮಾಹಾತ್ಮೆಯಿಂದಲೂ ಶಾಸ್ತ್ರೋಕ್ತವಾದ ವಿಧಾನದಿಂದಲೇ ಪಣವನ್ನು ಜಯಿಸಬೇಕು. ಈ ನಿರ್ಣಯದಿಂದಲೇ ನಾನು ಗೋವಿಗೆ ಪ್ರದಕ್ಷಿಣೆ ಬಂದೆ. ಯಾಕಂದ್ರೆ ಶಾಸ್ತ್ರ ಸಮ್ಮತವಾದ ಕೇವಲ ನಾನು ಸಿದ್ಧ ಮಾಡಿದ್ದೆ. ಗೋವಿನಲ್ಲಿ ಇಲ್ಲದೇ ಇದ್ದದ್ದು ಯಾವುದು?
ಅನ್ನುವಂತಹ ಒಂದು ಕಾರಣದಿಂದಷ್ಟೇ ಗೋಮಾತೆ ಪೂಜನೀಯಳಾದದ್ದಲ್ಲ. ಯಾವುದೆಲ್ಲ ಈ ಪ್ರಪಂಚದಲ್ಲಿ ಪೂಜ್ಯವಾದದ್ದು ಅದೆಲ್ಲವೂ ಸಮಾಶ್ರಯಗೊಂಡಂತಹ ಒಂದು ಸ್ಥಿತಿಯಲ್ಲಿ ಗೋವಿನ ಮುಖದಲ್ಲಿ ಬ್ರಹ್ಮನ ಸಾನ್ನಿಧ್ಯ, ಕಣ್ಣುಗಳ ನಡುವೆ ವಿಷ್ಣುವಿನ ಸಾನ್ನಿಧ್ಯ, ಕಂಠದಲ್ಲಿ ರುದ್ರನ ಸಾನ್ನಿಧ್ಯ, 4 ಕಾಲುಗಳು ಚತುರ್ವೇದದ ಪ್ರತೀಕ, 8 ಗೊರಸುಗಳು ಅಷ್ಟದಿಪ್ಪತಿಗಳ ಅಂಶ, ಬಾಲ ಅನ್ನುವುದು ಸರ್ಪ ಸಂಕುಲಕ್ಕೆ ನಿದರ್ಶನ, ಆಮೇಲೆ ಶರೀರದಲ್ಲಿರುವಂತಹ ಅಸಂಖ್ಯಾತವಾದಂತಹ ರೋಮಕೋಟಿಗಳೆಲ್ಲ ಸಕಲ ದೇವತೆಗಳ ಸಾನ್ನಿಧ್ಯ. ಹೀಗೆ ಗೋವಿಗೊಂದು ವಿಶೇಷವಾದಂತಹ ಪ್ರಾಶಸ್ತ್ಯ ಶಾಸ್ತ್ರ ಸಮ್ಮತವಾಗಿ ಪ್ರಪಂಚದಲ್ಲಿದೆ. ಆದ್ದರಿಂದಲೇ ಗೋವನ್ನುವಳು ಮಾತೆಯಾಗಿ ಪ್ರಪಂಚದಲ್ಲಿ ಗುರುತಿಸಲ್ಪಟ್ಟಿದ್ದಾರೆ. ಯಾಕಂದ್ರೆ ಅಮೃತದಿಂದಲೇ ಸಿದ್ಧವಾದ ಕೆಚ್ಚಲು ಈ ವಿಶ್ವಾಸನ ಮಗದಲ್ಲಿ ಹೇಗೆ ತಾನು ಅಮೃತೋಪಮವಾದಂತಹ ಕ್ಷೀರವನ್ನು ಸಂತತಿಗೆ ಒದಗಿಸಿಕೊಡುವುದರ ಮೂಲಕವಾಗಿ ಅಮೃತಸ್ಯ ನಾಭಿ ಎನ್ನುವಂತಹ ಖ್ಯಾತಿಯನ್ನು ಹೆಗ್ಗಳಿಕೆಯನ್ನು ಹೊಂದಿದಂತಹ ದೇನವು ಸರ್ವದೇವತಾತ್ಮಕವಾದದ್ದು. ಅದಕ್ಕೆ ಪ್ರದಕ್ಷಿಣೆ ಬಂದರೆ ಚತುರ್ದಶ ಗುಣಗಳನ್ನೇ ಪ್ರದಕ್ಷಿಣೆ ಮಾಡಿದಂತಹ ಪುಣ್ಯವನ್ನು ನಾವು ಹೊಂದುತ್ತಾನೆ. ಇದು ಸನಾತನವಾದ ಅಯ್ಯ, ಪುಣ್ಯ ಫಲವನ್ನು ನಾನು ಆಕ್ಷೇಪ ಮಾಡುವುದು. ಗೋವಿನ ಬಗ್ಗೆ ಅಗೌರವವುಳ್ಳವನು ನಾನಲ್ಲ. ನೀನು ಹೇಳಿದ್ದೆಲ್ಲ ಸರಿ. ಅದರಲ್ಲಿ ದಿಕ್ಪತಿಗಳಿದ್ದಾರೆ ಅಂತ ಹೇಳಿದ್ರೆ ನಾನು ಇದ್ದೇನೆ ಅಂತ ಅರ್ಥ ಅಲ್ವ? ಈಗ ನಾರಾಯಣನಿಗೆ ಹೇಳಿದ ಆರಕೆಯನ್ನು ಗೋವಿನ ಯಾವುದರಲ್ಲಿ ಇರುವುದು? ನಾರಾಯಣ ಕಣ್ಣಿನಲ್ಲಿ ಹೇಳ್ತಾರೆ. ದೃಗುದ್ವಯದಲ್ಲಿ ದೃಗುದ್ವಯದಲ್ಲಿ ವಿಷ್ಣು ಇದ್ದಾರೆ. ದೃಗುದ್ವಯದಲ್ಲಿ ವಿಷ್ಣು ಇದ್ದಾನೆ ಎನ್ನುವ ಕಾರಣಕ್ಕಾಗಿ ನಾರಾಯಣನಿಗೆ ಹೇಳಿದ ಆರಕೆಯನ್ನು ಗೋವಿನ ಕಣ್ಣಿಗೆ ಕೊಡ್ತೇನೆ ಅಂತ ಹೇಳಿದ್ರೆ ಆಗ್ತದ? ಆಗುದಿಲ್ಲಲ್ಲ. ಅಲ್ಲಿಗೇ ಸಲ್ಲಿಸಬೇಡುವ. ಇಲ್ಲಿರುವುದು ಸ್ಪರ್ಧೆ. ನೀನು ಯೋಚಿಸು. ಯಾವನು ಒಬ್ಬ 1000 ಆನೆ ತರಬೇಕು ಅಂತ ಸ್ಪರ್ಧೆ ಇರ್ತಾನೆ. 1000 ಆನೆ ತರಬೇಕು ಎನ್ನುವಂತ ಸ್ಪರ್ಧೆ ಇಟ್ಟಿದ್ದಾನೆ. ನಾನು 1000 ಆನೆ ತರುವುದಿಲ್ಲ, 1000 ಆನೆಗೆ ಸಮನಾದ ಐರಾವತ ತರ್ತೇನೆ ಅಂತ ಹೇಳಿದ್ರೆ ಆಗುದಿಲ್ಲ. ಯಾಕೆ? ಅಲ್ಲಿ ಪ್ರತ್ಯಕ್ಷವಾಗಿ ಆಗಬೇಕಾದ, ಇಲ್ಲಿ ಪ್ರತ್ಯಕ್ಷವಾಗಿ ಆಗಬೇಕಾದ ಸ್ಪರ್ಧೆ. ಅವ ಹೇಳಿದ್ದು ಭೂಪ್ರದಕ್ಷಿಣೆ ಮಾಡಿದ ಪುಣ್ಯ ಇದ್ದವನಿಗೆ ಹೆಣ್ಣು ಅಂತಲ್ಲ ಹೇಳಿದ್ದು, ಭೂಪ್ರದಕ್ಷಿಣೆ ಮಾಡಿದವನಿಗೆ ಹೆಣ್ಣು ಅಂತ ಹೇಳಿದ್ದು. ನೀನು ಹೇಳಿದ್ದು ಕೇವಲ ಸಾಂಕೇತಿಕವಾಗಿ ಭಾವುಕವಾಗಿ ಮಾತ್ರ ಆಗುವುದು. ಆ ಗೋವಿನಲ್ಲಿ ನಾನಿಲ್ವಾ? ನಾನಿದ್ದೇನಲ್ಲ. ಅಷ್ಟದಿಕ್ಪತಿಗಳು ಗೊರಸುಗಳು ಅಲ್ವಾ? ಈಗ ಅದನ್ನು ಪೂಜೆ ಮಾಡಿದ ಮಾತ್ರಕ್ಕೆ ಸ್ವರ್ಗಾಧಿಪನನ್ನು ಪೂಜೆ ಮಾಡಿದಾಗ ಆಗ್ತದ? ಆಂಶಿಕವಾಗಿದ್ದೇನೆ. ಅದು ಯಾವಾಗ ಆಗುವುದು? ಇಂದ್ರ ಪೂಜೆ ಮಾಡಬೇಕು, ಇಂದ್ರ ಸಿಗುವುದಿಲ್ಲ ಎನ್ನುವಾಗ ಅನಿವಾರ್ಯವಾಗಿ ಆಪತ್ಸರ್ಮವಾಗಿ ಗೋವಿನ ಮಹತ್ವವನ್ನು ಸಾರಿದವರು ಹೇಳಿದ್ರು. ಗೋವಿನ ಮಹತ್ವವನ್ನು ಸಾರುವುದಕ್ಕೆ ಅದು ಮಹತ್ವವಾದದ್ದು. ಆದ್ರೆ ಪ್ರತ್ಯಕ್ಷವಾಗಿ ಯಾವುದಾದ್ರೂ ಕರ್ಮವನ್ನು ಮಾಡುವಾಗ ಅದನ್ನು ಮಾಡಿದ್ರೆ ಆಗುವುದಿಲ್ಲ. ಭೂಪ್ರದಕ್ಷಿಣೆ ಎಂದಾದ ಮೇಲೆ ಭೂಪ್ರದಕ್ಷಿಣೆ ಬರಬೇಕು. ದಿವ್ಯ ವಿಮಾನವನ್ನು ನೀನು ಏರಿದ್ಯಾಕೆ? ದಿವ್ಯ ವಿಮಾನದಲ್ಲಿ ನೀನು ಹೋದದ್ದು ಯಾಕೆ? ದಿವ್ಯ ವಿಮಾನವನ್ನು ನಾನು ಏರಿ ಹೋದದ್ದು ಯಾಕೆ ಅಂತ ಕೇಳಬೇಕಾದ್ರೆ ಅದು ಮುದ್ಗಲನಲ್ಲೇ ಕೇಳಬೇಕು. ಯಾಕೆ? ಭೂಲೋಕಕ್ಕೆ ಸಂಬಂಧಿಸಿದ್ದು ಭೌಮವಾದದ್ದು ಅಂತ ನೀನು ವಾದ ಮಾಡೋದಿದ್ರೆ ದೇವಲೋಕದ ನನಗೆ ಒಲೆ ಕಳುಹಿಸಿದ್ದು ಯಾಕೆ? ಸ್ಪರ್ಧೆಯನ್ನು ಇಡುವಾಗ ಹೇಳಬೇಡುವವ, ಇದು ದೇವಲೋಕದವರಿಗೆ ಸಂಬಂಧಿಸಿದ್ದಲ್ಲ, ಭೂಲೋಕದವರಿಗೆ ಮಾತ್ರ ಸಂಬಂಧಿಸಿದ್ದು. ಸ್ಪರ್ಧೆಯಲ್ಲಿ ನಾನೇ ಇದ್ದೇನಲ್ಲ. ಈಗ ನೀವು ಸ್ಪರ್ಧಿಗಳಾಗಿರುವವರಲ್ಲ, ನೀವೊಂದು ವೇದಿಕೆಯಲ್ಲಿ ಮುಖ್ಯಾತಿಥಿಗಳಾಗಿ ಬಂದವರು ಅಂತ ಹೇಳಿದ್ರೆ ನಮ್ಮದು ಸ್ಪರ್ಧಾಕಣದಲ್ಲಿ ಯಾವ ಹಂತವೂ ಇಲ್ಲ, ಯಾವ ಸ್ಪರ್ಧೆಯೂ ಇಲ್ಲ. ನಾವು ಸ್ಪರ್ಧೆಯಾಗಿ ಒಪ್ಪಿಕೊಂಡು ಕುಳಿತುಕೊಂಡದ್ದನ್ನು ಅಲ್ಲಿಯವರೆಗೆ ಮಾನಿಸಿ ಕೊನೆಯ ಕ್ಷಣಕ್ಕೆ ಆಗುವಾಗ ಬದಲಿಸ್ತಾನೆ ಎಂದಾದ್ರೆ ಇದಕ್ಕೆ ಕುತಂತ್ರ ಅಂತ ಹೇಳಿದ್ರೆ ಮತ್ತೆ ಎಂತದ್ದು ಹೇಳುದು? ವಿಮಾನವನ್ನೇರಿ ಭೂಪ್ರದಕ್ಷಿಣೆಯನ್ನು ಮಾಡಿದ್ದಿ. ಈಗ ನೀನು ಭೂಪ್ರದಕ್ಷಿಣೆ ಹೇಗೆ ಮಾಡಿದ್ದಿ? ನಿನ್ನ ವಿಮಾನ ಎಲ್ಲೇ ಹೋಗುತ್ತೆ? ಎಲ್ಲ ಹೋಗಿಲ್ಲ. ವಿಮಾನ ಹೋದದ್ದೇ ಭೂಮಿಯಲ್ಲಿ ಅಲ್ಲ, ಅಲ್ಲ ಭೂಮಿಯ ಮೇಲಿಂದ. ಈಗ ಯಥಾರ್ಥಕ್ಕಾದ್ರೆ ಭೂ ಪ್ರದಕ್ಷಿಣೆ ಅಂದ್ರೆ ಅರ್ಥ ಎಲ್ಲಿಯೋ ಮೇಲಿಂದ ಸುತ್ತುವುದಕ್ಕಲ್ಲ, ಅದಕ್ಕೆ ಆಕಾಶಗಮನ ಅಂತ ನೀನು ಮಾಡಿದ್ದೀಗ ಆಕಾಶ ಭೂಮಿಗೆ ಸುತ್ತ. ಅಯ್ಯ ಪುಣ್ಯಾತ್ಮ, ಈಗ ಒಬ್ಬ ತಂದೆ ತಾಯಿಗಳಿಗೆ ಸುತ್ತುವ ಅಂತ ಹೇಳಿದ್ರೆ ಅವರ ಎದೆ ಮೇಲೆ ನಡ್ಕೊಂಡು ಹೋಗುದು ಅಂತ ಅರ್ಥವ? ಅಲ್ಲಲ್ಲ, ಅವನಿಗೆ ಹೇಗೆ ಸುತ್ತು ಬಂದ್ರೆ ಸುತ್ತೇ ಅದು. ಮತ್ತೆ ಅವನಿಗೆ ತುಳಿದುಕೊಂಡೇ ಹೋಗ್ಬೇಕು. ದೊಡ್ಡ ತಂದೆ ತಾಯಿಗಳಿಗೆ ಸುತ್ತು ಬಂದ್ರೆ ಅಪ್ಪ ಅಮ್ಮನ ತಲೆಯ ಮೇಲಿಂದ ಸುತ್ತುವುದಲ್ಲ. ಅಪ್ಪ ಅಮ್ಮನ ಬುಡದಲ್ಲಿ ಸುತ್ತಬೇಕ ಬೇಡ? ತಂದೆ ತಾಯಿಗಳಿಗೆ ಸುತ್ತು. ಭೂ ಪ್ರದಕ್ಷಿಣೆ ಅಂದ್ರೆ ಆಕಾಶ ಗಮನ ಆಗುದಿಲ್ಲ. ನಿನ್ನದು ಆಕಾಶ ಗಮನ. ಭೂ ಪ್ರದಕ್ಷಿಣೆ ಗೋವಿನಲ್ಲಿರುವ ಸರ್ವ ದೇವತಾ ಸಾನ್ನಿಧ್ಯವನ್ನು ಗೌರವಿಸಬೇಕಾದ ಸ್ಥಾನದಲ್ಲಿರುವ ನೀನು ಅದನ್ನು ಒಪ್ಪುವುದಿಲ್ಲ ಅಂತ ಅಲ್ಲ. ನಿನ್ನದಾದಂತಹ ಆಕಾಶ ಗಮನ ಅಲ್ಲಲ್ಲ, ಭೂ ಪ್ರದಕ್ಷಿಣೆ ಅಂತ ಹೇಳಿದ್ರೆ ಭೂಮಿಯನ್ನು ತುಳಿದುಕೊಂಡೇ ಹೋಗ್ಬೇಕು ಅಂತ ಇರುತ್ತಾ? ಹೌದು. ಮತ್ತೆ ಈಗ ಭೂ ಪ್ರದಕ್ಷಿಣೆ ಅಂದ್ರೆ ಭೂ ಪ್ರದಕ್ಷಿಣೆ ಭೂಮಿಯ ಮೇಲಾದ್ರೂ ನಡೀಬೇಕು. ನಿನ್ನ ವಿಮಾನ ಭೂಮಿಯ ಮೇಲೆ ಹೋಗಿದೆ. ವಿಮಾನ ಹೌದಾದ್ರೆ ಭೂಮಿಯ ಮೇಲೆ ಹೋಗುದು ಹೇಗೆ? ಅದು ಭೂಮಿಯ ಮೇಲೆ ನಿಲ್ಲಕ್ಕೆ ಮತ್ತು ಭೂಮಿಯಿಂದ ಹೇಳಲಿಕ್ಕೆ ಮಾತ್ರ. ಆದ್ದರಿಂದಲೇ ಮುದ್ಗಲ ನೀನು ಬರುವವರೆಗೆ ಕಾಯಲಿಲ್ಲ. ನೀನು ಆಕಾಶ ಗಮನ ಮಾಡಿ ಭೂ ಪ್ರದಕ್ಷಿಣೆ ಮಾಡಿದ್ದಲ್ಲ. ಅದು ಬಿಡು. ಈಗ ನನ್ನ ಕಾಲ ಮುಟ್ತದೆ ನೆಲಕ್ಕೆ. ಹೌದು, ಅದು ಮುಟ್ಟುದು ಬೇಡ. ಈಗ ಮುಟ್ಟುವುದಿಲ್ಲಲ್ಲ, ಯಾರ ಕಾಲ ಮುಟ್ಟುವುದಿಲ್ವೋ ಅವರನ್ನು ಭೂ ಪ್ರದಕ್ಷಿಣೆಗೆ ಒಪ್ಪಿ ನೀನು ಹೇಳಿದ್ದು ಇದು ವಿತಂಡವಾದ. ಭೂ ಪ್ರದಕ್ಷಿಣೆ ಎನ್ನುವುದು ಸುತ್ತು ಬರುವಾಗ ತುಳಿದುಕೊಂಡು ಹೋಗಬೇಕು ಅಂತ ಹೇಳುದು ನಿನ್ನ ಬುದ್ಧಿವಂತಿಕೆ ಯಾವಾಗ? ನಾನು ಇನ್ನೊಂದು ಹೇಳ, ನೀನು
ಈ ಸ್ಪರ್ಧೆಯಲ್ಲಿ ಭಾಗವಹಿಸಬೇಕಾದವನೇ ಅಲ್ಲ ಅನ್ನುವುದಕ್ಕಾಗಿ ಭೂಪ್ರದಕ್ಷಿಣೆಯ ಫಲ ಅದು ಬೆಳೀಲಿಕ್ಕಾಗ್ತದಲ್ಲ. ಅದೇ ನಿನಗೆ ಭೂಮಿ ಮುಟ್ಲಿಕ್ಕಾಗುದಿಲ್ಲ. ಭೂಪ್ರದಕ್ಷಿಣೆ ಅಂದ್ರೆ ಭೂಮಿ ಮೇಲೆಯೇ ಸುತ್ತಬೇಕು, ಸರಿ. ಎಲ್ಲಿಯೋ ಮೇಲೆ ಸುತ್ತಲಿಕ್ಕಾಗುದಿಲ್ಲ. ಹಾಗಿದ್ರೆ ಇಂತಹ ಒಂದು ಪಣವನ್ನು ಇರಿಸಿದ್ದಾರೆ, ನೀನೇನು ಭಾವಿಸಬೇಕಿತ್ತು? ನಾನೀ ಪಣದಲ್ಲಿ ಭಾಗವಹಿಸಬೇಕಾದವನು, ನನಗೆ ಆಗುವ ಕೆಲಸ ಅಲ್ಲ ಅಂತ ಹಿಂದೆ ಹೋಗ್ತೀನಿ. ಅದೇ ನೀನು ವಿಮಾನ ಏರಿ ಹೊರಟಿಲ್ಲ. ಅಲ್ಲ, ಈಗ ನೀನು ಹೇಳಿದ್ದಕ್ಕೆಲ್ಲ ಹೇಳುದು ನನಗೆ ಭೂಪ್ರದಕ್ಷಿಣೆ ಎನ್ನುವಾಗ ಭೂಮಿಯನ್ನು ಬಿಟ್ಟು ಮೇಲಿಂದ ಹೋಗುವುದು ಭೂಪ್ರದಕ್ಷಿಣೆ ಅಲ್ಲ ಅಂತ ಈಗಲೂ ಅನ್ನಿಸುವುದು. ಯಾಕಲ್ಲ? ಅದು ನಿನ್ನದು ಮಾತ್ರ ಹೇಳಿಕೆ ಅಲ್ಲ, ಗೋವಿಗೆ ಪ್ರದಕ್ಷಿಣೆಯನ್ನು ಬಂದ್ರೆ ಚತುರ್ದಶ ಭುವನಗಳನ್ನು ಸುತ್ತಿದ ಪುಣ್ಯ ಬರ್ತದೆ. ಹೌದು. ಚತುರ್ದಶ ಭುವನಗಳನ್ನು ಸುತ್ತಿದ ಪುಣ್ಯ ಬರ್ತದೆ. ಚತುರ್ದಶ ಭುವನವನ್ನು ಸುತ್ತುವಂತ ಸ್ಪರ್ಧೆಯಲ್ಲಿ ಹೇಳಿದ್ರೆ ಸ್ಪರ್ಧೆಯಲ್ಲಿ ಗೆದ್ದ ಹಾಗೆ ಆಗುದಿಲ್ಲ, ಪುಣ್ಯ ಬರುವುದು ಬೇರೆ. ಸ್ಪರ್ಧೆಯನ್ನು ನಿರ್ಣಯಿಸಿದವನ ನಿರ್ಣಯ ಅಂತ ನಾನು ಹೇಳಿದ್ದದನ್ನೇ ಅವ ಹೇಳಬೇಕದನ್ನು. ನಿನ್ನ ಹತ್ರ ನಾನು ಅದೇ ಹೇಳಿದ್ದಲ್ಲ, ಭೂ ಪ್ರದಕ್ಷಿಣೆ ಮಾಡಿದ ಪುಣ್ಯ ಅಲ್ಲ, ನೀನು ನಿಜವಾಗಿ ಭೂಮಿಗೆ ಸುತ್ತಬೇಕು ಅಂತ ಅವ ಹೇಳ್ತಿದ್ರೆ ಸರಿ. ಅದನ್ನು ಒಪ್ಪಿದ ಅಂದ್ರೆ ಅರ್ಥ ಏನು? ಅವನ ನಿರೀಕ್ಷೆಯು ಅದುವೇ. ಭೂ ಪ್ರದಕ್ಷಿಣೆಯನ್ನು ಮಾಡಿದ ಪುಣ್ಯವನ್ನು ಹೊಂದಿದವನಿಗೆ ಮಗಳನ್ನು ಕೊಡ್ತೇನೆ, ದೇವರ ದೇಹ ಶ್ರಮ ಹೊಂದಿದವನಿಗೆ ಕೊಡ್ತೇನೆ ಅಂತ ಅಲ್ಲ. ಆದರೆ ನಾವು ಒಪ್ಪಿದ ಕೊಟ್ಟ. ಈ ಪ್ರಪಂಚದಲ್ಲಿ ಯಾವಾಗಲಾದರೂ ನಮಗೆ ಮೇಲೆ ಬೀಳಲಿಕ್ಕಾಗುವುದಿಲ್ಲ ಎನ್ನುವಾಗ ನನ್ನ ಹೇಳಿಕೆಯನ್ನು ತಿರುಚಲಾಗಿದೆ ಅಂತ ಹೇಳುವ ರಾಜಕೀಯದವರು ಎಷ್ಟೋ ಬಂದಿರ್ಬೋದು. ಮುದ್ಗಲನಿಗೆ ಅವನ ಮಗಳನ್ನು ನನಗೆ ಮದುವೆ ಮಾಡಿಕೊಡ್ಲಿಕ್ಕಾಗುವುದಿಲ್ಲ ಎನ್ನುವಾಗ ಅವ ಉಪಾಯಾಂತರದಿಂದ ಮಾಡಿದ್ದೆಲ್ಲ ಪ್ರಮಾಣ ಅಂತ ನಾನು ಸ್ವೀಕರಿಸುವುದಿಲ್ಲ. ಒಂದು ವೇಳೆ ಅವ ಬಾಯಿ ಬಿಟ್ಟು ಹೇಳ್ತಿದ್ರೆ ಸರಿ, ನನಗೆ ಮಗಳ ಮೇಲೆ ಪೂರ್ಣ ಅಧಿಕಾರ ಇರುವುದು ನನಗೆ ನಾನು ದೇವಲೋಕದ ಇಂದ್ರನಿಗೆ ಕೊಡ್ಲಿಕ್ಕಿಲ್ಲ, ಇಂದ್ರನಿಗೆ ಕೊಡುವ ಮನಸ್ಸಿಲ್ಲ ಅಂತ ಹೇಳ್ತಿದ್ರೆ ಬೇರೆ. ನನ್ನನ್ನು ಕರೆಸಿ ಭೂಪ್ರದಕ್ಷಿಣೆಗೆ ಹೊರಡಿಸಿದ ಮೇಲೆ ನಾನು ಅದನ್ನು ಮಾಡಿದ ಮೇಲೆ ನನಗೆ ಸರಿಯಾದಂಥ ಮಾನ್ಯತೆಯನ್ನು ಪಡೆದು ಅವಮಾನ ಮಾಡ್ತಾನೆ ಎಂದಿದ್ರೆ ಅವನಿಗೆ ಮುಖಭಂಗ ಮಾಡಿದ್ದು ಅರ್ಥ. ಇಂದ್ರ ಕೆಲವನ್ನು ಪ್ರತ್ಯಕ್ಷವಾಗಿ ಹೇಳಬೇಕಾಗುತ್ತದೆ, ಕೆಲವನ್ನು ಅಪರೋಕ್ಷದಲ್ಲಿ ಹೇಳಬೇಕಾದ ಸನ್ನಿವೇಶವೂ ಬರ್ತದೆ. ದೇವೇಂದ್ರನಾದ ನೀನು ಸ್ವಯಂವರದ ಮಂಟಪದಲ್ಲಿ ಕುಳಿತಾಗ ನಿನಗೆ ಹೆಣ್ಣು ಕೊಡುವುದಿಲ್ಲ ಅಂತ ಹೇಳುವುದಕ್ಕೆ ಅವನಿಗೆ ಆಗೋದಿಲ್ಲ. ಅದಕ್ಕಿಂತ ಒಂದು ಹಣವನ್ನು ಇರಿಸಿರಬೇಕು. ಹಾಗೂ ನಿನಗೆ ಬಾಲದ ಹೆಣ್ಣು ಕೊಡುವುದಕ್ಕಾಗುದಿಲ್ಲ ಅಂತ ಹೇಳಬೇಕು ಅಂತ ನನಗೆ ಓಲೆ ಕಳಿಸುವಾಗಲೇ ಅವರಿಗೆ ಪ್ರಜ್ಞೆ ಬೇಡುವ. ಆಯ್ತು, ಅಯ್ಯ ಮಾತಾಡೋದು ಬಾಯಿ ಮಾತ್ರ ಮಾತಾಡೋದಲ್ಲ, ಯಾವುದೋ ಓದು ಅಕ್ಷರ ಮಾತ್ರ ಮಾತಾಡೋದಲ್ಲ. ನಿನಗೆ ಎಷ್ಟು ಗಮನಿಸಿ ಗೊತ್ತುಂಟ ಗೊತ್ತಿಲ್ಲ. ನನಗೆ ಹೆಣ್ಣಿನ ಕಣ್ಣು ಮಾತಾಡುವುದು ಕೇಳ್ತದೆ. ಹೇಗೆ ಇದ್ರು ಹಾಗೆ ಹೇಗೆ ವ್ಯವಹಾರ ಇತ್ತು, ತಿದ್ದುಪಡಿ ಆಗುವುದಕ್ಕೆ ಕಾರಣ ಏನು, ನನ್ನ ಅಂತರಂಗ ಉಳಿಯುತ್ತದೆ. ಯಾವನು ಭೋಗಾಭಿಮಾನಿ ದೇವತೆಯು, ಇಂದ್ರಾಭಿಮಾನಿ ದೇವತೆಯು, ಯಾವನು ಕಾಮ್ಯಕರ್ಮವನ್ನು ಮಾಡಿ ದೇವಲೋಕದ ಪದವಿಯನ್ನು ಏರಿದ್ದಾನೆ, ಅವನನ್ನು ಬಯಸಿದಂಥ ಹೆಣ್ಣನ್ನು ನಿಷ್ಕಾಮ ಕರ್ಮಿಯಾಗಿ ಗುರುತಿಸಿಕೊಳ್ಬೇಕಾದಂಥ ತಪಸ್ಸನ್ನು ಮಾಡಬೇಕಾದಂಥ ನೀನು ಯಾವುದೋ ಉಪಾಯಾಂತರದ ಪುಣ್ಯ ಬಾಲ ಎನ್ನುವ ಒಂದೇ ಕಾರಣಕ್ಕೆ ಅವಳನ್ನು ದಕ್ಕಿಸಿಕೊಳ್ತೀಯ ಎಂದಾದರೆ ದಕ್ಕಿಕೊಂಡಾಡುತ್ತ ಭಾವಿಸಿದ್ದೆ ನೀನು. ಏನು ದಕ್ಕದೆ? ಏನು ದಕ್ಕದೆ? ಹೆಣ್ಣು ಸಿಕ್ಕಿತಲ್ವ? ಏನು ಸಿಕ್ಕದೆ? ಹೆಣ್ಣು ಸಿಗಬಹುದು. ಹೆಣ್ಣುತನ ಎಷ್ಟು ಸಿಗ್ತದೆ ನೋಡ್ತೇನೆ ನಾನು. ಎಲ್ಲ ಬಿಟ್ಟು ಈಗ ಹೆಣ್ತನ ಎಲ್ಲ ಸಿಕ್ಕಿಯೇ ಹೆಣ್ಣನ್ನು ಪ್ರತಿಯೊಬ್ಬರಿಗೆ ಪ್ರಪಂಚದಲ್ಲಿ ಅನುಭವಿಸುವುದಲ್ಲ, ಅದು ಆಮೇಲಿನ ಪ್ರಶ್ನೆ. ಅಥವಾ ಯಾಕೆ ಅವಳು ಒಪ್ಪುವುದಿಲ್ಲ ಅನ್ನೋದು ಅದು ಆಮೇಲಿನ ಪ್ರಶ್ನೆ. ಈಗ ಇನ್ನೊಬ್ಬರನ್ನು ವಿವಾಹವಾದ ಮೇಲೂ ನೀನು ಈ ಪ್ರಶ್ನೆ ಇಡ್ಲಿಕ್ಕೆ ಆಗ್ತದೆ. ಅದೇ ಯಾಕಾಗ್ತದೆ ಅಂತ ಹೇಳಿದ್ರೆ ಸರಿಯಾದ ಕ್ರಮದಲ್ಲಿ ಮೊದಲಿಂದಲೂ ಶುದ್ಧವಾಗಿ ಯಾವುದೇ ರೀತಿಯದ್ದಾದಂತಹ ಕುತಂತ್ರದ ಅಂತರಾಯ ಬರದೇ ಇರ್ತಿದ್ರೆ ನೀನು ಮದುವೆ ಆದ್ಮೇಲೆ ಬಿಟ್ಟು ಬಿಡ್ತಿದ್ದೆ. ಆದ್ರೆ ಈ ಆಕ್ಷೇಪ ಬರೋದಕ್ಕೆ ಕಾರಣ ಏನು ಅಂತ ಕೇಳಿದ್ರೆ ಇದು ಸಿಂಧುವೇ ಇಲ್ಲ, ಇದನ್ನು ನಾನು ಒಪ್ಪಿಕೊಳ್ಳುವುದಿಲ್ಲ. ನೀನು ಒಪ್ಪುವುದು ಪ್ರಶ್ನೆ ಅಲ್ಲ, ನಾನು ಒಪ್ಪುದಲ್ಲ, ಅವ ಒಪ್ಪಿದ್ದು ಸರಿಯಲ್ಲ. ಅಲ್ಲ, ಅವ ಒಪ್ಪುದು ಸರಿಯಲ್ಲ ಅಂತ ನಿನಗೆ ಹೇಳಲಿಕ್ಕೆ ಆಗುದಿಲ್ಲ. ಯಾಕಂದ್ರೆ ಅವನ ಮಗಳು, ಅವಳ ವಿವಾಹದ ವಿಷಯ ಕುರಿತಾಗಿ ನಿರ್ಣಯ ಅದೇ ಹೌದಾದ್ರೆ ಕೇವಲ ಋಷಿ ಮಹರ್ಷಿಗಳನ್ನೇ ಕರೆಸಿ ಸ್ವಯಂವರ ಮಾಡಬೇಕಿತ್ತವ. ಯಾಕೆ ಕಾಮ್ಯಕರ್ಮದ ದೇವಲೋಕ ಕಾಮ್ಯಕರ್ಮ ಮಾಡಿದಂತಹ ದೇವಲೋಕದ ಅಧಿಪತಿಯನ್ನು ಕರೆಸಿದ್ದವ? ಏನು ಕರೆಸಿ ಇದು ಕನ್ನಡಿ ತೋರಿಸಲಿಕ್ಕೆ ಬಂದ ಕರೆಸಿದ್ದವ? ಹೌದು ಅಲ್ಲ, ಹಾಗಾದ್ರೂ ನಿನ್ನ ಆಕ್ಷೇಪ ಮುಗಿದವನಿಗಲ್ವಾ? ಈಗ ಮದುವೆ ನನಗೆ ಈಗ ಅಲ್ಲಿ ಬರ್ತದಲ್ಲ, ನನ್ನಲ್ಲಿ ಎಂತದ್ದು ಆಕ್ಷೇಪ ಅಲ್ಲ ನಿನ್ನೆಲ್ಲ ಗೆದ್ದು ನಾ ಇದು ಸರಿ ಅಂತ ಹೇಳಿಕೊಂಡಿದ್ದ. ಹೌದಪ್ಪ, ಭೂಪ್ರದಕ್ಷಿಣೆ ಮಾಡಿದಂತಹ ಫಲ ಇದರಲ್ಲಿ ಉಂಟು ಅನ್ನೋದ್ರಿಂದ ಈಗಲೂ ಹೌದಲ್ಲ? ಫಲಕ್ಕೆ ಕೊಡುವುದು ಹೌದಾದ್ರೆ ಒಂದು ಮಾತು ಸೇರಿಸಿ ಹೇಳಬೇಕಿತ್ತ. ಫಲಕ್ಕೆ ಕೊಡುವುದು ಕಾಮದವನು ನಾನು ಮಾಡ್ತೀನಿ. ಜೇನು ಪ್ರದಕ್ಷಿಣೆ ಮಾಡಲಿಕ್ಕೆ ಜೇನುವಿನ ಬಗ್ಗೆ ಅಗೌರವ ಒಲಿಸುವವ ನಾನಲ್ಲ. ಜೇನುವಿನಲ್ಲಿ ಯಾವುದೆಲ್ಲ ನೀನು ಹೇಳಿದ ಸಾಂಕೇತಿಕವಾದದ್ದುಂಟು ಅದು ಪ್ರತ್ಯಕ್ಷಕ್ಕೆ ಬರುವುದೇ ಇಲ್ಲ. ಸರ್, ನೀವು ಒಪ್ಪಿಕೊಂಡಿರಿ ಎಂದಾದ್ರೆ ನೀವು ಉಪಾಯ ಮಾಡಿದ್ದೀರಿ, ಬುದ್ಧಿವಂತಿಕೆಯಿಂದ ಯಾವನಿಗೋ ಸಿಗಬೇಕಾದ ಹೆಣ್ಣನ್ನು ಯಾವನೋ ದಕ್ಕಿಸಿಕೊಂಡ ಎಂದಾದ್ರೆ ಬುದ್ಧಿವಂತಿಕೆ ಎಲ್ಲಿಗೆ ನಡೆದಿತ್ತು? 4 ಮಂದಿಗಳ ಭೌತಿಕವಾದಂತಹ ವಿಷಯಕ್ಕೆ ನಡೆದಿದೆ, ಹೆಣ್ಣಿನ ಭಾವಕ್ಕೆ ನಡೀಲಿಕ್ಕಿಲ್ಲ. ಬುದ್ಧಿ ಇದ್ದವರೆಲ್ಲ ಒಪ್ಪಿದ ಮದುವೆ, ದುರ್ಬುದ್ಧಿ ಇದ್ದವರು ಮಾತ್ರ ಆಕ್ಷೇಪ ಮಾಡ್ತಾರೆ. ಆಯ್ತಪ್ಪ,
ಈಗ ದುರ್ಬುದ್ಧಿಗೆ ಅವಮಾನ ಆದದ್ದು ಅಂತ ಹೇಳ್ತೀಯಲ್ವಾ? ನಿನಗೆ ಅವಮಾನ ಆದಂತಹ ಕಾಲ ಬರುವಾಗ ನಿನಗೂ ದುರ್ಬುದ್ಧಿ ಅಂತ ಭಾವಿಸುವ ಹಾಗೆ ನಾನು ಮಾಡ್ತೇನೆ. ಯಾರನ್ನು ವಂಚಿಸುವ ಉದ್ದೇಶ ನಮಗಿದ್ದರೆ ಎಸಗಿದಂತಹ ಕಾರ್ಯ ಸಾಧುವಾದದ್ದು ಅನ್ನುವಂತಹ ನಿರ್ಣಯವನ್ನು ನಿನ್ನದೇನಾದ್ರೂ ಆಕ್ಷೇಪ ನೀನು ಹೇಳಿದ್ದಲ್ಲ. ಆದ್ದರಿಂದ ಯಾರ ಆಕ್ಷೇಪವೂ ನಮಗೆ ಪ್ರಧಾನ. ಯಾಕೆಂದ್ರೆ ಪಣ ಇಳಿಸಿದ ನೀನು ಪಣಪೂರ್ಣನಾರು ಅನ್ನುವುದನ್ನು ನಿರ್ಣಯಿಸುವುದಕ್ಕೂ ಅಧಿಕಾರ ಉಂಟು, ಇನ್ನೊಬ್ಬ ಆಗುವುದಿಲ್ಲ. ಯಾಕೆ ಪಣವನ್ನು ಪೂರೈಸುವಲ್ಲಿ ಒದಗಿಸಬಹುದಾದ ಮಾಧ್ಯಮ ಯಾವುದು ಅನ್ನುವುದರ ಕುರಿತು ಅವರವರ ಬೌದ್ಧಿಕವಾದಂತಹ ತೀರ್ಮಾನಕ್ಕೆ ಬಿಟ್ಟಿದ್ದೀನಿ. ಒಬ್ಬ ವಾಹನವನ್ನು ಎಲ್ಲಿ ಹೋಗುವುದು ಅಥವಾ ತನ್ನದಾದ ಜಾಣ್ಮೆಯಿಂದಲೂ ಸಾಗಿಸುವುದು ಅನ್ನುವುದನ್ನು ಒಪ್ಪಿಯಲು ಪಣ ಇಳಿಸಿ. ಆದ್ದರಿಂದ ನೀನು ಪೂರ್ಣ ಮನಸ್ಸಿನಿಂದ ನಮ್ಮನ್ನು ಹರಸ್ಪಡಿಸುವುದು. ನನ್ನ ಮಗಳು ಒಬ್ಬ ಬ್ರಾಹ್ಮಣ ಶ್ರೇಷ್ಠವನ್ನು ವಿವಾಹವಾಗಿದ್ದು ನನಗೆ ಸಂತಸದ ವಿಚಾರವೇ ಸರಿ. ಶಾಸ್ತ್ರೋಕ್ತವಾಗಿ ನಿಯಮದಲ್ಲಿ ಗೆದ್ದು ನನ್ನ ಮಗಳನ್ನು ಪಡೆದುಕೊಂಡು ನನ್ನ ಕನ್ಯಾ ಸದೆಯನ್ನು ಬಿಡಿಸಿದೆ. ಮುಂದೆ ಜೀವನವನ್ನು ಹೇಗೆ ನಡೆಸಬೇಕೆಂದು ಹಿಡಿದವನಾದ ನಿನಗೆ ಹೇಳಬೇಕಾಗಿಲ್ಲ. ಧರ್ಮ ಅರ್ಥ ಕಾಮದಲ್ಲಿ ಸರಿಯಾಗಿ ಮುನ್ನಡೆಸಿಕೊಂಡು ಯಶೋವಂತನಾಗಿ ಮಗಳೇ, ಯಾವುದು ನಾವು ಹೇಳಿದಂತೆ ಯಾವುದು ನಡೆಯುವುದಿಲ್ಲ, ನಮ್ಮ ಯೋಚನೆಯಂತೆ ಯಾವುದು ನಡೆಯುವುದಿಲ್ಲ, ಎಲ್ಲವೂ ವಿಧಿಲಿಖಿತ. ಜೀವನದಲ್ಲಿ ಹೇಗೆ ನಡೆಯಬೇಕು, ಯಾವ ಕರ್ಮಗಳನ್ನು ಮಾಡಬೇಕೆಂದು ಆಶ್ರಮದಲ್ಲಿ ತಿಳಿಸಿಕೊಟ್ಟವನು ನಾನಿದ್ದೇನೆ. ಈಗ ವಿವಾಹವನ್ನು ಆಗಿದ್ದೇನೆ. ಸತಿ ಧರ್ಮವನ್ನು ಪಾಲಿಸಬೇಕಾದ ಕರ್ತವ್ಯವೇ ಸರಿ. ಮುಂದೆ ನೀನು ಜಗದ ನಾರಿಯರಿಗೆ ಮಾದರಿಯಾಗಿ ಯಶೋವಂತನಾಗಿ ಬದುಕು ನಿನಗೆ ಶುಭವಾಗುವುದು. ಬದುಕನ್ನು ಬಂದ ಹಾಗೆ ಸ್ವೀಕರಿಸುತ್ತೇನೆ. ನಮ್ಮಿರುವರ ದಾಂಪತ್ಯದ ಫಲಶ್ರುತಿಯಾಗಿ ಈರುವರು ಮಕ್ಕಳನ್ನು ನಾವು ಹೊಂದಿದ್ದೇವೆ. ಹಿರಿಯ ಪುತ್ರನಿಗೆ ಶತಾನಂದನೆಂದರು, ಮಗಳಿಗೆ ನಿರ್ಮಲೆ ಎಂದು ಹೆಸರಿಸಿ ಅವರನ್ನು ಬೆಳೆಸುತ್ತಾ ಬಂದವರು. ಆದರೆ ಅಧ್ಯಾತ್ಮದ ಕುರಿತಾದಂತಹ ಒಲವು ಅಧಿಕವಾಗುವುದಕ್ಕೆ ತೊಡಗಿತು. ಕೇವಲ ಸಂಸಾರದಲ್ಲಿ ವ್ಯಸ್ತನಾಗಿ ಆತ್ಮದ ಅವನತಿಗೆ ಕಾರಣವಾಗಬಹುದಾದಂತಹ ಕಾರ್ಯದಲ್ಲೆಲ್ಲ ಮುಂದುವರಿಯಬೇಕಾದದ್ದು, ಆತ್ಮೋತ್ಕರ್ಷಕ್ಕೆ ಕಾರಣವಾಗಬಹುದಾದ ತಪಸ್ಸಿನಲ್ಲಿ ಮುಂದಾಗಬೇಕು ಅನ್ನುವ ನಿರ್ಣಯದಿಂದಲೇ ಅಹಲ್ಯೆಯಲ್ಲಿ ಆಡಿದ್ದೇನೆ. ಮಕ್ಕಳೊಂದಿಗೆ ಸುಖವಾಗಿ ಜೀವನವನ್ನು ಸಾಗಿಸುತ್ತಾ ಇದ್ದುಕ ತಪಸ್ಸಾಧನೆಗಾಗಿ ತೆರಳುತ್ತಾ ಇದ್ದೇನೆ. ಆಮೇಲೆ ಕಾಲವರೆಗೂ ಬರ್ತೇನೆ ಅಂತ ಆಡಿದ್ದೇನೆ. ನೋಡೋಣ.
ಯಾವುದೋ ಒಂದು ಚಿಂತನೆ ಆವರಿಸಿದೆ ಎಂಬುದು ಮುಖವೇ ಹೇಳುತ್ತಾ ಉಂಟು. ಮುಖವೆಂಬುದು ಕನ್ನಡಿದ್ದ ಹಾಗೆ. ಆಯ್ತೇನಮ್ಮ? ಏನು ಬೇಸರ ತಮಗೆ? ಏನು ಆಲೋಚನೆ ಮಾಡ್ತಾ ಇದ್ದೀವಿ? ಕೇಳಿದ್ದು ನಾನು. ಈ ಕಡೆ ಅಗ್ನಿಶಾಲೆಯಲ್ಲಿ ನಾಳೆ ಅಗ್ನಿಯನ್ನು ಚೆನ್ನಾಗಿ ಉರಿಸುವುದಕ್ಕೆ ಸಮಿತಿಗಳನ್ನು ತಂದಿಟ್ಟಿದ್ದಾಯ್ತಾ? ತಂದಿಟ್ಟಿದ್ದೇನೆ. ಆ ಕಡೆ ಅಡುಗೆ ಶಾಲೆಯಲ್ಲಿ ಬೇಕಾದ ತರಕಾರಿಗಳ ಸಂಗ್ರಹ ಆಯ್ತಾ? ಮತ್ತೆ ಇಲ್ಲದೆ ಎಲ್ಲವೂ ಆಗಿದೆ. ಈ ವಿಚಾರಗಳನ್ನು ನಿನ್ನಲ್ಲಿ ಮಾತನಾಡಿದ್ರೆ ನಿಮಗೆ ಅರ್ಥವಾಗಿದೆ. ಹೌದಾ? ಆಶ್ರಮದ ಪರಿಪಾಠಗಳು ಏನುಂಟು ಆ ವಿಚಾರವನ್ನು ಹೇಳಿದ್ರೆ ನಿನಗೆ ಅರ್ಥವಾಗಿದೆ. ಗುರುಗಳಪ್ಪಣೆ ಮಾಡಿದ್ದಾರೆ. ಆದ್ರೆ ಇದು ಹಾಗಲ್ಲ ಜನದೇವ. ನನ್ನ ಅಂತರ್ಗತ ವಿಚಾರ ಇದು. ನನ್ನೊಳಗಿನ ತುಮುಲವಿದು. ನನ್ನ ಮಾನಸಿಕವಾದ ಬೈದಾಟವಿದು. ಅದು ನಿನಗೆ ಅರ್ಥವಾಗದು. ಹೇಳಿದರೂ ಪ್ರಯೋಜನವಿಲ್ಲ. ಹೋಗಿ ಚಿತೆಗಿಂತಲೂ ಚಿಂತೆ ಮೇಲು ಅಂತ. ಚಿತೆ ಎಂಬುದು ನಾವು ಸತ್ತ ಮೇಲೆ ನಮ್ಮನ್ನು ಸುಡುವುದು. ನಿರ್ಜೀವವಾದ ಶರೀರವನ್ನು ಸುಡುತ್ತದೆ. ಚಿಂತೆ ಎಂಬುದು ಹಾಗಲ್ಲ, ನಮ್ಮನ್ನು ಜೀವಂತವೇ ಕೊಂದ ಹಾಗೆ. ಎಷ್ಟೆಲ್ಲ ನೆನಪಿಟ್ಟುಕೊಂಡಿದೆಯೋ ಹೇಳಿದ್ದು. ಮತ್ತು ಒಂದು ವಿಚಾರ ಉಂಟು. ಇಷ್ಟು ದೀರ್ಘಕಾಲ ಇದಕ್ಕೆ ಇದೊಂದು ನೆನಪಿಟ್ಟುಕೊಳ್ಳೋದು ಸಾರ್ಥಕ. ಹೌದಾ? ಹಾಗಲ್ಲಮ್ಮ. ಒಬ್ಬರಿಗೊಂದು ಚಿಂತೆ ಬೇಸರವಾದಾಗ ಅದನ್ನು ಮತ್ತೊಬ್ಬರಲ್ಲಿ ಹಂಚಿಕೊಂಡು ಹೌದುತ್ತಾರೆ. ತಲೆಯ ಮೇಲಿದ್ದಂತ ಭಾರ ಹೆಗಲಿಗೆ ಬಂದಂತೆ ಆಗ್ತದೆ. ಸುಖದ ದಿನಗಳು ಬೇಗ ಕಳೆಯುತ್ತೆ. ಸಂತೋಷವನ್ನು ಮತ್ತೊಬ್ಬರಲ್ಲಿ ಹಂಚಿಕೊಂಡಾಗ ದ್ವಿಗುಣವಾಗಿ ಅಲ್ವಾ? ದುಃಖವನ್ನು ತೋಡಿಕೊಂಡಾಗ ಮನಸ್ಸು ಹಗುರವಾಗಿ ಮತ್ತೆ ಅಲ್ಲಮ್ಮ. ಆಗಲಿ ಬೇಡ. ಅದು ಹೀಗೆ ಗುರುಗಳು ಮಾಡಿರುವಂತಹ ಆಧ್ಯಾತ್ಮಿಕತೆಯ ಪಾಠವು, ಪಾರಲೌಕಿಕತೆಯ ಪಾಠವು ಅಥವಾ ವೇದಾಧ್ಯಯನಗಳ ಬಗ್ಗೆ ನಿನಗೆ ಅಷ್ಟು ಸಾಮಾಜಿಕವಾದಂತಹ ಬದುಕೇನುಂಟು ಅದು ನಿಮಗೆ ಬೇಗ ಅದು ಬೇಸರ. ಹೌದಾ? ಏನುಂಟು ಈ ಮನೆಯೊಳಗಡೆ ಸುಮ್ಮನೆ? ಹಾಗೇನಿಲ್ಲ. ರಾಹು ಸೋಕಿದ ಚಂದ್ರನ ಹಾಗೆ ನಿಮ್ಮ ವದನ ಇಂದು ಬಾಡಿ ಹೋಗಿದೆ. ದೇವರೇ, ಗ್ರಹಣ ಕಾಲದ ಚಂದ್ರ. ಆಗಲಿ, ಏನೋ ಒಂದು ಚಿಂತೆ ಇದೆ ಎಂದು ಸ್ಪಷ್ಟವಾಗ್ತಾ ಉಂಟು. ಈ ಚಿಂತೆ ಪರಿಹಾರಕ್ಕೆ ಒಂದು ದಾರಿ ಸೂಚಿಸಬಹುದಾ? ಯಾರು? ನಾನು. ನೀನು
ಅಡುಗೆ ಸರಿ ಇಲ್ಲ ಅಂತ ಸಾವಿರ ಜನ ಹೇಳ್ಬೋದು. ಹೌದು ಅಲ್ವಾ? ಹೌದು. ಇದು ಖಾರ ಹೆಚ್ಚಿತ್ತು, ಅದು ಉಪ್ಪು ಕಡಿಮೆ, ಹೌದು. ಇದಕ್ಕೆ ಹೆಚ್ಚು. ಹೌದು. ಹೇಳುವವರ ನಾಲಿಗೆ ಸಾವಿರ ಹೇಳಿ ಹೌದೌದು. ಮಾಡ್ಲಿಕ್ಕೆ ಸಿಗ್ತದ? ಲೋಕೋ ಭಿನ್ನ ರುಚಿ. ಅದಿರ್ಲಿ, ಅದು ಹೇಳಿ ಮಾಡ್ಲಿಕ್ಕೆ ತಿಳಿದಿರ್ತದ? ಇಲ್ಲ. ನಿಮಗೆ ಸಮಸ್ಯೆ ಇದೆ ಅಂತ ಹೇಳಿ ಪರಿಹಾರ ಹೇಳಿಕೆ ಅಂತ ಇಲ್ಲ ಇಲ್ಲ ಇಲ್ಲ. ನಿಮಗೆ ಅದು ಬರುತ್ತದೆ. ಓ ಧಾರಾಳ. ಹಾಗಾದ್ರೆ ನಮಗೆ ಚಿಂತೆ ಎನ್ನುವಂಥದ್ದು ಸತ್ಯವೇ, ಅದ್ರ ಬೇಸರ ಎಂತ ಮಾಡುದು? ಹೇಳಬಹುದು. ಈಗ ಅದು ಹಿಡಿಸ್ತದ ಅಂತ ಹೇಳಲಿಕ್ಕೆ ಆಗುದಿಲ್ಲ. ಅಲ್ಲ, ಆಯ್ಕೆ ನನಗೆ ಬಿಟ್ಟದಲ್ಲ. ಹೌದೌದು. ಕುಳಿತಲ್ಲೇ ಕುಳಿತುಕೊಳ್ಳುವುದಲ್ಲ. ಮತ್ತೆ ನಮ್ಮ ಈ ಉಪವನ ಉಂಟು, ನಮ್ಮ ಈ ವೃಂದಾವನ ಉಂಟು. ಹೀಗೆ ತಿರುಗಾಟ ಮಾಡುತ್ತಾ ಅಲ್ಲಿಯ ಸೌಂದರ್ಯವನ್ನು ಕಣ್ತುಂಬ ಕಾಣುತ್ತಾ 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 ಮುಂದೆ ಹೋದರೆ ಇಂಥ ಸ್ವಲ್ಪ ಪರಿಹಾರ ಆಗಬಹುದು. ಏನಿದೆ ಹೇಳ, ಬರೀ ಕಾಡು ಬಂತು, ಅದಕ್ಕಿಂತ ಹೆಚ್ಚಿದ್ದೇನುಂಟು. ಇಲ್ಲಿ ನಮ್ಮ ಆಶ್ರಮ, ಅದಕ್ಕಿಂತ ಹೆಚ್ಚಿನ ಸೌಂದರ್ಯ ಉಂಟೆ. ಇಲ್ಲೇ ತಿರುಗಾಟ ಮಾಡಬೇಕು ಯಾರು ಹೇಳಿದ್ರು? ಸ್ವಲ್ಪ ಮುಂದೆ ಹೋಗ್ಬೇಕು. ಉಪವನ ಇದೆಯಲ್ಲ ಮುಂದೆ. ಹಾಗಾದ್ರೆ ಈ ವನಾಂತರದಲ್ಲಿ ಉಂಟ ಚಂದ ಉಂಟ ನೋಡಬೇಕಾದಂತಹ ದೃಶ್ಯ ನೀವು ಅದ ನೋಡಿ ಇರ್ಲಿಕ್ಕಿಲ್ಲ. ಸುಮ್ಮನೆ ದೇಹದಲ್ಲಿದ್ದು ಹೊರತು ಮತ್ತೇನಾಗಲಿಕ್ಕಿಲ್ವಲ್ಲ. ನೀವು ಅಲ್ಲಿಗೊಮ್ಮೆ ಬಂದು ನೋಡಿ ಅಮ್ಮ. ಹೌದಾ? ಯಾಕೆ ನಾನು ನಿಮ್ಮ ಜೊತೆ ಬರ್ತೇನೆ. ಸೊಗಸಿದೆಯೇ? ಓ ನಡೆದನು
ವಯ್ಯಾರ ಹೆಣ್ಣು
ಧಿದನ ಧಿನ್ನ ತೈ ಧಿನ್ನ ತೈ ಧಿನ್ನ ತೈ ತೋದನ ಧಿನ್ನ ತೈ ಧಿನ್ನ ತೈ ಧಿನ್ನ ತೈ ಧಿದನ ಧಿನ್ನ ತೈ ಧಿನ್ನ ತೈ ಧಿನ್ನ ತೈ ತೋದನ ಧಿನ್ನ ತೈ ಧಿನ್ನ ಧಿನ್ನ ತೈ ಧಿನ್ನ ತೈ ಧಿನ್ನ ತೈ ಧಿನ್ನ ತೈ ಧಿನ್ನ ತೈ ಇಂದ್ರನೆಂದರೆ ಇಂದ್ರ 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 ಅಂತ ಹೇಳಿ ನನ್ನನ್ನು ಹೇಳ್ತದೆ ನೀವು ಏನ ಜ್ಞಾನದೇವ ಇಂದ್ರ ಅಂತ ಹೇಳಿದ್ರೆ ಪುಲ್ಲಿಂಗ ಅಂತ ತಿಳಿದೆಯೋ ಸ್ತ್ರೀಲಿಂಗ ಅಂತ ತಿಳಿದೆಯೋ? ಅಯ್ಯೋ ಹೌದು ಇಲ್ಲ, ನಾನು ಇಂದ್ರ ಇಂದ್ರ ಅಂತ ಕರೆದದ್ದು ಯಾರನ್ನು ಯಾರನ್ನು? ಯಾವುದೋ ಒಬ್ಬ ಗಂಟು ಆ ಹೆಸರನ್ನು ಹೊಂದಿಕೊಂಡವನಲ್ಲ. ಮತ್ತೆ ನಮ್ಮ ಆಶ್ರಮದಲ್ಲಿದ್ದಾಳಲ್ಲ ಇಂದಿರಾ, ಇಂದಿರಾ ಆ ಹುಡುಗಿನ ಇಂದಿರಾ ಇಂದಿರಾ ಅಂತ ಕರೆದ. ಇಂದಿರ ಹೋಗಿ ಇಂದ್ರ ಅಂತಲ್ಲ. ಅದೇ ನಿನಗೆ ಕೆಲವು ಉಸಿರಾಟದ ಏನಾಗ್ತದೆ ಏನು ಇಂದಿರಾ ಅಂತ ಹೇಳುವುದು ಇಂದ್ರ ಅಂತ ನಿನಗೆ ಕೇಳಿ ಎಂತದ ಒಂದಂತೂ ಸ್ಪಷ್ಟ, ನನ್ನ ಅಪ್ಪಿ ಹಿಡಿದಂತೂ ನಿಜ. ಇಲ್ಲ 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 ಇಲ್ಲ, ಅದು ಆದಂತರ ಹೀಗೆ ನಾವು ಈ ಸ್ಥಳವನ್ನು ನೋಡಿದೇವ, ನಮ್ಮ ಮುಖ ಕಾಣ್ತದೆ ಹೌದಾ? ಕನ್ನಡಿಯಂತೆ ಸ್ವರ್ಗ ಸದೃಶವಾದ ಮಾತ್ರವೇ ಇಲ್ಲ, ಅದು ಆ ಮರಕ್ಕೆ ಹಾಕಿರುವಂತ ಬಳ್ಳಿ. ಹೌದು, ಬಿಟ್ಟಂತ ಸುಮಗಳು ಎಂತಹ ಸುವಾಸನೆಯೋ, ಹೂ ಬಳ್ಳಿಯ ಸುವಾಸನೆ ಮಾತ್ರವೇ ಅಲ್ಲ, ಅದು ಆ ಕಡೆ ಇಲ್ಲ. ಹರಿಣ ಒಂದು ಹುಲಿಯನ್ನು ಕಂಡಾಗ ಓಡುತ್ತದೆ, ಆದ್ರೆ ಇಲ್ಲಿ ಹಾಗಲ್ವಲ್ಲ, ಆ ಹುಲಿಯಾದರೂ ಹುಲ್ಲೆಯ ಮೈಯನ್ನು ನೆಕ್ಕುತ್ತದೆ. ಈ ಕಡೆ ಇಲ್ಲಿ ನೋಡು, ಆ ಕಡೆ ಇಲ್ಲಿರುವಂತ ಒಂದು ಸರ್ಪ ಓಡುತ್ತಾ ಓಡುತ್ತಾ ಏನು ಮಾಡಿತು, ಆ ಮೊಲದ ಮರಿಗೆ ಆಶ್ರಯವನ್ನು ಕೊಟ್ಟಿದ್ದಲ್ಲ. ಹೌದು, ಮತ್ತೆ ಇಲ್ಲಿ ಬೈಲಿ ಬೈಲಿ ಬಾ. ಓ ಅಲ್ಲಿ ನೋಡು, ಎರಡು ಜಿಂಕೆಗಳು ಹೌದು ಮೈಯನ್ನು ನೆಕ್ಕುತ್ತಿವೆ, ಆಟವಾಡುತ್ತಿವೆ. ಯಾವ ಜಿಂಕೆ? ಒಂದಕ್ಕೆ ಕೊಂಬಿದೆ, ಇನ್ನೊಂದು ಕೊಂಬಿದೆಯಾ? ಇಲ್ಲ, ಅದೇನು ಹಾಗೆ ಆ ಒಂದು ಗಂಡು ಇನ್ನೊಂದು ಹೆಣ್ಣು ಜೊತೆ ಜೊತೆಯಲ್ಲಿ ಇವೆ. ಹೌದು, ಅಲ್ಲಿ ನೋಡು, ಆ ಮರದಲ್ಲಿ ಶುಕ ಪಿಕಾದಿಗಳು. ಅದು ಯಾವುದು? ಒಂದೊಂದು ಒಂದು ಹೆಣ್ಣು ಒಂದು ಗಂಡು ಜೊತೆಯಲ್ಲೇ, ಅದು ಜೊತೆಯಲ್ಲೇ ಇವೆ. ಹಾಗೆ ನಾನು ಈ ನೀರನ್ನು ನೋಡಿದೆ, ನನಗೆ ನಾನು ಕಂಡೆ, ಜೊತೆಗೆ ಮತ್ತೊಬ್ಬ ವ್ಯಕ್ತಿಯೂ ಕಂಡ. ಎಲ್ಲಿ? ನೀರಿನಲ್ಲಿ ಕಾಣುವುದಿಲ್ಲ. ನೀನೇ ಕಾಣಲಿಲ್ಲ, ನನ್ನ ಮನಸ್ಸಿನಲ್ಲಿ ಕಂಡದ್ದು. ಒಳಗೆ ಅವನೇ ಇಂದ್ರನೆನ್ನುವಂತ ಭ್ರಮೆಯಾಗಿದೆ. ಅಂದ್ರೆ ಏನ್ ಗೊತ್ತಾ, ಇದು ಇಂದ್ರ ಪೂಜೆ, ಇಂದ್ರ ಪೂಜೆ. ಅಷ್ಟೇ ಅಷ್ಟೇ ಅಷ್ಟೇ, ಮತ್ತೇನೂ ಅಲ್ಲ. ಈ ಗುರುಮಠದಲ್ಲಿ ಇಷ್ಟು ವರ್ಷ ಆಯ್ತು ನಾನು ಇರುವುದು. ಈ ಇಂದ್ರ ಪೂಜೆ ಎಂಬುದು ಉಂಟು ಅಂತ ಗೊತ್ತಾದದ್ದೇ ಈಗ. ಗುರುಗಳಂತರ ಬಗ್ಗೆ ಪಾಠ ಮಾಡಲಿಲ್ಲ. ನೀನೇನು ಗುರುಗಳ ಹತ್ರ ಕೇಳಿಕೊಂಬೇಡ, ಅದರ ಪ್ರಭಾವ ಎಂತ ಗುರುಗಳ ಹತ್ರ ಏನು ಬೇಡ. ಇಲ್ಲಿ ಏನೂ ಆಗ್ಲಿಲ್ಲ, ಏನೂ ನಡೆಯಲಿಲ್ಲ, ನೀನೇನು ಕಾಣಲಿಲ್ಲ,
ನಾನಿನ್ನು ಮಾಡಿದ್ದು ಯಾರಿಗೂ ಹೇಳಲು ಕೂಡದು. ಗುಟ್ಟು ಗುಟ್ಟು ಇಲ್ಲಿಗೆ ಮರೆತು ಬಿಡಬೇಕು. ಏನೋ ಅದು ಆಗಿ ಹೋಗ್ತದೆ, ಉಲ್ಲಾಸದಲ್ಲಿ ಏನೋ ಆಗಿ ಹೋಗ್ತದೆ, ಏನೋ ಹೇಳ್ತೇವೆ, ಅದನ್ನೆಲ್ಲ ಮನಸ್ಸಲ್ಲಿ ಇಟ್ಕೊಳ್ಳುವುದ. ಈ ಇಂದ್ರ ಪೂಜೆ ನಾವು ಕೇಳಿ ಹೋಗ್ಬೇಡೇನು? ಈಗ ಮನಸ್ಸು ಸಂತೋಷ ಆಯ್ತಲ್ಲ, ಇಷ್ಟು ದಣಿಯಲ್ಲಿ ಬಹಳ ದಿವಸ ಆಯ್ತಿರುತ್ತಲ್ಲ, ನೀವು ಸಿಕ್ಕಿದ್ದು ಬಹಳ ಕಡಿಮೆ ಅಲ್ಲ. ಅದಕ್ಕೆ ಇನ್ನೊಂದು ಸಲ ಇದೇ ಪ್ರಸಂಗ ಬಂದಾಗ ಹಾಗೆ ಹೇಳ್ಬೇಡ ಇದು ಗುರುಗಳ ಹತ್ರ. ನಾನೇ ದಾರಿ ತೋರಿಸಿಕೊಟ್ಟದ್ದು. ಇಲ್ಲಿಗೆ ಬಂದ್ರೆ ಯಾವ ಬೇಸರ ಪರಿಹಾರ ಆಗ್ತದೆ ಅಂತ. ಕೊನೆಗೆ ನನ್ನ ಅಪ್ಪಿ ಮುದ್ದಾಡಿದ್ರು. ಒಂದು ಹೆಸರು ಕೂಡ ಇಟ್ಟಿದ್ದಾರೆ, ಇಂದ್ರ ಪೂಜೆ ಅಂತ. ಇಂದ್ರ ಪೂಜೆ ಬಹಳ ಒಳ್ಳೆದುಂಟು ಮಾರೆ. ನನಗೆ ಮನಸ್ಸಿಗೆ ಅನ್ನಿಸ್ತಾ ಉಂಟು, ಇದೇ ಇಂದ್ರ ಪೂಜೆಯನ್ನು ಒಂದು ದಿನದಲ್ಲಿ 4-5 ಸಲ ಮಾಡಿದ್ದೆ. ಇಲ್ಲಿ ಮಾಡಬೇಕಾದ್ರೆ ಈ ಮರವನ್ನು ಹಿಡಿಬೇಕಷ್ಟೇ. ಹೇಗೆ ಗುರುಗಳ ಹತ್ರ ಹೇಳಬೇಡ ಅಂತ ಹೇಳಿದ್ದಾರೆ. ಕೊಟ್ಟ ಮಾತಿಗೆ ತಪ್ಪಬಾರದು. ಮುಂದೆ ಏನಾಗುತ್ತೆ ನೋಡೋಣ. ಕಾಲ ಕೆಲವು ಸಂದು ಹೋಯಿತು. ಎಚ್ಚೆತ್ತಂತಹ ನಾನು ಆಶ್ರಮವನ್ನು ಸೇರಬೇಕು ಅನ್ನುವಂತಹ ನಿರ್ಣಯವನ್ನು ತಡೆದವ ನೇರವಾಗಿ ಆಶ್ರಮದೊಂದಿಗೆ ಹೋಗಿ ಗುರುವಿನ ಗುಲಾಮ ಆಗುವ ತನಕ ದೊರೆಯದಂತ ಮುಕ್ಕುದಿ ನಾನು ಬಂದದ್ದು ಇಲ್ಲಿ ತಿಂದೀಗ ನಿಮ್ಮಲ್ಲಿ ಮಾತಾಡುದು ನನಗೆ ಗೊತ್ತಾಗ್ತಲ್ಲ. ನೀನು ಮಾತಾಡುದು ಅಂತ ಗೊತ್ತಾಗ್ತದೆ, ಏನು ಮಾತಾಡುದು ಅಂತ ಗೊತ್ತಾಗ್ತದೆ. ವಿಷಯ ಉಂಟು. ನಾನು ಮತ್ತು ಅಮ್ಮ ತಿರುಗಾಟಕ್ಕೆ ಹೋಗ್ತೇವೆ. ಹೀಗೆ ವಿಹಾರಕ್ಕೆ ಬೇಕಾಗಿ ಹೋದಾಗ ಹೋಗುವುದಕ್ಕಿಂತ ಮೊದಲು ನನಗೆ ಬಹಳ ಬೇಸರ ಇತ್ತು. ಕರೆದ್ರೆ ಕೇಳಲಿಕ್ಕಿಲ್ಲ, ಒಂದು ಮಾತಾಡಿ ಹೊರಟು ಮಾತಾಡುದು ಹೀಗೆಲ್ಲ ಇತ್ತು. ದಾರಿ ತೋರಿಸಿದ್ದು ನಾನೇ. ಬೇಸರ ಪರಿಹಾರಕ್ಕೆ ಇಂಥದ್ದೊಂದು ದಾರಿ ಉಂಟು ಅಂತ ಸೂಚನೆ ಕೊಟ್ಟದ್ದು ನಾನು. ನಿನಗೆ ಅನುಭವ ಅದು ನೋಡಿ ನೋಡಿ ಅನುಭವಿಸಿ ಅಲ್ಲ ನೋಡಿ. ಬಹುಶಃ ಈ ಕಾಡಿನಲ್ಲಿ ಯಾರೋ ಹಾಗೆಲ್ಲ ತಿರುಗಾಡೋದು ನೋಡಿದ್ದೀನಿ. ವೇಳೆ ಅಲ್ಲಿಗೆ ಹೋದೇ ತಡ ಅಲ್ಲಿ ಎಲ್ಲ ಜೊತೆಯಾಗಿತ್ತು ಕಾಡಿನಲ್ಲಿ. ಗಂಡು ಜೊತೆ ಆಗಿದ್ದಲ್ಲ, ಹೆಣ್ಣು ಗಂಡು. ಕಾಡಿನಲ್ಲಿರುವ ಮೃಗಗಳು, ಪಕ್ಷಿಗಳು, ಮೃಗಗಳೆಲ್ಲ ಜೊತೆಯಾಗಿ ಇದನ್ನು ನೋಡಿದ ಕ್ಷಣವೇ ಅಮ್ಮನಿಗೆ ಏನಾಯ್ತು ಅನ್ನೋ ಒಂದು ರೀತಿ ಬದಲಾವಣೆ ಆಗಿ ಮುಖ ಬಾಡಿಸಿಕೊಂಡು ಬಂದಿದ್ದಾರೆ. ಅಷ್ಟು ನಾನು ಹೇಳಬಲ್ಲೆ. ಮತ್ತೇನಾಗಲಿಲ್ಲ. ಒಂದು ಪ್ರಶ್ನೆ ಉಂಟು, ಈ ಪ್ರಪಂಚದಲ್ಲಿ ಇಂದ್ರ ಪೂಜೆ ಎಂಬುದು ಉಂಟೆ? ಗೊತ್ತಿದ್ರೆ ಮಾತ್ರ ಹೇಳಿದ್ರೆ ಸಾಕು. ಇಂದ್ರ ಪೂಜೆ ಅಂತ ನಿನಗೆ ಯಾರು ಹೇಳಿದ್ರು? ನನ್ನಷ್ಟಕ್ಕೆ ಮನಸ್ಸಲ್ಲಿ ಉದ್ಭವಿಸಿದ್ದು. ಇದು ಉದ್ಭವಲಿಂಗ ಅಲ್ಲ. ಮೊದಲೆಲ್ಲ ಇಂಥದ್ದು ಉದ್ಭವ ಆಗಲಿಲ್ಲ. ನಿನ್ನಲ್ಲಿಗೆ ಉದ್ಭವ ಆಗಿ ಮೇಲೆ ಬರ್ತಿರ್ಲಿಲ್ಲ. ಅದು ಉದ್ಭವ ಅಲ್ಲಿಗೆ ತಗ್ಗಿ ಹೋಗುದಿತ್ತು. ಇವತ್ತದ ಮೇಲೆ ಬರ್ತಿದೆ. ಪೂಜೆ ಅನೇಕ ಉಂಟು ಪ್ರಪಂಚ. ಇಂದ್ರನನ್ನು ಪೂಜೆ ಮಾಡುವುದು, ಅಗ್ನಿಯನ್ನು ಪೂಜೆ ಮಾಡುವುದು, ಯಾವ ದೇವತೆಯನ್ನು ಪೂಜಿಸಬಹುದು. ಆದ್ರೆ ಒಂದು ಗುರುಗಳೇ, ಈ ಇಂದ್ರ ಪೂಜೆಗೆ ಇರುವಂತಹ ಸುಖ ಉಂಟಲ್ಲ, ಬೇರೆ ಯಾವ ಪೂಜೆ ನಿನ್ನ ಮುಖವನ್ನು ನೋಡಿದ್ರೆ ನಿನ್ನ ಅಂತರಂಗದಲ್ಲಿ ಏನೋ ಒಂದು ತುಂಬಿಕೊಂಡಿದೆ ಅನ್ನೋದು ಸ್ಫುಟವಾಗುತ್ತೆ. ಸಾಮಾನ್ಯವಾಗಿ ಮಾನವನಾದವನಿಗೆ ಹೇಗೆ ಕೇಳಿದೆ ಮನದ ಭಾವಗಳು ಮುಖದ ಕನ್ನಡಿಯಲ್ಲಿ ಪ್ರತಿಫಲಿಸ್ತಾ ಇರ್ತಾರೆ. ಇಲ್ಲದೇ ಇದ್ರೆ ಏನು, ಬಹು ದೀರ್ಘಕಾಲದ ಅಂತರದ ಆಮೇಲೆ ತಪಸ್ಸಿಗೆ ತೆರಳಿದಂತಹ ನಾನು ಆಶ್ರಮವನ್ನು ಪ್ರವೇಶಿಸಿದ್ರೆ ಮನೋಪ್ರೀತನಾದವನ ಆಗಮನ
ಅತ್ಯಂತ ಆಹ್ಲಾದ ಕಾರಣವಾಗಿ ನನಗೆ ಒದಗಬೇಕು. ಸತಿ ಪತಿಯರ ಸಂಸಾರದಲ್ಲಿ ಬಹುಕಾಲದ ಅಗಲುವಿಕೆ ಎನ್ನುವುದು ಒಂದು ವಿರಹಕ್ಕೆ ಕಾರಣವಾದ ಪರಿಣಮಿಸಿದೆ. ಆ ಸಂದರ್ಭದಲ್ಲಿ ಆಗಮಿಸಿದಂತಹ ಪತಿಯನ್ನು ನೋಡಿದ ಕ್ಷಣದಲ್ಲಿ ಪೌರ್ಣಮಿಯ ಚಂದ್ರವನಂತೆ ಶಶಿಯಂತೆ ಮುಖ ಅರಳಬೇಕಿತ್ತು. ಕಾರಣ ಹೆಚ್ಚಿಗೆ ಹೇಳಿ. ಈಗ ಬಂದಿರಿ, ಇನ್ನು ಎಷ್ಟು ಹೊತ್ತಿಗೆ ಹೊರಟಿರೋ ಯಾರಿಗೆ ಗೊತ್ತಿದೆ. ಇದ್ರ ಹೊರಡುವ ನಿರೀಕ್ಷೆಯನ್ನೇ ಮಾಡ್ತೀನಿ ಅಂತ ಅರ್ಥವ. ಹಾಗೆ ಮತ್ತೆ ಪತಿಯ ಸೇವೆ ಮಾಡಿಕೊಂಡಿರಬೇಕಾದದ್ದು ಸತಿಯಾದವಳಿಗೆ ಕರ್ತವ್ಯ. ಅದರ ಸ್ತ್ರೀವಿದ್ದ ಕರ್ಮ ಪತಿಯ ಪರಿಚರ್ಯೆ ಎನ್ನುವಂಥದ್ದು. ಅದರಿಂದ ನಾನು ತೃಪ್ತಳಾಗಬೇಕೆನ್ನುವಂಥ ಆಸ್ತಿ ನನಗುಂಟು. ಆದರೆ ನೀವು ಹಾಗಲ್ಲ. ಎಷ್ಟು ದಿವಸ ಈ ಆಶ್ರಮದಲ್ಲಿ ಇರ್ತೀರೋ ಆ ದಿವಸಗಳಿಗಿಂತಲೂ ಬಹಳಷ್ಟು ವರುಷಗಳು ನೀವು ತಪಸ್ಸಿನಲ್ಲೇ ತೊಡಗಿಕೊಳ್ಳುವುದು ನಿಮಗಾಗಿ. ಅಂತಿರುವಾಗ ಈ 4 ಗೋಡೆಗಳ ಮಧ್ಯದಲ್ಲಿ ಯಾಕೋ ಮನಸ್ಸಿಗೆ ಬೇಸರ. ಆದ್ದರಿಂದ ನೀವು ಬಂದಾದರೂ ಸಂತೋಷ ಪಡೆಯುವುದಕ್ಕಾಗುವುದಿಲ್ಲ. ಯಾಕೆ? ಹೆಚ್ಚಿನ ಸಂತೋಷವನ್ನು ಅನುಭವಿಸಿದರೆ ಮತ್ತೆ ನಿಮ್ಮ ಅಗಲುವಿಕೆ ಇದಕ್ಕಿಂತಲೂ ಹೆಚ್ಚಿನ ನೋವನ್ನು ಕೊಡುತ್ತದೆ ಎನ್ನುವ ಕಾರಣಕ್ಕೋಸ್ಕರವಾಗಿ ಮನಸ್ಸನ್ನು ಹಾಗೆಯೇ ಸ್ಥಿತಗೊಳಿಸಿಕೊಂಡು ಇಟ್ಟುಕೊಂಡಿದ್ದೆ. ಅಹಲ್ಯ ಸರಿಯಾದದ್ದನ್ನೇ ಆಗಿ ಒಬ್ಬಳಾಕೆ ಪತಿವ್ರತೆ ಅನ್ನಿಸಿಕೊಂಡವಳು, ಸಾಧ್ವಿ ಅನ್ನಿಸಿಕೊಂಡವಳು, ನಿರೀಕ್ಷಿಸಬೇಕಾದದ್ದನ್ನೇ ನಿರೀಕ್ಷಿಸಿ ಸತಿ ಪತಿಯರ ಸಂಬಂಧ ಅನ್ನುವುದು ಪರಕ್ಕೆ ಕಾರಣವಾಗುವ ಹಾಗೆ ಈ ಸಂಸಾರ ಸಾಗಿಸುವಂತೆ ಒದಗಬೇಕು. ಹಾಗಾಗಬೇಕು ಅಂತಾದರೆ ಸತಿಯಾದವಳಿಗೆ ಸಕಲ ಸೌಭಾಗ್ಯವೂ ಪತಿಯ ಮೂಲಕವಾಗಿ ಹರಿದು ಬರಬೇಕು. ಪತಿಯ ಸೇವೆ, ಅವನ ಅನುಷ್ಠಾನಕ್ಕೆ ಬೇಕಾದ ಅನುಕೂಲಗಳು, ಇದನ್ನೆಲ್ಲ ಒದಗಿಸಿಕೊಡುವುದು ಒಬ್ಬಳಾಕೆ ಸದ್ಗೃಹಿಣಿಯಾದವಳಿಗೆ ಆದ್ಯ ಕರ್ತವ್ಯ. ಬಹುಕಾಲ ಆಶ್ರಮದಿಂದ ಹೊರಗೆ ನನ್ನ ಆಧ್ಯಾತ್ಮ ಸಾಧನೆಗಾಗಿ ನಾನು ತಪಸ್ಸಿಗೆ ಹೋಗಿದ್ದರೆ ನಿನಗೆ ಬರಬಹುದಾದಂತಹ ಕೊರತೆಯನ್ನು ಈಗ ನೀನು ಆಡಿ ತೋರಿಸಿ. ಯಾಕೆಂದ್ರೆ ನಿನ್ನ ಸದ್ಗೃಹಿಣಿತ್ವಕ್ಕೆ ಕೈಗೊಳ್ಳಬೇಕಾದಂತಹ ಕರ್ತವ್ಯಕ್ಕೆ ಒಂದು ಪ್ರತಿಬಂಧಕ ಅದರ ಮೂಲಕವಾಗಿ ಒದಗಿ ಹೋಗುತ್ತದೆ. ಆಗಮಿಸಿದಂತಹ ಪತಿಯನ್ನು ನೋಡಿ ಅತಿಯಾದ ಸಂತೋಷವನ್ನು ಅನುಭವಿಸಿದೆ. ಅಷ್ಟೇ ನೋವನ್ನು ಮತ್ತೆ ಅನುಭವಿಸಬೇಕು. ನಿಯೋಗದಿಂದ ಬಹುಕಾಲ ತಪಸ್ಸಿನಲ್ಲೇ ಕಾಲ ಕಳೆಯುವನಾದ್ದರಿಂದ ಸಂಸಾರ ಕಂಟಿಕೊಳ್ಳದೆ ಇರುವವನಾದ್ದರಿಂದ ಇನ್ನು ಯಾವಾಗ ಹೋಗುತ್ತಾರ ಅನ್ನುವಂತಹ ಆತಂಕವೇ ಈಗಿನ ಆನಂದವನ್ನು ಹೊಸಕ್ಕೆ ಹಾಕಿರುತ್ತದೆ. ಹೌದು, ಈ ಸಂಸಾರದಲ್ಲಿ ಬಹಳ ಲಿಪ್ತತೆ ವ್ಯಕ್ತಿಯಾದವನು ಇರಬಾರದು. ಪತ್ರದ ಮೇಲಿನ ನೀರಿನ ಬಿಂದುವಿನ ಹಾಗೆ ದೇವ ಕೇಳಿದಿರುವೆ ಜಾರಿ ಹೋದರೆ ಅದರ ಕುರುಹು ಉಳಿಯಬಾರದು. ಅಷ್ಟೊಂದು ನಿಸ್ಪೃಹತೆಯನ್ನು ತಳೆಯಬಲ್ಲವನು ಮಾತ್ರ ಆತ್ಮೋದ್ಧಾರವನ್ನು ಹೊಂದುವುದಕ್ಕೆ ಸಾಧ್ಯ. ಎಲ್ಲ ನಿನಗೆ ಸಾಮಾನ್ಯವಾಗಿ ಪಕ್ಕನೆ ಅರ್ಥ ಆಗ್ತದೆ. ಹೋಗ್ಲಿ, ಈಗ ಬಂದ ನೆಮ್ಮದಿ. ಬಿಸಿಯಿಲ್ಲದ ತಂಪಿನ ದೇವಲೋಕದಲ್ಲಿದ್ದರು. ಅವತ್ತು ತಾಗಿದ ಅವಮಾನದ ಬಿಸಿ ಯಾವ ಚಂದ್ರಕಾಂತ ಶಿಲೆಯ ಮೇಲೆ ವಿಹಾರ ಮಾಡಿದರೂ ಕಡಿಮೆ ಆಗುವುದು. ಯಾಕಾಗುವುದಿಲ್ಲ ಅಂತ ಕೇಳಿದ್ರೆ, ಪೃಥ್ವಿ ತತ್ವವನ್ನು ಕಡಿಮೆ ಮಾಡಿಕೊಂಡು ತೇಜ ಶರೀರವನ್ನು ಹೊಂದಿರುವಂತಹ ನಮ್ಮ ಶರೀರಕ್ಕಾದ ನೋವಲ್ಲ ಅದು, ನಮ್ಮ ಅಂತರಂಗಕ್ಕೆ ತಾಗಿದ ಮುಳ್ಳು. ಸರ್ವಾಂಗ ಸುಂದರಿಯಾದಂತಹ ಅಹಲ್ಯೆಯನ್ನು ಎಡಭಾಗದಲ್ಲಿ ಇರಿಸಿಕೊಂಡು ಅವಳ ಸುಖೋಪಭೋಗವನ್ನು ಅನುಭವಿಸುವಂತಹ ಆನಂದ ತುಂದಿಲ ಅಂತಃಕರಣ ಸ್ಥಿತಿಯಲ್ಲಿದ್ದಂತಹ ನನ್ನ ಭಾವದ ಆ ಔನ್ನತ್ಯವನ್ನು ಒಮ್ಮೆಲೆ ಸೆಳೆದು ನಾನು ಮುಟ್ಟಲಾಗದ, ನನಗೆ ದಕ್ಕಲಾಗದಂತೆ ಒಲಿಸಿಬಿಟ್ಟನಲ್ಲ ಗೌತಮ ಮುನಿ. ಮುನಿ ಸತಿಯನ್ನು ಬೆರೆವಾಸ, ಆ ಕಾಮದ ಬಯಕೆ ಒಂದು. ಇನ್ನೊಂದು, ಅವತ್ತು ಅವಮಾನ ಮಾಡಿದಂತ ಆ ಅಹಲ್ಯೆಯ ತಂದೆ ಮುದ್ಗಲ ಹಾಗೂ ಗೌತಮನ ಕೃತ್ಯ, ಈ ಕ್ರೋಧದ ಬೆಂಕಿ ಇನ್ನೊಂದು. ನನ್ನ ಒಳಗಿರುವಂತಹ ಕಾವು ಇಮ್ಮಡಿಯಾಗಿದೆ. ಆದರೆ ಮುನಿಪನಾದಂತಹ ಗೌತಮನ ತಪಸ್ಸು ಅಷ್ಟು
ಸುಲಭದಲ್ಲಿ ಭೇದ್ಯವಲ್ಲ, ಅದು ಅಭೇದ್ಯ. ಹ, ನನ್ನಿಂದ ಅವಳನ್ನು ಕೈವಶ ಮಾಡಿಕೊಳ್ಳಿಕ್ಕೆ ಉಪಾಯ ಮಾಡ್ತಾರಲ್ವ. ಬ್ರಾಹ್ಮಣ ಶ್ರೇಷ್ಠರಿಗೆ ತಂತ್ರ ಹೊಳೆಯುತ್ತದೆ ಅಂತಾದ್ರೆ ರಾಜಸಗುಣದಲ್ಲಿ ಇರುವಂತಹ ಕ್ಷತ್ರಿಯನಾದಂತಹ ಇಂದ್ರನಿಗೆ ಹೊಳೆಯುವುದಿಲ್ವ? ರಾಜನೀತಿಯ ತಂತ್ರಗಳು, ಉಪಾಯಾಂತರಗಳು ನಾನು ದಕ್ಕಿಸಿಕೊಳ್ಳುವುದಕ್ಕೂ ಅದೇ ದಾರಿಯನ್ನು ಬಳಸ್ತೇನೆ. ಇದಾರಲ್ಲ ನಮ್ಮ ದಿಕ್ಪತಿಗಳು. ಅಗ್ನಿಯನ್ನು ಸೇರಿಸಿಕೊಂಡಿದ್ದೇನೆ. ಆ ಮುನಿ ಆ ಆಶ್ರಮದಿಂದ ಚ್ಯುತನಾಗಲಿ, ಅಲ್ಲಿ ಇರಕೂಡದು, ಹಾಗಾಗಬೇಕು ಎಂದಾದರೆ ಅವ ಹೊರಡುವ ವೇಳೆಯಾಯಿತು ಅಂತ ಕೃತಕವಾಗಿ ನಾವು ಸೃಷ್ಟಿಸಿದ್ದೇವೆ. ಬೆಳಗಿನ ವೇಳೆ ಆಗ್ತದೆ ಅಂತ ಎಚ್ಚರಿಸುವಂತಹ ಕುಕ್ಕುಟವಾಗಿ ಅಗ್ನಿಯನ್ನು ವ್ಯವಸ್ಥೆ ಮಾಡಿದ್ದೇವೆ. ಕುಳಿರ್ಗಾಳಿಯಾಗಿ ಬೀಸುವಂತ ವಾಯುವಿಗೆ ಹೇಳಿದ್ದೇನೆ. ಇಬ್ಬನಿಯಾಗಿ ಬೀಳು ಎನ್ನುವುದಾಗಿ ವರುಣನಿಗೆ ಆಜ್ಞಾಪಿಸಿದ್ದೇನೆ. ಇವರೆಲ್ಲರನ್ನು ಕೂಡಿಕೊಂಡು ಮಧ್ಯರಾತ್ರಿಯ ವೇಳೆಯಲ್ಲಿ ಮುಂಜಾವಿನ ವಾತಾವರಣವನ್ನು ಸೃಷ್ಟಿಸಿ ಅವ ಮಾಡಿದ ಮೋಸಕ್ಕೆ ಪ್ರತೀಕಾರವಾಗಿ ಪ್ರತಿಕ್ರಿಯೆಯಾಗಿ ಮುನಿ ಸತಿಯನ್ನು ದಕ್ಕಿಸಿಕೊಳ್ಳುವ ಕಾರ್ಯದಲ್ಲಿ ಉನ್ಮುಖನಾಗ್ತೇನೆ. ನನಗೆ ಅನುಮಾನವಾಗುತ್ತದೆ. ನೀವು ನಿಂತ ನಿಲ್ಲುವೇ ಸರಿ
ಸಲವೂ ನಿನ್ನ ಗಂಡ ಅನ್ನಿಸಿಕೊಂಡ ಗೌತಮ ಹೀಗೆ ನನ್ನ ಹತ್ರ ಮಾತಾಡಲೇ ಇಲ್ಲ. ಇಲ್ಲವೇ ನನಗೆ ಹೊಸ ಗೌತಮನ ಹೀಗೆ ಹತ್ತಿರ ಏನೋ ಒಂದು ಹೊಸ ಬಗ್ಗೆ ಹೌದೇ ಹೌದು. ನನ್ನವರು ಈ ರೀತಿಯಲ್ಲಿ ಚೇಷ್ಟೆಗಳನ್ನು ಮಾಡುವವರಲ್ಲ. ಯಾರು ನೀವು? ಯಾರು ನೀವು? ಇನ್ನೂ ಗೊತ್ತಾಗಿಲ್ಲ. ಇಲ್ಲ ಕಣ್ಣು ಮುಚ್ಚಿದೆ. ನಾನು ಎಲ್ಲಿಂದ ಬಂದದ್ದು? ದೇವಲೋಕದಿಂದ ಬಂದದ್ದಲ್ಲ, ನಿನ್ನ ಒಳಗಿಂದಲೇ ಬಂದದ್ದು. ನಿನ್ನ ಒಳಗಿನ ಅಪೇಕ್ಷೆ, ನಿನ್ನ ಒಳಗಿನ ಹಂಬಲ ಎಷ್ಟು ತೀವ್ರವಾಗುಂಟು ಎನ್ನುವುದಾಗಿ ನೋಡುವುದಕ್ಕೆ ಮೊದಲು ರೂಪಾಂತರದಲ್ಲಿ ಬಂದದ್ದು ಸ್ಪಷ್ಟವಾಯಿತು. ನಿನ್ನ ಒಳಗಿನ ಬೆಗುದಿ, ಆ ಕಾವು, ಅವತ್ತು ಮೋಸ ಆಯಿತು. ಅವತ್ತು ಮದುವೆಯ ಮಂಟಪದಲ್ಲಿ ಇನ್ನೊಂದು ಗಂಡ ಆಕರ್ಷಿತಳಾಗಿದೆ. ಆದರೆ ಸ್ವಯಂವರದ ಬದಲಾವಣೆ ಇರುವಂತದ್ದು ನನ್ನ ಮನಸ್ಸನ್ನು ದಾಸಿಗೊಳಿಸಿತ್ತು. ಆದರೆ ಈಗ ಹಾಗಲ್ಲ, ಬಯಸಿದಂತಹ ಹಲವು ಕೈ ಸೇರುವಂತ ಗೊತ್ತಾಗಿದೆ. ನಾನು ನನಗೆ ಶರಣಳು ಶರಣಳು. ಹೌದೇ, ಶರಣಾಗಿ ಬಂದಂತಹ ನಿನ್ನನ್ನು ಸ್ವೀಕರಿಸುವಲ್ಲಿ ಸಮಯದ ಕಾಯುವಿಕೆ, ಮರುಭೂಮಿಗೆ ಮಳೆ ಬಿದ್ದ ಹಾಗೆ ಅನುಮಾನವೇ ಇಲ್ಲ. ಬಿಸಿಲಿಂದ ಬೆಂಗಾಡಾಗಿರುವಂತಹ ಭೂಮಿಗೆ ವರ್ಷದವರೆಗೆ ಬಿದ್ದಾಗ ಯಾವ ರೀತಿಯಲ್ಲಿ ಗಂಧವತಿಯಾಗಿ ಪ್ರತಿ ಕಾಣಿಸುತ್ತದೆ ಮಾತ್ರವೇ ಅಲ್ಲ, ಮತ್ತೆ ಹೊಸ ಹೊಸ ಜೀವಗಳು ಹೇಗೆ ಹುಟ್ಟಿಕೊಳ್ಳುತ್ತವೆ.
ಎಂತವಾಯಿತು? ಕೇವಲ ದೇಹದ ಬಯಕೆ ಅಲ್ಲ, ಕಾಯ, ಮನಸ್ಸು ಹಾಗೂ ಮಾತು, ಈ ಮೂರರಿಂದ ನಿನ್ನ ಹಂಬಲದ ಆಳ ಎಷ್ಟು ಗೊತ್ತಾಗ್ತದೆ. ಇದು ಯಾವುದಾದ್ರೂ ಸಾಮಾನ್ಯವಾದಂತಹ ದೇಹದ ಬಯಕೆ ಹೌದಾದ್ರೆ ಒಮ್ಮೆಗಾಗುವಾಗ ಇನ್ನು ಕೆಲವು ಕ್ಷಣಕ್ಕೆ ಬೇಡ ಅಂತ ಕಂಡಿತ್ತು. ಕಾಣೋದ್ರೆ ಅಷ್ಟೇ. ನಮಗೆ ಅಂತರಂಗದ ಬಯಕೆ ಆದ ಕಾರಣ ಸಾಕು ಅಂತ ಅನ್ನಿಸುವುದೇ. ನನ್ನವರು ಹೋಗಿದ್ದಾರೆ ಗ್ರಾಮೀಣ ಮೂರ್ತಿ ಎನ್ನುವ ಕಾರಣಕ್ಕೋಸ್ಕರವಾಗಿ ಅವರು ಆದಷ್ಟು ಶೀಘ್ರವಾಗಿ ಸ್ನಾನಾದಿಗಳನ್ನು ಮುಗಿಸಿಕೊಂಡು ಬರ್ತಾರೆ. ಒಂದೇಳು ನಿನ್ನ ಗಂಡನೇ ಇರ್ಬೋದು, ಅಷ್ಟು ಸುಲಭದಲ್ಲೆಲ್ಲ ಮುಗಿಸಿ ಬರುವವಲ್ಲ. ಸ್ವಲ್ಪ ಆದ್ರೂ ತಡ ಆಗಲಿಕ್ಕೆ ಹೇಳಿದ ಹೊತ್ತಿಗಿಂತ ಸ್ವಲ್ಪ ಆದ್ರೂ ತಡ ಆದಿತ್ತು ಬರುವಾಗ. ಅವರ ನಿತ್ಯ ನೈಮಿತ್ತಿಕ ಕರ್ಮಗಳು ಎಷ್ಟು ಹೊತ್ತಿರೋದು ನನಗೆ ಗೊತ್ತು. ಗಾಯತ್ರಿ ಮುಗಿದಿರ್ಬೋದು. ಹೌದು ಹೌದು. ಇಂಥ ಅವಕಾಶ ಸಿಗುವುದು ಯಾವಾಗಲೇ ಈಗ ಸಿಕ್ಕಿದ ಅವಕಾಶ ಋಷಿಯಾಶ್ರಮವೆಂದಲ್ಲ, ಭೂಲೋಕದಲ್ಲಿ ಜೀವನವನ್ನು ಸಾಗಿಸುತ್ತಿರುವ ಒಬ್ಬಳಾಕೆ ಹೆಣ್ಣಿನ ಶೀಲವನ್ನು ಕೆಡಿಸುವಂತಹ ನಿನ್ನ ಗಂಡುತನಕ್ಕೆ ಧಿಕ್ಕಾರ. ಸರಿಯಾದಂತಹ ಶಾಸ್ತ್ರವನ್ನು ನೀನು ಅನುಭವಿಸಲೇಬೇಕು. ಇದು ನೀನೆಸಗಿದಂತಹ ಪಾಪ ಕೃತ್ಯಕ್ಕೆ ನಾನು ಕೊಡುತ್ತಿರುವ ಶಾಪ ನಿನ್ನ ಗಂಡುತನವೇ.
ಅದಕ್ಕೆ ಪ್ರತಿಸ್ಪಂದಿಸುವ ಸ್ವಭಾವವೇ ನನ್ನಲ್ಲಿ ಉಳಿಯಕೂಡದು. ಮಾಡಿದ ಕೃತ್ಯಕ್ಕೆ ತಕ್ಕುದಾದ ಶಾಪ ತೆಕ್ಕೋ ಕಲ್ಲ.
ಮನಸ್ಸು ಮುಟ್ಟಿ ಹೇಳಿಕೊಳ್ಳಿ. ಈ ಎದೆಯ ಮೇಲೆ ಕೈ ಇಟ್ಟು ನೀವು ಸ್ವಲ್ಪ ಯೋಚನೆಯನ್ನು ಮಾಡಿ. ಆ 2 ಮಕ್ಕಳನ್ನು ಹೆತ್ತುಕೊಡುವ ಪೂರ್ವದಲ್ಲಿ ನಾನು ನೀವು ಒಂದಾಗಿದ್ದೇವಲ್ಲ, ಯಾಂತ್ರಿಕವಾಗಿ ಒಂದು ಗಂಡು ಒಂದು ಹೆಣ್ಣನ್ನು ಸೇರುತ್ತಿದ್ದೇವೆ ಎನ್ನುವಂತ ಭಾವನೆಯಲ್ಲಿ ಜೊತೆಯಾಗುತ್ತಿದ್ದೇವೆ ಹೊರತಾಗಿ ಪ್ರೇಮ ಭಾವನೆಯಿಂದಲಾಗಿ ನಾವು ಒಂದಾದದುಂಟೆ ಹೇಳಿ ಇಲ್ಲವಲ್ಲ. ಪ್ರೇಮವೆಂದರೇನು, ದಾಂಪತ್ಯವೆಂದರೇನು, ಒಲವು ಎಂದರೇನು ನಿಮಗೆ ಹೇಗೆ ಅರ್ಥವಾದೀತು? ಗಂಡನನ್ನು ಹೆಂಡತಿಯಾದವಳು ಗೌರವಿಸಬೇಕು, ಹೆಂಡತಿಯಾದವನನ್ನು ಗಂಡನಾದವನು ಪ್ರೀತಿಸಬೇಕು, ಅವಳ ಕೃತಜ್ಞ ಕಾಳಜಿಯನ್ನು ತೋರಿಸಬೇಕು. ಆದರೆ ಅಂತ ದಾಂಪತ್ಯದಲ್ಲಿ ಅಂತ ಮನೆಯಲ್ಲಿ ಹುಟ್ಟಿ ಬೆಳೆದವರೇನು ನೀವು? ನಿಮ್ಮ ತಂದೆ ದೀರ್ಘತಮ ಕಣ್ಣು ಕಾಣದ ಕುರುಡ, ತಾಯಿ ಪ್ರದ್ವೇಷಿಣಿ, ದಿನನಿತ್ಯ ಮನೆಯಲ್ಲಿ ಜಗಳ ರಂಪಾಟ, ತನ್ನ ಕೈ ಹಿಡಿದಿರುವಂತಹ ದೀರ್ಘತಮ ಆ ಗಂಡನನ್ನಾದರೂ ತನ್ನ ಮಕ್ಕಳಿಂದಲೇ ಹೊರಗೆ ದೂಡಿದವಳವಳು. ಅಂತ ತಾಯಿ ಹೆತ್ತ ಮಗ ನೀವು. ದಿನನಿತ್ಯ ಸಂಸಾರದ ಜಂಜಾಟ, ಗಂಡ ಹೆಂಡತಿ ಜಗಳವಾದ ಗಂಡ ನಿಮಗೆ ಹೆಣ್ಣಿನ ಒಲವು, ಹೆಣ್ಣಿನ ಭಾವನೆಗಳು, ಒಂದು ದಾಂಪತ್ಯದ ಸುಖ ಹೇಗೆ ಅರ್ಥವಾದೀತು? ಅವತ್ತು ಮದುವೆಯ ಮಂಟಪದಲ್ಲಿ ಎಂತ ದೊಡ್ಡ ಕೃತ್ರಿಮವನ್ನೇ ನಡೆಸಿಬಿಟ್ಟಿರಿ. ದೇವೇಂದ್ರನ್ನು ಏರಿಕೊಂಡು ಹೋದ ಪ್ರಪಂಚ ಪರ್ಯಟನೆಗೆ. ನೀವೇನು ಮಾಡಿದಿರಿ? ಶಾಸ್ತ್ರವಂತೆ, ಧರ್ಮವಂತೆ ಒಂದು ಗೋವಿಗೆ ಸುತ್ತು ಬಂದು ಜಾಣ್ಮೆಯನ್ನು ಮೆರೆದಿರಿ. ಮೋಸವೇ ಅದು. ಎಷ್ಟು ಕನಸುಗಳನ್ನು ನಾನು ಕಟ್ಟಿಕೊಂಡಿದ್ದೆ. ಆಶ್ರಮವಾಸಿಯಾಗಿ ಬೆಳೆದಿರುವಂತ ನನಗೆ ಭೋಗ ಪ್ರಪಂಚಗಳು ಏನೆಂದು ಗೊತ್ತಿಲ್ಲ, ನನಗೆ ಬೇಕಾದದಿರಲಿಲ್ಲ. ಆದರೆ ಸ್ತ್ರೀ ಸಹಜವಾಗಿ ದೇವೇಂದ್ರನನ್ನು ಕಂಡಾಗ ಆಕರ್ಷಣೆಗೊಳಗಾದದ್ದು ಸತ್ಯ. ಅವನ ಜೊತೆಗೆ ಮದುವೆಯಾಗುವಂತ ಕನಸುಗಳನ್ನು ಕಂಡಿದ್ದೆ. ಆದರೆ ನಿಮ್ಮನ್ನು ಮದುವೆಯಾಗುವಂತ ಒಂದು ಸ್ಥಿತಿ ಬಂದಾಗ ನಾ ಕಂಡ ಕನಸಿನ ಹೆಜ್ಜೆಗಳನ್ನು ಮಾಡುತ್ತಿದ್ದೆ. ನಿಮ್ಮ ಜೊತೆಯಲ್ಲಿ ಬದುಕಿನ 7 ಹೆಜ್ಜೆಗಳನ್ನು ಇಟ್ಟಿದ್ದೆ. ಹೆಣ್ಣಿಗೆ ಮಾತ್ರವೇ ಸಪ್ತಪದಿಯತ್ತ ಅಂತ್ಯ ನಡೆಯಬೇಕಾದುದು. ಸಖ ಸಪ್ತಪದಿ ಭವ ಎನ್ನುವಂತ ಮಂತ್ರವನ್ನು ಹೇಳಿ ಕೊನೆಯ ಹೆಜ್ಜೆ ಇಡುತ್ತೇವಲ್ಲ, ಅನ್ನಕ್ಕಾಗಿ ಇಟ್ಟಿದ್ದೇವೆ, ಸಂತಾನಕ್ಕೋಸ್ಕರವಾಗಿ ಇಟ್ಟಿದ್ದೇವೆ, ಜೀವನಕ್ಕೋಸ್ಕರವಾಗಿ ಇಟ್ಟಿದ್ದೇವೆ. ಒಂದು ದಿವಸವಾದರೂ ಸಖತ್ವದ ಪ್ರಜ್ಞೆಯನ್ನು ನಡೆದುಕೊಂಡಿದ್ದೇವೆ. ಉಣ್ಣೋದಕ್ಕೆಷ್ಟು ಅನ್ನ, ಮೈ ಮುಚ್ಚೋದಕ್ಕೊಂದು ಬಟ್ಟೆ, ತಲೆಯ ಮೇಲೊಂದು ಸೂರು, ಇದಿಷ್ಟರೇ ಸಾಕು ಒಂದು ಹೆಣ್ಣಾದವರಿಗೆ. ಬೇಕಾದದ್ದು ಗಂಡಿನ ಒಲವು. ಬಳ್ಳಿಯಾದ ಹೆಣ್ಣಿಗೆ ಗಂಡೊಂದು ಮರದಂತೆ ಕಾಣಿಸುತ್ತಾರೆ. ಮರಕ್ಕೆ ಬಳ್ಳಿ ಹೇಗೆ ಅಪ್ಪಿಕೊಂಡು ಹಸನಾಗಿ ಬೆಳೆದು ಹೂಗಳನ್ನು ಬಿಟ್ಟು ಸುಗಂಧವನ್ನು ಭೂಯಿಷ್ಠವಾಗಿರುತ್ತದೆ, ಅಂತಹ ಕನಸುಗಳನ್ನು ಹೊತ್ತಂತ ಹೆಣ್ಣು ತನ್ನ ಗಂಡನ ಜೊತೆಯಲ್ಲಿ ಒಲವನ್ನು ಅನುಭವಿಸುತ್ತಾ ದಾಂಪತ್ಯವನ್ನು ಅನುಭವಿಸುವ ಕನಸನ್ನು ಕಾಣುತ್ತಾಳೆ. ಗೊತ್ತೇ ನಿಮಗೆ ಒಲವಂದರೆ ಏನೆನ್ನುವ ಹಾಗೆ. ಆಡುವುದಕ್ಕೆ ಶಾಸ್ತ್ರಗಳು, ಉಚ್ಚರಿಸುವುದಕ್ಕೆ ಧರ್ಮಶಾಸ್ತ್ರಗಳು, ವೇದಗಳು, ಉಪನಿಷತ್ತುಗಳು, ಪುರಾಣಗಳು, ಇವಿಷ್ಟೇ ತಾನೇ ಸಾಕೆ ಬದುಕಿಗೆ. ಜೀವನ ಧರ್ಮ ಇಲ್ಲಿದೆ, ಅಂತರಂಗದ ಮರ್ಮ ಇಲ್ಲಿದೆ. ಈ ಪ್ರಪಂಚದಲ್ಲಿ ಹೆಣ್ಣಿಗೊಂದು ಮನಸ್ಸಿದೆ, ಅದು ಯಾವುದನ್ನು ತಿಳಿಯದೆ ಹೋಗಿರಲ್ಲ. ಈ ನಿಮ್ಮ ವರ್ತನೆಯಿಂದ ನಾನು ಯಾವತ್ತೂ ಕಲ್ಲಾಗಿ ಹೋಗಿದ್ದೆ. ಈ ಮನೆಯಲ್ಲಿ ಈ 4 ಗೋಡೆಗಳ ಮಧ್ಯದಲ್ಲಿ ಕಲ್ಲಿನಂತೆ ಬದುಕಿದ್ದೆ. ಈಗ ಕೇವಲ ಶಾಪ ವಾಕ್ಯತೆ ನಾನು ಕಲ್ಲಾಗಿ ಬದುಕುತ್ತೇನಷ್ಟೇ. ನೀವು ಕಂಡಿರುವಂತ, ನೀವು ತಿಳಿದಿರುವಂತ ಕೇವಲ ಆಧ್ಯಾತ್ಮಿಕದ ಸಾಧನೆ ಮಾತ್ರ ಜೀವನವಲ್ಲ, ಸಂಸಾರವಲ್ಲ, ಮನಸ್ಸು ಅಲ್ಲ. ಹೆಣ್ಣಿಗೊಂದು ಅಂತರಂಗ, ಹೆಣ್ಣಿಗೊಂದು ಮನಸ್ಸು, ಹೆಣ್ಣಿಗೊಂದು ಕನಸು, ಎಲ್ಲವೂ ಇದೆ. ಗೊತ್ತಿರಲ್ಲ, ಸುಟ್ಟಿರಲ್ಲ, ನಾಶಗೊಳಿಸಿದಿರಲ್ಲ. ಇದು ತನಕ ಉಸಿರಾಡುವ ಕಲ್ಲಾಗಿದ್ದೆ, ಓಡಾಡುವ ಶಿಲೆಯಾಗಿದ್ದೆ. ಈಗ ಅನುಭವಿಸುತ್ತಾ ಇರುತ್ತೇನೆ. ಆದರೆ ನೀವು ಮಾಡಿದ್ದು ಸರಿ ಎನ್ನುವುದನ್ನು ಸ್ವಲ್ಪ ಯೋಚಿಸಿ ಸ್ವಾಮಿಯೇ, ಯೋಚಿಸಿ. ಮನಗರ
ಅತ್ತೇನು ಫಲವಿದೆ ಭಾವಕಿಯೇ ಶ್ರೀರಾಮ ಪದ ಮುಕ್ತಿ ಪದಗೆ ನನ್ನ ಎಣಿಕೆಯೇ ತಪ್ಪಾಗಿ ಹೋಯಿತು. ಅಯ್ಯೋ, ನಾನು ಶಾಪ ಕೊಟ್ಟದ್ದು ತಪ್ಪಾಯಿತು ಅಂತ ಈಗಲೂ ಒಪ್ಪಿಕೊಂಡಿದ್ದೀನಿ. ಆದರೆ ಎಣಿಕೆ ತಪ್ಪಾಗಿದೆ. ಗಂಡು ಹೆಣ್ಣುಗಳು ಪರಸ್ಪರ ವಿವಾಹವಾಗಿ ಸಂಸಾರವನ್ನು ನಡೆಸುವುದು ಈ ಪ್ರಪಂಚ ವ್ಯವಹಾರದಲ್ಲಿ ಎಣೆ ವಕ್ಕಿಗಳ ಹಾಗೆ ವ್ಯವಹರಿಸುವ ಉದ್ದೇಶ. ಭಾವನೆಗಳು ಏನು, ಭಾವನೆಗಳ ತೀವ್ರತೆಯಲ್ಲಿ ಏನು, ಮನಸ್ಸು ಏನು, ಮನಸ್ಸಿಗೆ ಕಂಡದ್ದನ್ನೆಲ್ಲ ಅನುಭವಿಸುವುದಕ್ಕೆ ಅವಕಾಶ ಉಂಟು ಈ ಪ್ರಪಂಚದಲ್ಲಿ ಎಂದಾದರೆ, ಸಂಸಾರದಲ್ಲಿ ಎಂದಾದರೆ, ಮತ್ತೆ ಬುದ್ಧಿಗೆ ಇರುತ್ತಾರೆ. ಮನಸ್ಸನ್ನು ಮೀರಿ ಬುದ್ಧಿಯನ್ನು ಯಾಕೆ ಶಾಸ್ತ್ರ ನಿರ್ದೇಶನ ಮಾಡ್ತದೆ? ಮನಸ್ಸು ಹುಚ್ಚು ಕುದುರೆ ಹಾಗೆ ವ್ಯವಹರಿಸುವ ಪ್ರವೃತ್ತಿ ಉಳ್ಳದು. ಹೇಗೆ ಕಡಿವಾಣವಿಲ್ಲದ ಕುದುರೆ ಕಂಡ ದಾರಿಯಲ್ಲಿ ಗಮಿಸ್ತದೆ, ತದ್ರೀತಿಯಲ್ಲಿ ನಮ್ಮ ಮನಸ್ಸು ನಮ್ಮನ್ನು ನಾನಾ ಪಥಗಳಲ್ಲಿ ಎಳೆದೊಯ್ಯುವುದಕ್ಕೆ ಮುಂದಾಗುತ್ತದೆ. ಸ್ವೀಕಾರಾರ್ಹವಾದದ್ದು ಯಾವುದು, ಅಸ್ವೀಕಾರ ಯಾವುದು ಅನ್ನುವುದನ್ನು ನಿರ್ಣಯಿಸುವುದಕ್ಕೆ ಬುದ್ಧಿಯ ಜರಡಿಯಲ್ಲಿ ಆ ವಿಷಯವನ್ನು ನಾವು ನಿರ್ಣಯಿಸಿಕೊಳ್ಳುತ್ತೇವೆ. ಹೆಣ್ಣಿಗೊಂದು ಮನಸ್ಸಿದೆ, ಹೆಣ್ಣಿಗೊಂದು ಅಂತರಂಗ ಇದೆ, ಒಪ್ಪುತ್ತೇನೆ. ಏನು ಹೆಣ್ಣಿನ ಅಂತರಂಗ? ತಾನೇ ನನ್ನ ಅನುಭವಿಸುವುದಕ್ಕೆ ಸಾಧ್ಯ ಅನ್ನುವುದಕ್ಕೊಂದು ಮಿತಿ ಇದೆ. ಸಂಸಾರ ಸಂಬಂಧದ ಒಂದು ಮಿತಿಯನ್ನು ಈ ಪ್ರಪಂಚಕ್ಕೆ ಶಾಸ್ತ್ರಕಾರ ವಿಧಿಸಿದ್ದು ಯಾವ ಉದ್ದೇಶಕ್ಕಾಗಿ? ಇಲ್ಲದೆ ಹೋದರೆ ಈ ಪ್ರಪಂಚದ ಜನಜೀವನವೇ ಅಸ್ತವ್ಯಸ್ತವಾಗಿ ಹೋಗ್ತದೆ ಅನ್ನುವ ಕಾರಣ. ಹೆಣ್ಣಿನ ಕುರಿತಾಗಿ ಒಂದು ಸಾಮಾನ್ಯವಾಗಿ ನಿಕೃಷ್ಟವಾದ ಭಾವ ನನ್ನ ಅಂತರಂಗದಲ್ಲಿ ಇದ್ದದ್ದು. ನೀನೇ ಆಡಿ ನನ್ನಯ್ಯನಾದಂತಹ ದೀರ್ಘ ತಮಸ್ಸು, ಅವರು ಜಾತ್ಯಂಧನಾಗಿ ಹುಟ್ಟುವುದಕ್ಕೆ ಕಾರಣವಾದದ್ದೇನು? ಅವರಯ್ಯನಾದಂತಹ ಒತ್ತತ್ಯನ ಪತ್ನಿ ಮಮತೆ ಗರ್ಭಿಣಿಯಾಗಿದ್ದಾಗ ಅಣ್ಣನ ಸತಿ ಎನ್ನುವಂತಹ ನಿರ್ಣಯವನ್ನು ಹೊಂದಿದೆ. ಬೃಹಸ್ಪತಿ ಹೋಗಿ ಪರಸ್ಪರ ದೇಹ ಸಂಬಂಧವನ್ನು ಹೊಂದುವ ಕಾಲಕ್ಕೆ ಗರ್ಭದಲ್ಲಿದ್ದಂತಹ ಶಿಶು ಆಕ್ಷೇಪ ಮಾಡಿ, ಇಲ್ಲ ನೀನು ಈ ಸಮಯದಲ್ಲಿ ಮಾಡುವುದು ಕರವಲ್ಲ. ಆ ಕಾಲಕ್ಕೆ ಬೃಹಸ್ಪತಿಗಳು ಶಾಪ ಕೊಟ್ಟಿರುತ್ತೆ ಗರ್ಭಸ್ಥ ಶಿಶುವಿಗೆ, ನೀನು ಹುಟ್ಟುಕೂಡನಾಗಿ ಹೋಗು. ಹಾಗೆ ಹುಟ್ಟಿಕೊಂಡವರು ನಮ್ಮ ಅಪ್ಪಯ್ಯ. ಅವರ ಸಂಸಾರದಲ್ಲಾದರೂ ಸಾಗ ಸಿಕ್ಕಿದೆ. ಕೈ ಹಿಡಿದಂತಹ ಸತಿ ಪ್ರದ್ವೇಷಿ. ನಮ್ಮ ಹಾಗೆ ಕೆಲವು ಮಕ್ಕಳನ್ನು ಹೆತ್ತದ್ದು ಹೌದು, ಆದರೆ ಗಂಡನ ಕುರಿತಾಗಿ ಅತಿಶಯವಾದ ಭಕ್ತಿ ಶ್ರದ್ಧೆ ಎರಡೂ ಇರಲಿಲ್ಲ. ಈ ಕುರುಡನ ಸೇವೆಯನ್ನು ಸದಾಕಾಲ ಮಾಡಬೇಕಲ್ಲ ಅನ್ನುವುದಕ್ಕಾಗಿ ತಾಯಿಯೂ ಮಕ್ಕಳು ಸೇವೆಯನ್ನು ಮಾಡಿದರು. ಹೊಳೆಯಲ್ಲಿ ದೇವರಿಗೆ ಇದನ್ನೆಲ್ಲ ಕಂಡ ಅನುಭವವುಳ್ಳ ಯಾವುದೇ ಒಬ್ಬ ಈ ಪ್ರಪಂಚದಲ್ಲಿ ಹೆಣ್ಣನ್ನು ನಂಬುವುದಕ್ಕೆ ಸಾಧ್ಯ ಆಗುತ್ತದೆ. ಆದ್ದರಿಂದಲೇ ನಿನ್ನದಾದ ಆಸೆಗಳಿಗೆ, ನಿನ್ನ ಆಕಾಂಕ್ಷೆಗಳಿಗೆ ಒಂದು ಮಿತಿ ಬೇಕು, ಒಂದು ಜಾತಿಯಲ್ಲಿ ಪರಿಧಿ ಬೇಕು ಅನ್ನುವಂತಹ ಕಾರಣಕ್ಕಾಗಿಯೇ ನಿನ್ನನ್ನು ರಮಿಸುವುದಕ್ಕೆ ಮುಂದಾಗಲಿಲ್ಲ. ಅತಿ ರಮಿಸುವಿಕೆ ಅನ್ನುವುದು ಸಲುಗೆಗೆ ಕಾರಣವಾಗಿ ಪರಿಣಮಿಸುತ್ತದೆ. ಬದುಕಿನಲ್ಲಿ ಒಂದು ಭಯ ಬೇಕು ಅನ್ನುವ ಕಾರಣಕ್ಕಾಗಿ ಹೊರಟನಂತೆ ನಿನ್ನ ವ್ಯವಹರಿಸಿ ರಮಣನಾಗಿ ನಾನು ಬದುಕಿದೆ. ಹಾಗೆಂದು ಸರಿಯೇ ಕೇಳಿದರೆ ನನ್ನನ್ನು ಅಪಚಾರ. ಅಗ್ನಿ ಸಾಕ್ಷಿಯಾಗಿ ಕೈ ಹಿಡಿಯುವ ಕಾಲದಲ್ಲಿ ಪ್ರತಿಜ್ಞಾಬದ್ಧನಾಗಿದ್ದೆ. ಧರ್ಮದಿಂದ
ಲೋಭದಿಂದಲಾಗಲಿ ಕಾಮದಿಂದಲಾಗಲಿ ಅರ್ಥದಿಂದಲಾಗಲಿ ನಿನ್ನನ್ನು ಅತಿಕ್ರಮಿಸಿ ನಾನು ವ್ಯವಹರಿಸುತ್ತೇನೆ. ಹಾಗಿದ್ದರೂ ನಿನಗದನ್ನು ಒದಗಿಸಿಕೊಡುವನು. ಧರ್ಮ ಕಾರ್ಯಗಳಿಗಾಗಲಿ ಅಥವಾ ಅರ್ಥ ಸಂಪಾದನೆಗಳಲ್ಲಿ ಆಗಲಿ ಅಥವಾ ಅರ್ಥ ವಿನಿಯೋಗದಲ್ಲಾಗಲಿ ಅಥವಾ ಕಾಮಾನುಭವಗಳಲ್ಲಾಗಲಿ ನಿನ್ನನ್ನು ಹೊರತುಪಡಿಸಿ ಮತ್ತೊಂದು ಕ್ಷೇತ್ರವನ್ನು ನಾನು ಆಶ್ರಯಿಸಲಿಲ್ಲ, ನಾನು ಅತಿಕ್ರಮಿಸಿ ವ್ಯವಹರಿಸಲಿಲ್ಲ. ಆದರೆ ನೀನು ನಿರೀಕ್ಷಿಸಿದ ತೃಪ್ತಿಯನ್ನು ನನಗೆ ಒದಗಿಸಿಕೊಡುವುದಕ್ಕೆ ಸಾಧ್ಯ ಆಗಲಿಲ್ಲ. ಯಾಕೆ ಸಾಧ್ಯ ಆಗಲಿಲ್ಲ? ನಿನ್ನ ಹುಟ್ಟೆ ಕಾರಣ ಇದೆ. ನೀನು ಸಾಮಾನ್ಯವಾಗಿ ಭೂಲೋಕದಲ್ಲಿ ಸಂಚರಿಸಿದವಳು, ಬ್ರಹ್ಮ ಮಾನಸ ಪುತ್ರ, ಬೆಳೆದದ್ದು ಮಾತ್ರ ಮುಖ್ಯ ವಿಷಯ ಆಗ್ತದೆ. ಆದ್ದರಿಂದ ಆ ದೇವಯೋನಿಯ ಸಂಜಾತವಾದಂತಹ ನಿನ್ನದ್ದಾದ ಮನಸ್ಥಿತಿಗೆ ಕೇವಲ ಮರ್ತ್ಯ ಸಂಜಾತವಾದಂತಹ ನನ್ನಿಂದ ಬೇಕಾದ ತೃಪ್ತಿ ಸಿಗದೇ ಹೋಯಿತು. ಇಲ್ಲಿ ತನಕ ಹಂಬಲಿಸಿದ ಕೇಳಿದೆ, ದೇವೇಂದ್ರನಿಂದಲೇ ಸುಖವನ್ನು ಹೊಂದಬೇಕು ಅನ್ನುವಂತಹ ಅಪೇಕ್ಷೆಯೇ ನಿನ್ನಲ್ಲಿ ಬಲವಾಗಿ ಹೋಯಿತು. ವಿವಾಹ ಸಂಸ್ಕಾರ ಅನ್ನುವುದು ನಾವು ನಿರ್ಣಯಿಸಿ ಮಾಡಿಕೊಳ್ಳುವುದಲ್ಲ. ಅದು ಹೌದಾದರೆ ಶಾಸ್ತ್ರದ ಮಾತಿಗೆ ನೌಚಿತ್ಯ ಬರ್ತದೆ. ಋಣಾನುಬಂಧ ರೂಪೇಣ, ಹೌದಲ್ಲ? ಯಾವನಿಗೆ ಯಾವನು ಹೆಂಡತಿ, ಯಾವಳಿಗೆ ಯಾವನು ಗಂಡ, ಇದು ಕೇವಲ ನಾವು ನಿರ್ಣಯಿಸುವಂತಹ ಒಂದು ನಿರ್ಧಾರ ಅಲ್ಲ. ಹುಟ್ಟುವ ಕಾಲಕ್ಕೆ ನಿರ್ಣಯಿಸಲ್ಪಟ್ಟಿರ್ತದೆ. ಬ್ರಹ್ಮಮಾನಸ ಪುತ್ರಿಯಾದಂತಹ ನಿನಗೆ ವಿಧಿ ನಿರ್ಣಯ ಅನ್ನುವುದನ್ನು ಕರ್ತವಿಸಿಕೊಳ್ಳುವುದಕ್ಕೆ ಸಾಧ್ಯ ಆಗದೆ ನನ್ನಿಂದ ಸಿಗಲಾರದೆ ಇದ್ದ ನಿನ್ನ ಅತಿಯಾದ ಅಪೇಕ್ಷೆಯನ್ನು ಎಲ್ಲಿ ಒದಗಿಸಿಕೊಳ್ಳುವುದಕ್ಕೆ ಸಾಧ್ಯವಾಗುತ್ತದೆ ಹಾಗೆ ನೀನು ಪ್ರಯತ್ನಿಸಿ. ನಾನು ತಪ್ಪಿದೆ, ನಿನ್ನನ್ನು ರಂಗಿಸಲಿಲ್ಲ, ಸರಿ ಒಪ್ಪುತ್ತೇನೆ. ನಾನು ತಪ್ಪಿದ್ದೇನೆ ಅನ್ನುವುದಕ್ಕಾಗಿ ನೀನು ಮಾಡುವ ತಪ್ಪು ಅದಕ್ಕೆ ಪರಿಹಾರ ಅಲ್ಲ. ಆದ ದೋಷ ಅದು. ನಾನು ತಪ್ಪಿದ್ದೇನೆ, ಹೌದು, ನಾನು ತಪ್ಪಿದ್ರೆ ನಾನು ಪಚ್ಚಿತಾದೆ ಅಷ್ಟೇ. ಆದರೆ ಅದಕ್ಕಿಂತ ದೊಡ್ಡ ಪಾತಿಥ್ಯವನ್ನು ನೀನು ಹೊಂದಿದೆ. ಪ್ರತೀಕಾರ ಮಾಡುವ ಉದ್ದೇಶ ಅಂತ ನಾನು ಆಡುವುದಿಲ್ಲ. ನಿನ್ನ ಮನದ ಬಯಕೆಯ ತೀವ್ರತೆ ಎಷ್ಟು ಕೇಳಿದೆ. ಎಸಗುತ್ತಿರುವುದು ಅಪಚಾರವಾದ ಕ್ರಿಯೆ ಅನ್ನುವಂತಹ ಅರಿವನ್ನು ತಂದುಕೊಳ್ಳದೆ ಅನ್ಯ ಮನಸ್ಕಳಾಗಿ ನೀನು ವ್ಯವಹರಿಸಿದೆ. ಮನಸ್ಸು ಕೆಟ್ಟಿತು ಅಲ್ವಾ? ಮನಸ್ಸು ಕೆಟ್ಟಿತು. ಮನಸ್ಸು ಜಾರಿದ್ದಲ್ಲ, ಮನಸ್ಸು ಕೆಟ್ಟದು. ಮನಸ್ಸು ಜಾರಿದ್ದೇ ಹೌದಾದರೆ ನನ್ನಮ್ಮನ ದಾರಿಯನ್ನೇ ನಿನಗೂ ಅನುಸರಿಸಬಹುದು. ಪ್ರದ್ವೇಷಿಣಿ ಆಗಬಹುದು. ಹಾಗಾಗಲಿಲ್ಲ, ನನ್ನ ಪಾದ ಮೂಲದಲ್ಲೇ ಕುಸಿದು. ಹಾಗಿದ್ರೆ ಮನಸ್ಸು ನಿನ್ನದು ಕೆಟ್ಟದ್ದಲ್ಲ, ಮನಸ್ಸು ಜಾರಿ ಹೋಗಿ. ಮನಸ್ಸು ಜಾರುವುದಕ್ಕೆ ಕಾರಣವಾದದ್ದೇನು? ಮನಸ್ಸನ್ನು ಹಿಡಿದಿಟ್ಟುಕೊಳ್ಳಬಲ್ಲಂತಹ ನಮ್ಮ ಹಿಡಿತ ಸಡಿಲವಾಗಿ ಹೋಗಿ ಸಂಧಿಯಲ್ಲಿ ಸೋರಿ ಹೋಗಿ. ಅದನ್ನೇ ನಾನು ಹೇಳಿದೆ. ಇಂದ್ರಿಯಜನ್ಯವಾದಂತಹ ಬುದ್ಧಿಯಿಂದ ಮನಸ್ಸಿನಿಂದ ನೀನು ವ್ಯವಹರಿಸಿದ್ದರಿಂದ, ಮತಿಯನ್ನು ವಿನಿಯೋಗಿಸದೆ ಹೋದದ್ದರಿಂದ ಇಂತಹ ಒಂದು ಪಾತಿಥ್ಯವನ್ನು ಅನುಭವಿಸಬೇಕಾದಂತಹ ದುಸ್ಥಿತಿ ನಿನಗೆ ಬಂದು ಹೋಗಿದೆ. ಯಾವ ಹೆಣ್ಣಿಗೂ ಬರಬಾರದು. ಕೈ ಹಿಡಿದಂತಹ ಹೆಂಡತಿಯೊಂದಿಗೆ ಸಂಸಾರವನ್ನು ಸಾಗಿಸುವುದಕ್ಕೆ ಸಾಧ್ಯವಾಗದೇ ಹೋದರೆ ಅದು ಕೇವಲ ಯಾರದ ಒಬ್ಬರ ಕೊರತೆ, ಹೆಂಡತಿಯ ಕೊರತೆಯೂ ಹೌದು, ಗಂಡನಿಗೆ ಕೊರತೆಯೂ ಹೌದು. ಇದು ನನಗೆ ನಾನು ವಿಧಿಸಿಕೊಂಡ ಶಿಕ್ಷೆ. ನೀನು ಕಲ್ಲಾಗಿ ಹೋಗು ಅಂದರೆ ನನ್ನ ಸಂಸಾರದಲ್ಲಿ ಸತಿಯಾಗಿ ಉಳಿಯುವುದಿಲ್ಲ ಅನ್ನುವುದೇ ಧ್ವನಿಯನ್ನು ಹೇಳಿ. ಹಾಗಿದ್ರೆ ನನ್ನ ಹೆಂಡತಿಯನ್ನು ನನ್ನ ಸಂಸಾರದಲ್ಲಿ ಉಳಿಸಿಕೊಳ್ಳುವುದಕ್ಕೆ ಸಾಧ್ಯವಾಗದೇ ಇರುವ ಶಿಕ್ಷೆ ನನಗಾಯಿತು. ಹಾಗೆಂದು ಆರ್ದ್ರವಾಗಿ ಇಂದ್ರಿಯ ತೃಪ್ತಿಯನ್ನು ಹೊಂದುವಂತಹ ಉದ್ದೇಶದಿಂದ ದೇವೇಂದ್ರನನ್ನು ನೀನು ಒಳಗೂಡಿದಂತಹ ನಿನ್ನದ್ದಾದಂತಹ ಮನಸ್ಥಿತಿ ನೀನು ಈ ಪ್ರಪಂಚದಲ್ಲಿ ಕಲ್ಲಾಗಿಯೇ ಉಳಿಯಬೇಕಾದಂತಹ ಸ್ಥಿತಿ ಒದಗಿದ ಪರಿಮಾರ್ಜನೆ ಇಲ್ಲಿದೆ. ಮನಸ್ಸಿಗೆ ರಮ್ಯತೆ ಅನ್ನುವುದು ಕೇವಲ ದೇಹ ಸುಖದಿಂದ ಅಲ್ಲ. ಅಹಲ್ಯ ಸಿಕ್ಕು. ಅಹಲ್ಯ ಅಂತ ನಿನಗೆ ಹೆಸರಿಸಿ. ಅಹಲ್ಯ ಅಂತ ಅರ್ಥ ಏನು? ಹಲ ಅಂದ್ರೆ ನೇಗಿಲು ಅಂತ. ಅಹಲ್ಯ ಅಂದ್ರೆ ಉಳುಮೆಯಾಗದೇ ಇದ್ದ ಭೂಮಿ ಅಂತ. ನಿನ್ನ ಅಹಲ್ಯ ಆಗಲಿ. ಈಗ ಏನಾಯಿತು? ನಿನ್ನ ಮನಸ್ಸು ಕಂಡೆಡೆಯಲ್ಲಿ ಹರಿಯುವುದಕ್ಕೆ ಮೊದಲಾಯಿತು. ಹಾಗಿದ್ರೆ ಅಹಲ್ಯೆಯಾಗಿ ನೀನು ಸಿದ್ಧಳಾಗಬೇಕು ಅಂತ ಕಂಡೆಡೆಗೆ ಸಂಚರಿಸುವಂತಹ ಮನಸ್ಸನ್ನು ನಿಯಂತ್ರಿಸಿ ಹೆಬ್ಬಂಡೆಯಂತೆ ನೀನು ಬಹುಕಾಲ ಬದುಕಬೇಕಾಗಿದೆ. ಮನಸ್ಸಿಗೆ ನಿಜವಾದ ರಮ್ಯತೆ ಒದಗುವುದು ಯಾವ ಮನಸ್ಸಿಗೆ ಆನಂದಪ್ರದಾಯಕ, ಯಾವ ನಮ್ಮ ಮತಿಗೆ ಆನಂದವನ್ನು ಒದಗಿಸಿಕೊಡುವುದು, ಅವನ ಅನುಗ್ರಹಕ್ಕೆ ನಾವು ಒಳಗಾದ ಕಾಲಕ್ಕೆ ಮನಸ್ಸಿಗೆ ರಮ್ಯತೆ ಸಿಗುತ್ತೆ. ಹಾಗೆ ಒದಗಿಸಿಕೊಡುವನಿಗೆ ರಾಮ ಯಾವನೋ ಒಬ್ಬ ವ್ಯಕ್ತಿಯ ಹೆಸರು ಅಂತ ಭಾವಿಸಿದ ಅದೊಂದು ತತ್ವದ ಹೆಸರು. ಎಂದಿಗದು ಸಾಕಾರ ಅಂತೂ ನನಗೆ ಗೊತ್ತಿಲ್ಲ. ಈಗಲಾದರೂ ಪಶ್ಚಾತ್ತಾಪ ಭಾವದಿಂದ ನೀನು ಶಿಲೆಯಾಗಿರ್ತಿ ಹೌದು, ಅದೃಶ್ಯವಾಗಿರ್ತಿ ಹೌದು, ಹಾಗೆಂದು
ಸಂವೇದನೆಗಳಿಗಿಂತ ಹೊರತಾಗುತ್ತೆ ಅಂತ ಅರ್ಥ ಅಲ್ಲ. ಸಂವೇದನೆಗಳಿಂದ ಹೊರತಾಗಿ ನೀನು ಕಲ್ಲಾಗಿದ್ದರೆ ನಿನಗದು ಶಿಕ್ಷೆ ಹೇಗಾಗುತ್ತೆ? ಸಂವೇದನೆಗಳಿರ್ತದೆ, ಹೋಗೋರು ಬರೋರು ನೀನು ತುಳಿದುಕೊಂಡು ಮುಂದಕ್ಕೆ ಸಾಗುತ್ತಾರೆ. ಆದರೆ ಅದಕ್ಕೆ ಪ್ರತಿಕ್ರಿಯಿಸುವುದಕ್ಕೆ ನಿನಗೆ ಸಾಧ್ಯ ಆಗುವುದು. ಹೀಗೆ ಪ್ರಪಂಚದಲ್ಲಿ ಪ್ರತಿಕ್ರಿಯಿಸುವುದಕ್ಕೆ ಸಾಧ್ಯವಾಗದು ಬಹಳ ಕಾಲ ನೀನು ಉಳಿಯಬೇಕಾಗಿ ಬರುವುದಕ್ಕೂ ಸಾಧ್ಯ ಆಗಿದೆ. ಅಲ್ಲ, ನಿನ್ನದಾದ ಅಂತರಂಗದ ಪತಿಭಕ್ತಿ ಎನ್ನುವಂತಹ ತಪಸ್ಸಿನೋಪಾದಿಯ ಶಿಲಾಜೀವನ ಆದಷ್ಟು ಬೇಗನೆ ನಿನ್ನನ್ನು ಪರಿಹಾರ ಒದಗಿಸುವುದಕ್ಕೂ ಸಾಧ್ಯ ಆಗಿದೆ. ಯಾಕಂದರೆ ಯಾವ ಉದ್ದೇಶವೇ ಆಗಿರಲಿ, ಒಬ್ಬಳಾಕೆ ಸಾಧ್ವಿಯಾಗಿ ಬದುಕಬೇಕಾದರೆ ಪತಿಯನ್ನು ಅತಿಕ್ರಮಿಸಿ ಅನ್ಯ ಪುರುಷನನ್ನು ಸೇರಿದರೆ ಅಂಥವಳನ್ನು ಔದಾರ್ಯದಿಂದ ಮನ್ನಿಸಬೇಕು ಅಂತಾದರೆ ಒಬ್ಬ ಋಷಿಗಲ್ಲ, ಈ ಪ್ರಪಂಚದಲ್ಲಿ ಯಾವನಿಗೂ ಸಾಧ್ಯ ಆಗುವುದಿಲ್ಲ. ಅಂಥವರನ್ನು ಮನ್ನಿಸಬೇಕು ಅಂತಾದರೆ ಉದಾರಿಯೇ ಆಗಿರಲಿ. ಅಷ್ಟು ಔದಾರ್ಯ ಒಬ್ಬ ಋಷಿಮುನಿಗೂ ಇಲ್ಲ, ಬ್ರಹ್ಮರ್ಷಿಗೂ ಇಲ್ಲ ಈ ಪ್ರಪಂಚದಲ್ಲಿ. ಅಂತಹ ಔದಾರ್ಯವನ್ನು ಹೊಂದಿದವನಿಗೆ ದೇವರು ಅಂತ ಹೆಸರು. ನಿನ್ನ ಅಪರಾಧಕ್ಕೆ ಸರಿಯಾದ ಪ್ರಾಯಶ್ಚಿತ್ತವಾಗಿದೆ ಅನ್ನುವಾಗಿ ನಿನ್ನನ್ನು ಮನ್ನಿಸಬಹುದಾದವನು ಪರಮಾತ್ಮ ಒಬ್ಬನೇ. ಆ ಪರಮಾತ್ಮನೇ ಮನಸ್ಸಿಗೆ ಆನಂದಪ್ರದಾಯಕನಾದಂತಹ ಸ್ವಾಮಿಯೇ ಯಾವಾಗ ಒದಗಿ ಬರ್ತಾನೆ, ಅವನ ಪಾದಸ್ಪರ್ಶ ನನಗೆ ಯಾವಾಗ ಆಗುತ್ತದೆ, ಆಗ ನಿನ್ನ ಶಾಪಕ್ಕೆ ವಿಮೋಚನೆ ಸಿಗುತ್ತದೆ. ಮಾತ್ರ ಅಲ್ಲ, ದೇವರು ತುಳಿದ ದಾರಿಯಲ್ಲಿ ಕ್ರಮಿಸಬಹುದಾದಷ್ಟು ಬದ್ಧತೆ ಪಕ್ವತೆ ನಿನಗೆ ಬರ್ತದೆ. ದೈವ ಕಲ್ಪಿಸಿದ ಸಂಬಂಧ ಅಂತ ಆವತ್ತು ನೀನು ಹಾಕುವ ಮಾಲೆಗೆ ಹೊರಡುತ್ತಿದ್ದೆ. ಆದರೆ ನನಗೆ ಈಗ ಅನ್ನಿಸ್ತದೆ, ಕೇವಲ ದೈವ ಸಂಕಲ್ಪಿಸಿದ ಸಂಬಂಧ ಮಾತ್ರ ಸಾಕಾಗುವುದಿಲ್ಲ ನನ್ನಂತಹ ಆಧ್ಯಾತ್ಮ ಸಾಧಕನಿಗೆ. ದೈವವೇ ಕ್ರಮಿಸುವ ದಾರಿಯಲ್ಲಿ ಕ್ರಮಿಸುವುದಕ್ಕೆ ಸಿದ್ಧಳಾದವಳು ಸಿಕ್ಕಿದಾಗ ಮಾತ್ರ ನನ್ನ ಸಂಸಾರಕ್ಕೆ ಅದು ಸಾಧನವಾಗುತ್ತೆ. ಆಗ ನನ್ನ ಸಂಸಾರ ಯಾವ ಕಾಲಕ್ಕೂ ವೈಫಲ್ಯ ಕಾಣುವುದಕ್ಕಿಲ್ಲ. ಹಾಗಿದ್ರೆ ದೇವರು ನಡೆಯುವ ದಾರಿಗೆ ನಿನ್ನ ತಲೆಯನ್ನು ಒಪ್ಪಿಸುವುದಕ್ಕೆ ನೀನು ಸಿದ್ಧಳಾಗುತ್ತಿದ್ದಾದ್ರೆ ಆ ಕಾಲಕ್ಕೆ ನಾನೂ ಒದಗಿ ಬರ್ತೇನೆ. ನನ್ನ ನೋಡಿದ್ರೆ ನೀವೆಂತ ಬದುಕುತ್ತೀರಿ, ಎಷ್ಟು ಜೀವಿಸುತ್ತೀರಿ, ಎಲ್ಲಿ ಕಳೆಯುತ್ತೀರಿ? ಹೇಗೂ ಅಧ್ಯಾತ್ಮ ಸಾಧನೆಯಲ್ಲಿ ನನ್ನ ಒಲವು ಹೀಗೆ ತಪಸ್ಸನ್ನೇ ಸಲ್ಲುತ್ತೇನೆ. ಕೇವಲ ನನ್ನ ಆತ್ಮೋದ್ಧಾರಕ್ಕಾಗಿ ಅಲ್ಲ, ಕೊಳೆ ಕಲ್ಮಶಗಳನ್ನು ಕಳೆದು ನಿಜಾರ್ಥದಿಂದ ಅಹಲ್ಯೆಯಾಗಿ ನಾಳಿನ ನನ್ನ ಭವಿಷ್ಯದಲ್ಲಿ ನನ್ನ ಸತಿಯಾಗಿ ಸಂಸಾರಕ್ಕೆ ಸಿಗಬಹುದಾದ ಅಹಲ್ಯೆಯ ಉದ್ಧಾರಕ್ಕಾಗಿ ತಪಸ್ಸು ಮಾಡ್ತೇನೆ. ಹಾಗಾದರೆ ನನ್ನ ಬದುಕಿಗೆ ಶಾಪವನ್ನು ಕೊಟ್ಟವರು ತಾವು, ನನ್ನ ಬದುಕನ್ನು ಉತ್ತರಿಸುವುದಕ್ಕೋಸ್ಕರವಾಗಿಯೂ ತಪಸ್ಸನ್ನು ಆಚರಿಸುತ್ತಿರುವವರು ತಾವು. ಹಾಗಾದರೆ ಅಹಲ್ಯೆಯ ಶಾಪೋದ್ಧರಣಕ್ಕೆ ಪತಿಯಾದಂಥ ನೀವೇ ಸರ್ವ ಸಮರ್ಥರು. ರಾಮ 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 ರಾಮ. ಒಬ್ಬಳಾಕೆ ಕನ್ಯೆಯ ಅಂತರಂಗ ಹೇಗಿರಬೇಕು ಅನ್ನುವುದನ್ನು ಪ್ರಪಂಚಕ್ಕೆ ತೋರಿಸಿ ಇನ್ನೂ ಪ್ರಕಟ ಆಗುವುದು ಕನ್ಯಾಂತರ. ಗೀತೆ
ಹ ಈ ಶುಭ್ರವಾದಂತಹ ಒಂದು ಹ ಧ್ಯೇಯ ಧೋರಣೆಯನ್ನು ಹೊಂದಿದ ಮುನಿ ಮನೀಷಿಗಳು ಸದಾಕಾಲವೂ ಭೂಭಾರ ಹರಣಕ್ಕಾಗಿ ತಪಿಸಿದುದರ ಪರಿಣಾಮವಾಗಿ ದಶರಥದ ಗರ್ಭಸಂಭೂತರಾಗಿ ದಾಸರಥಿಗಳಾಗಿ ನೀವು ಈ ಇಳೆಯ ಬೆಳಕನ್ನು ಕಂಡಿದ್ದೀರಿ. ನಮ್ಮಂತಹ ಋಷಿಮುನಿಗಳು ಅದರಿಂದ ಮಹದಾನಂದವನ್ನು ಅನುಭವಿಸುತ್ತಿದ್ದೇವೆ. ಆದರೆ ಹುಟ್ಟಾದ ನಿಮಗೆ ಸರಿಯಾದಂತಹ ಸಂಸ್ಕಾರ, ಸರಿಯಾದಂತಹ ಅಂತಃಸತ್ವ ತುಂಬಲ್ಪಡಬೇಕು, ಅದು ನಮ್ಮಿಂದ ಆಗಬೇಕನ್ನೋ ಉದ್ದೇಶದಿಂದಲೇ ನಾವು ನಮ್ಮಲ್ಲಿದ್ದುದನ್ನು ಬಡ ಮಾಡುವ ಉದ್ದೇಶದಿಂದ ನಿಮ್ಮನ್ನು ಕಾರಣಾಂತರಕ್ಕೆ ಕರೆದುಕೊಂಡು ಬರಬೇಕಾಗಿ ಬಂತು. ಯಜ್ಞ ಸಂರಕ್ಷಣೆಗಾಗಿ ನಿಮ್ಮನ್ನು ಉಪಯೋಗಿಸಿಕೊಳ್ಳುವುದು ನನ್ನ ಉದ್ದೇಶ. ನಿಮ್ಮಯ್ಯನಾದಂತಹ ದಶರಥ ಭೂಪತಿ ಕಾನನದ ಕಷ್ಟದ ಜೀವನವನ್ನು ಪರಿಗಣಿಸಿ ನಿಮ್ಮನ್ನು ಕಳುಹಿಸಿಕೊಳ್ಳುವುದಕ್ಕೆ ಸುಲಭದಲ್ಲಿ ಒಪ್ಪದೇ ಇದ್ದರೂ ಕೂಡ ನಿಮ್ಮ ಕುಲಗುರುಗಳಾದಂತಹ ವಸಿಷ್ಠರ ಆದೇಶದಂತೆ ನನ್ನನ್ನು ಹಿಂಬಾಲಿಸುವಂತೆ ನಿಮಗೆ ಅರ್ಪಣೆ ಮಾಡಿದ್ದಾರೆ. ನೋಡಿದೀರಾ, ನಡು ಹಗಲಾದರೂ ಸೂರ್ಯಕಿರಣ ಭೂಮಿಯನ್ನು ಪ್ರವೇಶಿಸದಷ್ಟು ದಟ್ಟವಾಗಿ ಬೆಳೆದಂತಹ ಕಾನನಾಂತರ. ಇನ್ನೂ ಮುಂದೆ ಹೋಗಬೇಕು. ಹೋಗೋಣವೇ? ಇದುವರೆಗೆ ಬಹಳಷ್ಟು ಮುಂದುವರಿದವರು ನಾವು. ನಿಮ್ಮ ಕಥೆಗಳನ್ನೇ ಕೇಳುತ್ತಾ ಬಂದಂತಹ ಕಾರಣದಿಂದ ದಣಿವು ಆಗಲಿಲ್ಲ. ಆದರೆ ದಣಿವಾಗದಿದ್ದರೂ ಕೂಡ ಈ ಕಾಲದಲ್ಲಿ ನಿಲ್ಲುವುದಕ್ಕೆ ಬಲವಾದ ಕಾರಣ ಉಂಟು. ಗುರುವರಿಯ, ಯಾವುದೇ ಒಂದು ಪ್ರದೇಶಕ್ಕೆ ಹೋಗುವಂತಹ ಸಂದರ್ಭದಲ್ಲಿ ಎದುರಿಗೆ ಕಾಣುವಂತಹ ಮತ್ತೊಂದು ಪ್ರದೇಶಕ್ಕೆ ಗಮಿಸುವುದಕ್ಕೆ ಅಲ್ಲಿರುವಂತಹ ಸ್ಥಳ ಸೌಂದರ್ಯವೇ ನಮಗೆ ಪ್ರೇರಣೆ ಆಗಿರ್ತದಂತೆ. ಆದರೆ ಈ ಕಾಲದಲ್ಲಿ ಒಮ್ಮಿಂದೊಮ್ಮೆಗೆ ಎದುರು ನೋಡಿದ ಕ್ಷಣವೇ ಸ್ತಬ್ಧನಾಗಿ ನಿಂತು ಬಿದ್ದೆ. ಕಾರಣ ಬೇರೇನಲ್ಲ, ಇಂತಹ ವಾತಾವರಣವನ್ನು ನಾ ಈ ಹಿಂದೆ ಕಂಡವನಲ್ಲ, ಇನ್ನು ಮುಂದಕ್ಕೆ ಕಾಣುತ್ತೇನೋ ಅದೂ ಗೊತ್ತಿಲ್ಲ. ಹಾಗಾಗಿ ಮೊದಲಾಗಿ ಈ ಪ್ರದೇಶವನ್ನು ಕಂಡ ತಕ್ಷಣವೇ ನಿಮ್ಮಲ್ಲಿಯೇ ಕೇಳ್ತಾ ಇದ್ದೇನೆ ಗುರುಗಳೇ. ನೋಡಿದ್ದೀರಾ, ದೊಡ್ಡದಾಗಿ ಬೆಳೆದಂತಹ ಮರ, ಆದರೆ ಮರಗಳಲ್ಲಿ ಇರಬೇಕಾದಂತಹ ಎಲೆಗಳು ಯಾವುದೂ ಇಲ್ಲ. ಇತ್ತ ಕಡೆಗೆ ನೋಡಿದೆವಂತಾದ್ರೆ ಹರಿಯುವುದಕ್ಕೆ ನದಿಯ ದಾರಿಯೇನೋ ಉಂಟು, ಆದ್ರೆ ಅದರಲ್ಲಿ ಸಲಿಲವಿಲ್ಲ. ಅಷ್ಟು ಮಾತ್ರವಲ್ಲ, ಹಕ್ಕಿಗಳ ಭೋಜನವಿಲ್ಲ, ಜಿಂಕೆಯ ಓಡಾಟವಿಲ್ಲ. ಒಂದು ರೀತಿಯಲ್ಲಿ ಹೇಳುವುದಿದ್ರೆ ಸೂರ್ಯನು ವ್ಯಾಪಿಸದ ಸ್ಥಳ ಯಾವುದುಂಟು ಹೇಳಿ? ಉಂಟು ಅಂತ ಹೇಳುವುದಕ್ಕೆ ಸಾಕ್ಷೀಭೂತವಾಗಿ ಈ ಪ್ರದೇಶವೇ ಕಾಣುತ್ತಾ ಉಂಟು. ಕತ್ತಲಮಯವಾದಂತಹ ವಾತಾವರಣ ಕಪ್ಪಾಗಿ ಕಾಣುತ್ತಾ ಉಂಟು. ಇದಕ್ಕೆ ಏನು ಕಾರಣ? ಯಾರದ್ದಾದ್ರೂ ಶಾಪದ ಕಾರಣವೇ ಅಥವಾ ಯಾರದ್ದಾದ್ರೂ ತಾಪದ ಕಾರಣವೇ? ಎಲ್ಲವನ್ನು
ಸಂಕಟಪ್ರಾಯನಾಗಿದ್ದ ಸುಮನಸನ ವಿರೋಧಿಯಾಗಿದ್ದ ವೃತ್ರಾಸುರನನ್ನು ದೇವೇಂದ್ರ ಕೊಂದು ಕೆಡಹಿ ಅವನು ರಾಕ್ಷಸ ಪ್ರವೃತ್ತಿಯನ್ನು ಹೊಂದಿದವನೇ ಹೌದಾಗಿದ್ದರು. ಬ್ರಹ್ಮವಂಶ ಸಂಜಾತನಾದ್ದರಿಂದ ಬ್ರಹ್ಮಹತ್ಯ ದೋಷ ದೇವೇಂದ್ರನನ್ನು ಬೆನ್ನಟ್ಟಿ ಅದನ್ನು ನಿವಾರಿಸುವುದಕ್ಕಾಗಿ ಬ್ರಹ್ಮಾದಿಗಳು ತ್ರಿಪಥಗಾಮಿನಿಯಾದ ಗಂಗೆಯ ಸಲಿಲವನ್ನು ತಂದು ಅಭಿಷೇಚನವನ್ನು ಮಾಡಿದರು. ಆ ಕಾಲಕ್ಕೆ ಕಲ್ಮಷವೆಲ್ಲವೂ ಆ ದ್ರವದಲ್ಲಿ ಲೀನವಾಗಿ ಈ ಪರಿಸರದಲ್ಲಿ ಬಿಟ್ಟು ಆ ಕಾಲದಲ್ಲಿ ಮಲಕಲುಷವೆಂಬ 2 ಜೋಡಿ ದೇಶಗಳು ಸಮೃದ್ಧವಾಗಿವೆ. ಆ ಕಲುಷಿತವಾದಂತಹ ಗಂಗಾಜಲ ಬಿದ್ದುದರ ಪರಿಣಾಮವಾಗಿ ಇದು ಮಲಿನವಾಗಿ ಹೋಯಿತು. ಆ ಕಾಲಾಂತರದಲ್ಲಿ ಇದು ಕಾಡಾಯಿತು, ನಾಡು ಮರೆಯಾಯಿತು. ಆದರೂ ಸದಾಕಾಲ ನವೋನ್ಮೇಷಶಾಲಿಯಾದ ಪ್ರಕೃತಿಯಾಗಿ ರಮಣೀಯವಾಗಿ ರಂಜನೀಯವಾಗಿ ಕಾಣಲಿದೆ. ಕಲುಷಕಾಂತಾರವೆಂದು ಎಲ್ಲರಿಂದಲೂ ಹೇಳಿಸುವುದಕ್ಕೆ ಕಾರಣವಾಯಿತು. ಆ ಕಲುಷ ಕಾಂತಾರದಲ್ಲೇ ನಾನಿದ್ದೇನೆ. ಇಲ್ಲಿ ಕೂಡ ರಾಕ್ಷಸರು ಮನೆ ಮಾಡಿದ್ದಾರೆ. ಎಲ್ಲವೂ ಇದೆ, ಯಾವುದರಲ್ಲಿಯೂ ಜೀವ ಇಲ್ಲವೆಂದು ಸ್ತಬ್ಧವಾದ ಚಿತ್ರದಂತೆ ಗೋಚರಿಸುತ್ತಿದೆ. ಈ ಪರಿಸರದಲ್ಲಿ ವಾಸಿಸುವ ರಾಕ್ಷಸರು ನಮ್ಮಿಂದ ಅಥವಾ ನಿಮ್ಮಿಂದ ಹತರಾಗಬೇಕಾದಂತಹ ಅನಿವಾರ್ಯತೆ ಉಂಟು. ಮುಂದೆ ಹೋಗ್ತಾರೆ. ಆದರೆ ಒಂದಿದೆ, ಬರಬಹುದಾದಂತಹ ಯುದ್ಧ. ಎದೆಯಲ್ಲಿ ವೀರಾವೇಶ ತುಂಬಿದ್ದರು ನಿಮ್ಮ ಮೈ ಆಡಿದಂತೆ ಎಳೆ ಹರೆಯದ ಮಕ್ಕಳು ಗುರುಗಳೇ, ಹಸಿವೆ ಆಗುತ್ತದೆ. ನಿಮ್ಮ ಸೇವಾ ಮನೋಭಾವನೆಯ ಬದ್ಧತೆಯಿಂದಲೇ ಬಂದವರು ನಾವು. ಆಯಾಸವಾದರೂ ಕೂಡ ನಿಮ್ಮಲ್ಲಿ ಆ ಕುರಿತಾಗಿ ಯಾವತ್ತಿಗೂ ಹೇಳಿಕೊಳ್ಳುವವರಲ್ಲ ನಾವು. ಆದರೆ ಆಗ್ತದೆ, ಅದು ಸ್ಪಷ್ಟ ಆಯಿತು. ಕರ್ತವ್ಯದಲ್ಲಿ ಪ್ರಜ್ಞೆ ಇದ್ದು ಎಚ್ಚರ ಇದ್ದು ತಾದಾತ್ಮ್ಯತೆ ಇದ್ದರು ದೇಹಬಾಧೆಯಿಂದ ಮುಕ್ತರಾಗುವುದಕ್ಕೆ ಸುಲಭ ಅಲ್ಲ. ಆದ್ದರಿಂದ ಬಲ ಅತಿ ಬಲ ಅನ್ನುವಂತಹ ಮಹತ್ತರವಾದ ವಿದ್ಯೆಯ ಉಪದೇಶವನ್ನು ನಾವು ನಿವರೆ ಮಾಡ್ತೇವೆ. ಅದನ್ನು ನೀವು ಉಪದೇಶ ಹೊಂದಿದ್ದೀರಿ ಎಂದಾದರೆ ಆಯಾಸ ಹಸಿವೆ ಬಾಯಾರಿಕೆಗಳು ನಿಮ್ಮನ್ನು ಕಾಡುವುದಿಲ್ಲ. ಕರ್ತವ್ಯದಲ್ಲಿ ನಿರತರಾಗುವುದಕ್ಕೆ ಸುಲಭವಾಗುತ್ತದೆ. ಮುಂದೆ ಬನ್ನಿ.
ಈ ರಾಕ್ಷಸಿಯಾಗಿದ್ದವಳೆ ಅಲ್ಲವೇ ಅಲ್ಲ, ಯಕ್ಷಕನ್ಯಾಗಿದ್ದವಳು ನಾನು. ಸುಖಿಯಾದ ಎಂಬವರ ಮಗಳಾದಂತಹ ತಾಟಕ್ಕಿಯಾದಂತಹ ನಾನು ಸುದ್ದ ಎಂಬುವಂಥವಳನ್ನು ಮದುವೆಯನ್ನಾಗಿ ದಾಂಪತ್ಯದ ಜೀವನದಲ್ಲಿ ಸುಖಮುಖವಾದ ದಾಂಪತ್ಯ ಜೀವನವು ಸಾಗುತ್ತಾಗಿತ್ತು. ಆ ಕಾಲದಲ್ಲಿ ನಾನೇ ನನ್ನ ಗಂಡನಲ್ಲಿ ಹೇಳಿದಂತಹ ಮಾತು, ಭೂಲೋಕವನ್ನು ಸೆಳೆಯಬೇಕು, ಅಲ್ಲಿರುವಂತಹ ಸೌಂದರ್ಯವನ್ನೆಲ್ಲ ಕಾಣಬೇಕು ಎಂಬ ಹಾಗೆ ನಾನು ಹೇಳಿದಂತಹ ಮಾತಿನ ಪ್ರಕಾರ ಭೂಲೋಕಕ್ಕೆ ನಾವು ಇಳಿದು ಬಂದೆವು. ಅಲ್ಲಿ ನನ್ನ ಗಂಡನಾದಂತಹ ಸುಂದರಿಗೆ ಅಗಸ್ತ್ಯರು ಶಾಪವನ್ನಿಟ್ಟು ನಮ್ಮ ಪ್ರಾಣವನ್ನೇ ಕಳೆದುಕೊಂಡರು. ಆ ಬಳಿಕ ನನಗೂ ಕೂಡ ಶಾಪವನ್ನು ಕೊಟ್ಟಿದ್ದಾರೆ. ಮುಂದಕ್ಕೆ ನೀನು ರಾಕ್ಷಸಿಯಾಗಿ ಹುಟ್ಟು ಎಂಬ ಹಾಗೆ ಈ ಶಾಪಕ್ಕೆ ವಿಮೋಚನೆ ಹೇಗೆ ನಾವು ಎಂಬ ಹಾಗೆ ಕೇಳಿದಂತಹ ಕಾಲದಲ್ಲಿ ಮುಂದಕ್ಕೆ ನೀನು ರಾಕ್ಷಸ ಜನ್ಮವನ್ನು ಕಾಲುವಂತಹ ಕಾಲಕ್ಕೆ ನೀನು ಸಾವಿರ ಹಳೆಯ ಬಲವುಳ್ಳವಳಾಗುತ್ತೀಯ ಎಂಬ ಹಾಗೆ ಆ ನಿಟ್ಟಿನಲ್ಲಿ ಈ ಕಾಲದಲ್ಲಿ ತಾಟಕ್ಕಿಯಾಗಿ ಮೆರೆಯುತ್ತಾ ಇರುವಂತಹ ನಾನು ನನ್ನ ಉದರದಲ್ಲಿ ಇರುವರು ಮಕ್ಕಳು ಜನಿಸಿದ್ದವರಿದ್ದಾರೆ. ಮಾರೀಚ ಸುಮಾವು ಎಂಬ ಹಾಗೆ ಅವರಿಗೆ ಹೆಸರನ್ನಿಟ್ಟವನಿದ್ದೇನೆ. ಈ ಹಿಂದೆ ನಡೆದಂತಹ ಘಟನೆಯ ಬಗ್ಗೆ ನನ್ನ ಮಕ್ಕಳಿಗೆ ಇಷ್ಟರವರೆಗೆ ಹೇಳಿದವನು ನಾನಲ್ಲ. ಈ ಕಾಲದಲ್ಲಿ ಹೇಗೆ ಎತ್ತರಕ್ಕೆ ಬೆಳೆದಿದ್ದವರಿದ್ದಾರೆ. ಈ ವಿಚಾರವನ್ನು ಅವರಲ್ಲಿ ತಿಳಿಸುವುದಕ್ಕೆ ಇದೇ ಸರಿಯಾದ ಸಮಯ. ಅದಕ್ಕಾಗಿ ಮಕ್ಕಳೇ ಮಾರೀಚ ಈ ವಿಚಾರವನ್ನು ನಿಮಗೆ ಹೇಳುವುದಕ್ಕೆ ಮುಂದಾದವನಲ್ಲ ನಾನು. ಈ ಕಾಲದಲ್ಲಿ ಆ ವಿಚಾರವನ್ನು ಹೇಳುವುದಕ್ಕೆ ನೀವು ಸಮರ್ಥರಾಗಿದ್ದೀರಿ ಎಂಬ ಹಾಗೆ ತಿಳಿದು ಈ ಕಾಲದಲ್ಲಿ ಹೇಳುವುದಕ್ಕೆ ಇದ್ದೇನೆ. ಮಕ್ಕಳೇ, ನಿಮ್ಮ ತಂದೆ ಶಿಕ್ಷಾಲೋಕದವರು ಸುಂದ ಎಂಬ ಹಾಗೆ ಅವರ ಹೆಸರು. ಆದರೆ
ಶಾಪ ಶಾಪದವರ ಗೊತ್ತಿಲ್ಲ ಮಗಳೇ. ಆದ್ದರಿಂದ ಅವರು ಸತ್ತು ಹೋದವರಿದ್ದಾರೆ. ನಿನ್ನ ತಂದೆಯ ಸಾವಿಗೆ ಕಾರಣ ಆ ಮುಡಿಗಳು.
ಆ ರಾಕ್ಷಸಿಯನ್ನು ಒಂದು ಕಡೆ ಪುಣ್ಯ ನಿಧಿ
ಆರ್ಯಪುತ್ರ ಗುರುವಚನವೆನ್ನುವುದು ಅನುಲ್ಲಂಘನೀಯ. ಗುರುವಾದವರು ಏನನ್ನೇ ಹೇಳಿದರೂ ಕೂಡ ಶಿಷ್ಯನಾದವನು ಪಾಲಿಸತಕ್ಕದ್ದು. ಹೇಳಬೇಕಾದದ್ದನ್ನೇ ಹೇಳುವುದು. ಹೌದು, ಗುರುಗಳು ಬೆರಳಲ್ಲಿ ತೋರಿಸಿದ್ದನ್ನು ಶಿರದಲ್ಲಿ ಹೊತ್ತು ನಡೆಸಿಕೊಡಬೇಕಾದದ್ದು ಶಿಷ್ಯನಾದವನ ಆದ್ಯ ಕರ್ತವ್ಯ. ಆದರೆ ಈ ಕಾಲದಲ್ಲಿ ಆಕ್ಷೇಪದ ಮಾತನಾಡುತ್ತಾ ಇದ್ದೇನೆಂಬ ಹಾಗೆ ಭಾವಿಸದಿರುವಳೆ. ನನ್ನಲ್ಲಿ ಮೂಡಿದಂತಹ ಜಿಜ್ಞಾಸೆಯನ್ನು ಪರಿಹರಿಸಿಕೊಳ್ಳುವುದಕ್ಕಾಗಿ ನಿಮ್ಮಲ್ಲಿಯೇ ಪ್ರಶ್ನಿಸ್ತಾ ಇದ್ದೇನೆ. ಜಿಜ್ಞಾಸೆ ಅನ್ನುವುದು ಅಜ್ಞಾನದ ಲಕ್ಷಣ ಅಲ್ಲ, ಜ್ಞಾನದ ಆರಂಭ. ಹಾಗಾದ್ರೆ ಒಳಿತು. ಗುರುವರಿಯ, ಕಾಣುತ್ತಿರುವಂತಹ ರಾಕ್ಷಸಿಯನ್ನು ಕೊಲ್ಲು ಎಂಬ ಹಾಗೆ ಹೇಳಿದ್ರಿ ನೀವು ರಾಕ್ಷಸಿ ಎಂಬ ಹಾಗೆ ಹೇಳಿದ ಕ್ಷಣವೇ ಹೆಣ್ಣು ಎಂಬ ಹಾಗೆ ನಾ ಆಲೋಚನೆ ಮಾಡಿದೆ. ಗುರುಗಳೇ, ಹೆಣ್ಣಾದವಳು ಸಹನಾ ಸಂಪನ್ನೆ, ಹೆಣ್ಣಾದವಳು ಅಬಲೆ ಇದ್ದಾಳೆ. ಅದಕ್ಕಿಂತಲೂ ಹೆಚ್ಚಾಗಿ ನಮ್ಮ ರಟ್ಟೆಯಲ್ಲಿ ಬಲವಿದ್ದಷ್ಟು ಸಮಯ ಶಾಸ್ತ್ರವನ್ನು ಉಳಿಸಿಕೊಳ್ಳುವುದಕ್ಕಾಗಿ ಶಾಸ್ತ್ರ ಧರ್ಮಾನುಸಾರವಾಗಿ ಗೋ ಬ್ರಾಹ್ಮಣ ಸ್ತ್ರೀಯರನ್ನು ರಕ್ಷಿಸುವುದು ನಮ್ಮ ಆದ್ಯ ಕರ್ತವ್ಯ. ಅದಕ್ಕಾಗಿಯೇ ಕ್ಷತ್ರಿಯರಾದವರು ಆಯುಧ ಹಿಡಿಯಬೇಕು ಅಲ್ವಾ? ಹೀಗೆ ಭಾವಿಸಿದವನು ನಾನು. ಹಿರಿಯರ ಆದರ್ಶವನ್ನೇ ಪಾಲಿಸಿಕೊಂಡು ಜೀವನವನ್ನು ನಡೆಸುತ್ತಿರುವಂತಹ ನನಗೆ ಈ ಕಾಲದಲ್ಲಿ ರಾಕ್ಷಸಿಯಾದರೂ ಕೂಡ ಸ್ತ್ರೀಯಾದಂತಹ ಇವಳನ್ನು ನಾವು ವಧಿಸಿದೆ ಅಂತ ಆದ್ರೆ ಪಾಪದ ಲೇಪ ನನ್ನನ್ನು ಕಟ್ಟುವುದಿಲ್ವೇ? ಅದೇನಾದರೂ ನನಗೆ ತಟ್ಟಿದ್ದು ಅಂತಾದ್ರೆ ಮುಂದೊಂದು ಸಮಯದಲ್ಲಿ ಲೋಕಾಪವಾದ ಒದಗಿ ಬರುವುದಿಲ್ವೇ? ಹಾಗಾಗಿ ಸೂರ್ಯವಂಶೀಯನು ನಾನು. ಆ ವಂಶಕ್ಕೆ ಕಳಂಕಪ್ರಾಯನಾಗುವೇನೋ ಎಂಬ ಹಾಗೆ ನನಗೊಂದು ಸಂಶಯ ಮೂಡುತ್ತಾ ಉಂಟು. ಶುದ್ಧ ಚಾರಿತ್ರ್ಯದ ಕುರಿತಾಗಿ ನೀನೆಷ್ಟು ಆಸಕ್ತಿಯನ್ನು ಉಳ್ಳವನಾಗಿದ್ದಿ ಇದರ ಕುರಿತಾಗಿ ಆಲೋಚಿಸುವಾಗ ನನಗೆ ರೋಮಾಂಚನಾಗಿ. ಅಬಲೆಯಾದವರನ್ನು ಕೊಲ್ಲಕೂಡದು. ಮರವೇರಿ ಮಾಲಿನ್ಯವನ್ನು ಕೆಳಗೆ ಹಾಕುವುದರ ಮೂಲಕವಾಗಿ ಲೋಕ ಹಿತಾರ್ಥವಾಗಿ ನಡೆಸಲ್ಪಡುವಂತಹ ಯಜ್ಞ ಯಾಗಾದಿಗಳನ್ನು ಕೆಡಿಸುವವರು. ದೇಹದಿಂದ ಹೆಣ್ಣಾದರೂ ಸ್ವಭಾವದಿಂದ ರಾಕ್ಷಸ ಪ್ರವೃತ್ತಿಯನ್ನು ಹೊಂದಿದವರು. ಇವಳನ್ನು ಕೊಲ್ಲಬಹುದೇ ಅನ್ನುವುದರಿಂದ ಪ್ರಶ್ನೆಗೆ ಅಕಾರ್ಯವನ್ನೆಸಗಿದ ಸ್ತ್ರೀಯರು ಮೊದಲೇ ವಧಾರ್ಹಳ ಉದಾಹರಣೆಗಳು ಉಂಟು. ಖ್ಯಾತಿ ದೇವಿಯನ್ನು ಶ್ರೀಮನ್ನಾರಾಯಣ ಕೊಂದಿದ್ದಾರೆ ಅಲ್ವಾ? ಮಂಥರೆಯನ್ನು ಕೊಂದಿದ್ದಾರೆ. ಹಾಗಾದ್ರೆ ಇಂತಹ ಹಲವು ಉದಾಹರಣೆಗಳು ಮೊದಲೇ ನಡೆದು ಹೋದದ್ದುಂಟು. ಆ ಕಾರಣದಿಂದ ಲೋಕ ಕಂಟಕಗಳಾದ ಯಜ್ಞ ಭಂಗಗಳಾದ ಇವಳನ್ನು ನಿರ್ದಾಕ್ಷಿಣ್ಯವಾಗಿ ನಿರ್ನಾಮ ಮಾಡೋ ಪಾಪಕಾರಿಯಾದ ಅಲ್ಲವೇ? ಹೆಣ್ಣಿನಲ್ಲಿ ಕಾಣುವಂತಹ ಮಾರ್ಧವತೆ ಇವಳಲ್ಲಿಲ್ಲ. ಅವರೇ ಅಲ್ಲ. ಹಾಗಾಗಿ ಇವಳು ವಧಾರ್ಹಳೆ. ಹೌದು, ನಿಮ್ಮ ಅನುಗ್ರಹ
2 ಮಕ್ಕಳು ನನಗೂ ಇದ್ದಾರೆ. ಒಂದು ಮಾತನ್ನು ಹೇಳ್ತಾ ಇದ್ದೇನೆ ಕೇಳು. ಏನು? ಈ ಮುನಿಯ ಮಾತುಗಳನ್ನೆಲ್ಲ ನೀವು ಕೇಳುವುದಕ್ಕೆ ಹೋಗಬೇಡಿ. ಈತ ನಮ್ಮ ಗುರುಗಳೇ ಆಗಿರಬಹುದು. ಒಳ್ಳೆಯದನ್ನು ಮಾತ್ರ ಸ್ವೀಕರಿಸಿ, ಅದರಿಂದ ಬೇಡದನ್ನು ಸ್ವೀಕರಿಸಬೇಡಿ. ಒಂದು ವಿಚಾರ ಹೇಳ್ತಾ ಇದ್ದೇನೆ. ನಮ್ಮ ಇರೋ ಮಕ್ಕಳಿಗೆ ಆಡುವುದಕ್ಕೆ 2 ಜನ ಆಗುತ್ತದೆ. ನೀವು ನಲ್ಲಂತೆ ಎಂಬ ನಿರ್ನಾಮ ಮಾಡಿದ ವೀರಾಧಿವೀರರು ನೀವು. ಸಂತೋಷ ಆಯಿತು. ಹೊತ್ತು ನೋಡುವಾಗ ಸಾಯಂಕಾಲ ಆಗುತ್ತಾರೆ. ರಾತ್ರಿಯ ಹೊತ್ತು ಸುಖ ನಿದ್ದೆ ಬೇಕು. ಪ್ರಾತಃ ಕಾಲ ನಾಳೆ ಎದ್ದು ಕರ್ತವ್ಯ ಪ್ರಜ್ಞೆಯಿಂದ ನಾವು ಮುಂದೆ ಹೋಗಬೇಕು. ಆದ್ದರಿಂದ ಹಸಿರ ತಪ್ಪವನ್ನು ಸಿದ್ಧಪಡಿಸಿ ಮಕ್ಕಳು ನಿಮ್ಮನ್ನು ಮಲಗಿಸಿ ನಿದ್ದೆ ಹೋಗಿಸುವ ವ್ಯವಸ್ಥೆ ಮಾಡ್ತಾರೆ. ಗುರಿ ಮುಟ್ಟುವ ತನಕ ನಾವು ನಿಲ್ಲಕೂಡದು, ಕರ್ತವ್ಯದಿಂದ ವಿಮುಖರಾಗಕೂಡದು. ಅದೇ ನಮ್ಮ ನಿತ್ಯಾಧುನಿಕವಾಗಬೇಕು. ಆದ್ದರಿಂದ ಸೂರ್ಯ ಋಷಿಯರಾದಂತಹ ಭಾಸ್ಕರನಿಗೆ ವಂದಿಸಿ ಶುದ್ಧಾಗಮದಿಂದ ಸಕಲವನ್ನು ಸಿದ್ಧಗೊಳಿಸಿ
50 ಜೀವಂತ ಶರಗಳು. ಹ. ಆ ಶರಗಳನ್ನು ಅದರ ಮಂತ್ರವನ್ನು ನಿನಗೆ ಉಪದೇಶ ಮಾಡ್ತೇನೆ. ಅನುಗ್ರಹಿತ ನಾನು ಉಪದೇಶಿಸಿದ ಮಂತ್ರವನ್ನು ಶ್ರದ್ಧಾಭಕ್ತಿಯಿಂದ ನೀನು ಪುರಸ್ಕರಣೆ ಮಾಡುತ್ತಿರುವಂತೆ ಹ. ಅದರ ಅಭಿಮಾನಿ ದೇವತೆಗಳು ಒಬ್ಬೊಬ್ಬರಾಗಿ ಬಂದು ನಿನಗೆ ಬಲವಂದು ನಮಸ್ಕರಿಸಿ ನಿನ್ನ ಮೂಡಿಗೆಯನ್ನು ಸೇರಿರುವುದನ್ನು ಕಂಡೆಯಲ್ಲ. ಹೌದು. ನಿನ್ನಿಂದ ನಿಷಿದ್ಧವಾದಂತಹ ನಿಶ್ಚಯವಾದಂತಹ ಗುರಿಗೆ ಅದು ಪ್ರಯೋಗಿಸಲ್ಪಟ್ಟಿತ್ತು ಎಂದಾದರೆ ಆ ಗುರಿಯನ್ನು ನಿರ್ದಾಕ್ಷಿಣ್ಯವಾಗಿ ಬೇಧಿಸಿ ಪಾತಾಳ ಗಂಗೆಯಲ್ಲಿ ಸ್ನಾನ ಮಾಡಿ ಮಡಿಯಾಗಿ ಮತ್ತೆ ಅದು ನಿನ್ನ ಮೂಡಿಗೆಯನ್ನು ಸೇರ್ತದೆ. ಜೀವಂತ ಶರಗಳು, ಜೀವಂತ ಶರಗಳು. ಮಗು, ಗುರುವರ ನಾನು ಅದನ್ನು ಸಂಗ್ರಹಿಸಿದೆ, ಅದನ್ನು ಸೇರಿ. ಆದರೆ ಸದ್ವಿನಿಯೋಗ ಮಾಡಬೇಕಾದದ್ದು ನನ್ನ ಕರ್ತವ್ಯವಲ್ಲ ಅನ್ನುವಂತಹ ಪ್ರಜ್ಞೆ ನನಗೆ ಸದಾಕಾಲ ಉಳಿಯಿತು. ನಮ್ಮ ಕಣ್ಣ ಮುಂದೆ ಅಧರ್ಮ ದೂರವಾದ ಸಜ್ಜನರು, ಗೋವುಗಳು, ಸ್ತ್ರೀಯರು ಸುಖವಾಗಿ ವಾಸಿಸುವ ಭವ್ಯವಾದ ಭರತ ಭೂಮಿಯ ಕನಸಿದೆ. ಆ ಕನಸು ನೆನಸಾಗಬೇಕಾದರೆ ಆರ್ಯಪುತ್ರ ರಾಮ ನೀನು ಪ್ರವರ್ತಿಸಬೇಕು. ನಿನ್ನ ಪ್ರವರ್ತನೆಗೆ ಇದು ಸಹಕಾರಿಯಾಗಿದೆ. ಗುರುವರ ನಿಮ್ಮ ಅನುಗ್ರಹ ಪೂರಿತವಾದಂತಹ ಮಾತನ್ನು ನಡೆಸಿಕೊಳ್ಳುವಲ್ಲಿ ಖಂಡಿತವಾಗಿ ಸಫಲತೆಯನ್ನು ಹೊಂದುತ್ತೇವೆ. ಇದು ನನ್ನ ಸಿದ್ಧಾಶ್ರಮ. ಇಲ್ಲಿಯೇ ನಾನು ಎಲ್ಲ ಯಾಗಾದಿಗಳನ್ನು ಮಾಡುವುದು. ಕಶ್ಯಪಾಶ್ರಮ ಅನ್ನುವ ಹೆಸರು ಇದೆ, ವಾಮನಾಶ್ರಮ ಅನ್ನುವ ಹೆಸರು ಇದೆ. ಮೊದಲು ಅನಾದಿ ಕಾಲದಲ್ಲಿ ಶ್ರೀಹರಿಯೇ ತಪಸ್ಸು ಮಾಡಿದ ಪುಣ್ಯದ ಮಣ್ಣಿಗೆ ಇಲ್ಲಿಯೇ ಆಶ್ರಮವನ್ನು ನಿರ್ಮಾಣ ಮಾಡಿ ನಾನು ಯಜ್ಞವನ್ನು ಯಾಗಾದಿಗಳನ್ನು ನಿರಂತರವಾಗಿ ನಡೆಸುತ್ತಿರುವುದು. ತಾಟಕಾವಧೆಯಾಗಿದೆ ಅನ್ನುವ ಮಾತ್ರಕ್ಕೆ ಯಜ್ಞ ಭಂಡಕರು ವಿಶೇಷವಾಗಿ ಇಲ್ಲವಾಗಿದ್ದಾರೆ ಅನ್ನೋದು ತಾತ್ಪರ್ಯವಲ್ಲ. ಭೀಮ ಬಲರಾಮಂತ ಅವರ ಮಕ್ಕಳಿದ್ದಾರೆ. ನಾನು ಯಜ್ಞವನ್ನು ಉಜ್ಜುಲಿಸುತ್ತೇನೆ. ಸದಾ ಕಾಲ ಕಟ್ಟೆಚ್ಚರದಿಂದ ಆಯುಧಧಾರಿಗಳಾಗಿ ನೀವಿರಿ.
ವಿರುದ್ಧ ಯತ್ನಗಳು ನಡೀತಾರೆ. ಅದಕ್ಕೆ ಇವತ್ತು ಕಂಟಕವನ್ನು ಮಾಡ್ತೇವೆ. ಏನು ಮಾಡ್ತೀವಿ?
ಕನಸಿನಲ್ಲಿಯೂ ಎದುರಿಸುವವರಲ್ಲ. ಹೀಗಿರುವಾಗ ಬ್ರಾಹ್ಮಣ ವೇಷಧಾರಿಯಾಗಿ ಬಂದಂತಹ ಇವನಿಗೆ ಗೌರವ ಇಲ್ಲದಿದ್ರು ಕೂಡ ಆ ವೇಷಕ್ಕೆ ಗೌರವ ಇಲ್ಲದೆ ಹೇಗೆ? ಕೊಲ್ಲದೇ ಇರಬಹುದು, ಆದ್ರೆ ಅವನು ಮಠದ ಇಲ್ಲಿಂದ ಶಾಶ್ವತವಾಗಿ ದೂರ ಮಾಡಬೇಕು ಬೇಕು. ಅದಕ್ಕೆ ಅದು ಮಾಡು. ಏನು ಮಾಡ್ಬೇಕು? ಅವನನ್ನು ಈ ಪರಿಸರದಿಂದ ಬಹುದೂರ ಸಾರಿಸಬೇಡ. ಹಾಗಾದ್ರೆ ಇದು ಮಾನವಾಸ್ತ್ರವನ್ನು ತೆಗೆದಿದ್ದೇನೆ. ಭವಿಷ್ಯವನ್ನು ನಿರ್ಧರಿಸತಕ್ಕ ಮಹಾಶಕ್ತಿ ನಿರ್ಣಯಿಸಲಿ. ಒಂದು ಹಂತದ ಕೆಲಸ ನಮ್ಮಲ್ಲಿ ಮುಗಿದು ಹೋಯಿತು. ಈಗ ಒಂದು ಹೊಸ ಸುದ್ದಿ, ಸವಿ ಸುದ್ದಿಯನ್ನು ನಿನಗೆ ಹೇಳುವುದಕ್ಕೆ ಕಾತರನಾಗಿದ್ದೇನೆ. ಮಿಥಿಲಾಧಿಪತಿಯಾದ ರಾಜಋಷಿಯಂತೆ ಎನಿಸಿದ ಜನಕ ಮಹಾರಾಜ ಯಜ್ಞಕ್ಕಾಗಿ ಭೂಮಿಯನ್ನು ಉಳುತ್ತಿರುವ ಕಾಲಕ್ಕೆ ಮೇಗಿಲ್ಲ ಕುಲದ ಹಾದಿಯಲ್ಲಿ ತನಗೆ ತೊಡಕೊಂಡಂತಹ ಹೆಣ್ಣು ಶಿಶುಗಳು ಪ್ರೀತಿಯಿಂದ ಸೀತಾ ಅನ್ನುವ ನಾಮಕರಣವನ್ನು ಇರಿಸಿ ಸಲಹುತ್ತಿದ್ದಾನೆ. ಸೀತಾ ಕಲ್ಯಾಣಕ್ಕಾಗಿ ಒಂದು ಪಣವನ್ನು ಇರಿಸಿದ್ದಾನೆ. ಶಿವಧನುಸ್ಸು ಅಭೇದ್ಯವಾದಂತಹ ಧನುಸ್ಸಿಗೆ ಯಾರು ಹಿರಿಯೇರಿಸುತ್ತಾರೋ ಅವರಿಗೆ ಮಗುವನ್ನು ಕೊಟ್ಟು ವಿವಾಹ ಮಾಡುವುದು ಅನ್ನುವುದನ್ನು ನಿರ್ಣಯ. ನನಗೆ ತಿಳಿದು ಒಂದು ಬಹುಕಾಲ ಆಯಿತು. ನಿಮ್ಮನ್ನು ಕರೆದುಕೊಂಡು ಅಲ್ಲಿಗೆ ಹೋಗಬೇಕು ನನಗೆ ತೋರುವುದಕ್ಕೆ ಒಳಗೆ ಹೋಗುವುದು. ಗುರುಗಳೇ, ನಿಮ್ಮ ಆಜ್ಞೆಯನ್ನು ಶಿರಸಾವಹಿಸಿ ಪಾಲಿಸುವವರು ನಾವು. ನೀವು ಇದನ್ನು ಹೇಳಿದ ಕೂಡಲೇ ನಾವೇನು ಒಂದೇ ಎಂಬ ಹಾಗೆ ಹೇಳ್ತೇವೋ ಇಲ್ಲವೇ ಇಲ್ಲ. ಏನಿದ್ರು ನಿಮ್ಮ ಆಜ್ಞೆಯಂತೆ ನಾವು ನಡೆಯುವ. ಶಿಥಿಲಗೊಂಡಂತಹ ಪರ್ಣಕುಟೀರ, ಯಜ್ಞವನ್ನು ಮಾಡಿದಂತಹ ಸ್ಥಳ, ಇದನ್ನು ನೋಡಿದಾಗಲೇ ಗೊತ್ತಾಗ್ತದೆ ಈ ಹಿಂದೆ ಯಾರೋ ಪ್ರಾಜ್ಞರಾದಂತಹ ಗುರುಗಳು ಅನೇಕ ಶಿಷ್ಯೋತ್ತಮರಿಗೆ ವೇದಗಳನ್ನು ಹೇಳಿಕೊಡುತ್ತಿದ್ದಂತಹ ಸ್ಥಳ, ಅರ್ಥಾತ್ ಇದು ಆಶ್ರಮ ಪ್ರದೇಶವೇ ಇರಬೇಕು ಎಂಬ ಹಾಗೆ ಕಾಣುತ್ತಾ ಇದೆ. ಅದಲ್ಲ, ನನ್ನ ಗಮನ ಹರಿದದ್ದು ಯಾರೋ ಆರ್ಥರಾಗಿ ನನ್ನನ್ನು ಕರೆಯುತ್ತಾ ಇರುವ ಹಾಗೆ ಭಾಸವಾಗ್ತಾ. ಆ ಧ್ವನಿಯನ್ನು ಕೇಳಿದ ಕ್ಷಣವೇ ಮನಸ್ಸು ಹುಡುಕಿಕೊಳ್ತಾ, ಕಣ್ಣು ಹೊದಿಸುತ್ತಾ ಇದ್ದ ಕಂಬನಿ
ಮನಸ್ಸಿನಲ್ಲಿ ಒಂದು ರೀತಿಯ ಗೊಂದಲಮಯವಾದಂತಹ ವಾತಾವರಣ. ಯಾರಿದು ಯಾರಿದು ಎಂಬ ಹಾಗೆ. ಯಾರೋ ಸಿದ್ಧ ಪುರುಷರು ಇಲ್ಲಿ ಇದ್ದಿರಬೇಕು. ಈ ಧ್ವನಿಯನ್ನು ಯಾರೋ ನನಗೋಸ್ಕರವಾಗಿ ನನ್ನನ್ನೇ ಅರಸುತ್ತಾ ಇರುವ ಹಾಗೆ ನನಗೆ ಭಾಸವಾಗುತ್ತಾ ಉಂಟು. ಹಾಗಾಗಿ ಗುರುವರ, ಈ ಎಲ್ಲ ಆಲೋಚನೆಗಳಿಗೆ ನೀವೇ ಉತ್ತರವನ್ನು ಕೊಡಿ. ಶಿವಗೆ ಪದ ಸ್ಪರ್ಶವದಿ ಶಿವಗೆ ಪದ ಸ್ಪರ್ಶವಾಗಿ ರಾಮನಂತೆ ಸಗಿ ಶ್ರೀರಾಮನಂತೆ ಸಗಿ. ಗುರುವರ, ನಿನ್ನ ಮನದೊಳಗಿನ ಸಂವೇದನೆ, ನೀನು ಅನುಭವಿಸುತ್ತಿರುವ ಅನುಭೂತಿ ನನ್ನ ಅಂತರಂಗವನ್ನು ತಾತು. ನೀನು ಆಡುತ್ತಿರುವಂತೆ ಆ ಭಾವ ನನ್ನೊಳಗೆ ಸ್ಫುರಿಸುವುದಕ್ಕೆ ತೊಡಗಿತು. ಬೀಸುತ್ತಿರುವ ತಂಗಾಳಿಯಲ್ಲಿ ಆ ತಂಗಾಳಿ ತೀರಿದಾಗ ಎಲೆಗಳು ಹೊರಡಿಸುತ್ತಿರುವ ಮರ್ಮರ ಧ್ವನಿಯಲ್ಲಿ ರಾಮನಾಮದ ಪುನಶ್ಚರಣೆ, ಅದಾವುದೋ ತೀರದ ನೋವಿನ ನನ್ನಂತರಂಗಕ್ಕೂ ವೇದ್ಯವಾಗ್ತಾ ಇದೆ. ಆಂತರಂಗಿಕವಾಗಿ ಅದರ ಕುರಿತಾಗಿ ಆಲೋಚಿಸಿದರೆ ಸುಸ್ಪಷ್ಟವಾದಂತಹ ಉತ್ತರವು ನಿನ್ನ ಪ್ರಶ್ನೆಗಾಗಿ ಹುಟ್ಟುತ್ತಾ ಇದೆ. ನೀನು ಪಾದದ ಮೂಲಕವಾಗಿ ಒಂದು ಶಿಲೆಯನ್ನು ಸ್ಪರ್ಶಿಸಿದೆಯಲ್ಲ, ನಿನ್ನ ಮೃದುವಾದ ಕೋಮಲವಾದಂತಹ ಪಾದಗಳಿಂದ ಆ ಶಿಲೆಯನ್ನು ಮೆಟ್ಟು ಮೆಟ್ಟು ಸರಿ. ನಿನ್ನ ಪಾದಾಘಾತವಾದೊಡನೆ ಆ ಶಿಲೆ ಆ, ಸ್ತ್ರೀಯಾಗಿ ಮಾರ್ಪಟ್ಟಿದೆ. ಹೌದು ಕಂಡೆ. ಬಂದವರು ನನ್ನನ್ನು ನಮಿಸಿ ನನಗೆ ಕೃತಜ್ಞತೆ ಅರ್ಪಿಸ್ತಾ ಇದ್ದಾರೆ. ಯಾರು ಗುರುದೇವ ಅವರು? ಯಾರೋ ಚಂದ್ರಮ್ಮ, ಆ, ನಿನ್ನ ಪಾದ ಸ್ಪರ್ಶದಿಂದ ಆ, ಇಂದೀಗ ಆ, ಕಲ್ಲರಳಿ ಹೂವಾಗಿ ಹ್ಮ್, ಅವಳು ಇನ್ನಾರೋ ಅಲ್ಲ, ಮುದ್ಗಲ ಮಹರ್ಷಿಯ ಮಗಳಾದ ಆ, ಗೌತಮ ಮಹರ್ಷಿಯ ಸತಿಯಾದ ಅಹಲ್ಯ. ಹ್ಮ್, ಅವಳ ಮಾಡಿದ ತಪ್ಪಿಗಾಗಿ ಪತಿಯಿಂದಲೇ ಶಪ್ತಳಾದವಳು. ಹ್ಮ್, ಆ ಶಾಪದಿಂದ ತಾನು ನೊಂದು ಪಶ್ಚಾತ್ತಾಪದಿಂದ ಹೇಳಿಕೊಂಡ ಕಾಲಕ್ಕೆ ಪತಿಯಾದ ಗೌತಮ ಹ, ಒಂದೊಂದು ಕಾಲದಲ್ಲಿ ಹ್ಮ್, ರಾಘವನ ಪಾದಸ್ಪರ್ಶವಾಗುತ್ತದೆ, ಆಗ ನಿನಗೆ ಶಾಪ ವಿಮೋಚನೆ ಆಗುತ್ತದೆ ಅನ್ನೋ ಶಾಪವನ್ನು ನೀಡಿ ಹ್ಮ್, ಶತಮಾನಗಳು ಹ್ಮ್, ಗಾಳಿ, ಮಳೆ, ಚಳಿ, ಬಿಸಿಲಿನ ತೀವ್ರತೆಗೆ ತಾಳಿಕೊಂಡು ಆಂತರಂಗಿಕವಾಗಿ ರಾಮಧ್ಯಾನವನ್ನೇ ಮಾಡುತ್ತಾರೆ. ಹ್ಮ್, ಮಾಡಿದ ತಪಸ್ಸಿನ ಪರಿಣಾಮವಾಗಿ ಹ್ಮ್, ವಿಶ್ವಾಮಿತ್ರರನ್ನು ಹಿಂಬಾಲಿಸಿ ಬಂದಂತಹ ರಾಮನ ಹ್ಮ್, ಪದ ಕಮಲಗಳ ತುಳಿತಕ್ಕವರೊಳಗಾಗಿದ್ದಾಳೆ. ಆದ್ದರಿಂದಲೇ ಸ್ತ್ರೀಯಾಗಿ ಮಾರ್ಪಟ್ಟು ಶಾಪ ವಿಮೋಚಿತಳಾಗಿದ್ದಾಳೆ. ಹ್ಮ್, ಗೌತಮ ಮಹರ್ಷಿಯ ಬಳದು ಬರಸೆಳೆದು ಅಪ್ಪಿ ಸುಖ ದಾಂಪತ್ಯವನ್ನು ಅನುಭವಿಸುವ ಸಿದ್ಧತೆಯಲ್ಲಿದ್ದಾರೆ. ಹ್ಮ್, ಎಷ್ಟೋ ಕಾಲದಿಂದ ವಿಚ್ಛೇದಿತವಾಗಿದ್ದಂತಹ ಒಂದು ಮಧುರವಾದ ಬಾಂಧವ್ಯ ಬಂದು ಮತ್ತೆ ಬೆಸೆದಂತಹ ಮಹನೀಯ ನೀರು. ರಾಮ ಬರಬೇಕಾಗಿತ್ತು, ವಿಶ್ವಾಮಿತ್ರರು ಹಿಂಬಾಲಿಸಿ. ಒಬ್ಬಳು ಕನ್ಯೆಯ ಅಂತರಂಗ ಏನು ಅನ್ನುವುದನ್ನು ತಿಳಿದು ಅದಕ್ಕೆ ಸರಿಯಾದಂತಹ ಫಲವನ್ನು ಕೊಡಮಾಡುವುದಕ್ಕಾಗಿ ದಾಶರಥಿ ಬರಲೇಬೇಕಾಗಿತ್ತು. ಎರಡು ದೃಷ್ಟಿಯಿಂದ ಎರಡು ಕಡೆಗೆ ದಾಶರಥಿ ಆಗಮನ ಅನಿವಾರ್ಯವಾಗಿತ್ತು. ಈ ಭೂಮಿಯೂ ಸ್ತ್ರೀ, ಈ ಭೂಮಿ, ಈ ಕ್ಷಮೆ ತೀವ್ರವಾಗಿ ನೊಂದಿದ್ದಾಳೆ. ಕ್ರೂರರಾದಂತಹ ರಾಕ್ಷಸರ ದುರ್ಭರವಾದಂತಹ ಆಡಳಿತದಿಂದ ಸುಮನಸರು ಸಂಕಟಕ್ಕೊಳಗಾಗಿದ್ದಾರೆ. ಗೋವುಗಳು, ಬ್ರಾಹ್ಮಣರು, ಸ್ತ್ರೀಯರು ಸದಾಕಾಲ ಕಣ್ಣೀರಿನಿಂದ ಕೈಗೊಳ್ಳುವ ಸ್ಥಿತಿ ನಿರ್ಮಾಣವಾಗಿದೆ. ಆ ಕ್ಷಮೆಯ ದುರಿತವನ್ನು ನಿವಾರಿಸುವುದಕ್ಕಾಗಿ ಕೌಸಲ್ಯ ಗರ್ಭಸಂಭೂತವಾಗಿ ದೇವನಿರ್ಮಿತವಾದ ಪಾಯಸವೇ ಕಾರಣವಾಗಿ ಈ ಭೂಮಿಯಲ್ಲಿ ನೀನು ಸಂಚರಿಸಿ ಬಂದೆ. ಮತ್ತೊಂದು ಕನ್ಯೆಯ ಒಳಗಿನ ಭಾರವನ್ನು ಇಳಿಸುವುದಕ್ಕಾಗಿ ನೀನು ಬರಬೇಕಾಗಿ ಬಂದೆ. ಗೌತಮರಿಂದ ಅಹಲ್ಯೆಗೆ ಶಾಪ, ಶೀಲಕೇಡು ಉಂಟಾಗಿದೆ ಅನ್ನೋದು ಕಾರಣ. ಶೀಲವನ್ನು ಕೆಡಿಸಿದವ ದೇವೇಂದ್ರ, ಇಂದ್ರಿಯಾಭಿಮಾನಿಯಾದಂತಹ ದೇವೇಂದ್ರ, ಸಜ್ಜನರಾದಂತಹ ಗೌತಮ ಅರಸಿಯ
ಚಾರಿತ್ರ್ಯ ನಾಶಕ್ಕೆ ಕಾರಣವಾಗುವಂತೆ ಆಗಬಹುದೇ, ಆದರೆ ಆದದ್ದು ಸುಳ್ಳಲ್ಲ. ಅವನು ಶಾಪವನ್ನು ಹೊಂದಿದ್ದು ಸಟೆಯಲ್ಲ. ಯಾಕಾಯಿತು ಅನ್ನುವಾಗ ಈ ಕುರಿತಾಗಿ ವಿಮರ್ಶಾತ್ಮಕವಾದ ಒಂದು ನೋಟವನ್ನು ತಿಳಿದರೆ ನಮಗೆ ಸುಲಭವಾಗಿ ಅರ್ಥ ಆಗ್ತದೆ. ಸ್ತ್ರೀಯಾದವಳು ತನಗೆ ಒದಗಿದ ಸುಖವನ್ನು ತನ್ನ ಸುಖ ಅನ್ನುವಾಗ ಭಾವಿಸಿ ಅದರಲ್ಲಿ ಸಂತೃಪ್ತಿಯನ್ನು ಹೊಂದುವ ಸ್ವಭಾವವನ್ನು ಹೊಂದಿದ್ದಾಳೆ. ಈ ಪ್ರಪಂಚದಲ್ಲಿ ಅನೂಚಾರವಾಗಿ ಬಂದಂತಹ ಸ್ತ್ರೀಯರೆಲ್ಲರೂ ಅದನ್ನೇ ಮಾಡಿದ್ದಾರೆ. ಹೆಣ್ಣೆಂದರೆ ನೀರಿನಂತೆ ತಾನು ಯಾವ ಪಾತ್ರಕ್ಕೆ ಹೊಯ್ಯಲ್ಪಡುತ್ತಾಳೋ ಆ ಪಾತ್ರದ ಆಕಾರವನ್ನು ತಾನು ತಳೆದು ಜಲವಾಗಿಯೇ ಉಳಿಯುತ್ತಾಳೆ. ನನಗೆ ಅದಲ್ಲ, ನನಗೆ ಇದಲ್ಲ, ನನಗೆ ಅದು ಬೇಕು, ನನಗೆ ಇದು ಬೇಕು. ಈ ಭಾವ, ಈ ಅಭೀಪ್ಸೆ ಸಚ್ಚಾರಿತ್ರ್ಯ ಸಂಪನ್ನಳಾದಂತಹ ಸ್ತ್ರೀಗೆ ಇರುವುದಿಲ್ಲ. ಹುಟ್ಟಿದ್ದು ಮುದ್ಗಲ ಮಹರ್ಷಿ, ಕರಗ್ರಹಣ ಮಾಡಿದ್ದು ಗೌತಮ ಮಹರ್ಷಿಯರು. ಅಹಲ್ಯೆಗೆ ಯಾಕೆ ಹಾಗೆ ವಾಕ್ಯ ಹುಟ್ಟಿತು? ಶಾಪವನ್ನು ಹೊಂದುವುದಕ್ಕಾಗಿ ಆ ವಾಕ್ಯ ಹುಟ್ಟಿತು. ಗೌತಮರಿಂದ ಶಾಪ ಸಿಕ್ಕುವುದು ದೊಡ್ಡದಲ್ಲ, ವಿಶಾಪ ಸಿಕ್ಕುವುದು ದೊಡ್ಡ ವಿಷಯ. ಆ ವಿಶಾಪ ದೊರಕೊಳ್ಳುವುದಕ್ಕಾಗಿ ಅವಳು ಶಕ್ತಳಾದಳು. ಏನು ವಿಶಾಪ? ದಶರಥ ನಂದನರಾದಂತಹ ರಾಮನಿಂದ ಶಾಪ ವಿಮೋಚನೆ. ಇಬ್ಬರು ಕನ್ಯೆಯರಿಗೆ ಶಾಪ ವಿಮೋಚನೆ. ಒಂದು ಈಗಾಗಲೇ ಆಗಿದೆ. ವಿಶಾಪಕ್ಕಾಗಿಯೇ ಗೌತಮರು ಅಹಲ್ಯೆಯನ್ನು ಸಿದ್ಧಪಡಿಸಿ ಆಂತರಂಗಿಕವಾಗಿ ರಾಮಧ್ಯಾನದಿಂದ ಅದಿಂದೀಗ ಸಾಧ್ಯವಾಯಿತು. ಇನ್ನೊಬ್ಬಳು ಕನ್ಯೆ, ನಾನು ಆಗಲೇ ಕ್ಷಣ, ಅವಳು ದಿನದಿನದೆ ಒದ್ದಾಡುತ್ತಿದ್ದ ರಾಮಾಗಮನಕ್ಕಾಗಿ ಸೋನೆಗಾಗಿ ಕಾಯುವ ಭೂಮಿಯಂತೆ ಬಿರಿದು ಬಾಯ್ಬಿಟ್ಟಿದೆ ಧರ್ಮ ಪ್ರಪಂಚ. ಆ ಧರ್ಮ ಪ್ರಪಂಚ ಸುಸ್ಥಿರವಾಗಿ ಸುಖವಾಗಿ ಬದುಕಬೇಕೆಂದಾದರೆ ಶಾಪದಂತೆ ಪೀಡಿಸುತ್ತಿರುವ ಕೂಳರ ನಿರ್ನಾಮವಾಗಬೇಕು. ಅದು ನಮ್ಮ ರಾಮನಿಂದ ಆಗುತ್ತದೆ ಅನ್ನುವುದನ್ನು ನಾನು ಕಂಡೆ. ಲಕ್ಷ್ಮಣನೆಂದರೆ ಬಹಿಷ್ಠರ ಪ್ರಾಣ. ಈವರು ಒಂದಾಗಿ ನೀವು ಮುಂದಾದಿರೆಂದಾದರೆ ನಾವು ನಿಮಗೆ ಕೊಡಮಾಡಿದ್ದೇನು ಅಂತ ಸಾತ್ವಿಕವಾದಂತಹ ಶಕ್ತಿ, ಅದು ಸಾರ್ಥಕವಾಗುತ್ತದೆ ಅನ್ನುವ ಭಾವವನ್ನು ನಾನು ಹೊಂದಿದ್ದೇನೆ. ಅಹಲ್ಯ ಶಾಪ ವಿಮೋಚನೆಯಾದಲ್ಲಿಗೆ ಭೂಮಿಗೊದಗಿದ ಶಾಪವು ವಿಮೋಚನೆಯಾಗುತ್ತದೆ ಅನ್ನುವಂತಹ ಭಾವ ನಮ್ಮಲ್ಲಿ ತುಂಬಿ ಬಂದದ್ದು. ಆದ್ದರಿಂದ ಮುಂದಿನ ಪ್ರತಿ ಹೆಜ್ಜೆಯೂ ಕೂಡ ಧರ್ಮೋದ್ಧಾರಕ್ಕಾಗಿ. ಗುರುವರ ನಮ್ಮಂತಹ ಋಷಿಮುನಿಗಳ ಸಂಕಲ್ಪ ಏನು ಗೊತ್ತೇ? ನಿನಗಿರಿಸಿದ 2 ಅಕ್ಷರದ ಹೆಸರು ಈ ಮುಂದೆಯೇ ಉದ್ಘಾಟಿಸಲ್ಪಟ್ಟது, ಈ ಹಿಂದೆ ಉದ್ಘಾಟಿಸಲ್ಪಟ್ಟது. ರಾಮ ರಾಮ ರಾಮೇತಿ ಮೊದಲು ಅದು ಸಹಸ್ರನಾಮಕ್ಕೆ ತುಲ್ಯವಾದದ್ದು. ಅದರ ಅಧಿಷ್ಠಾತ್ರ ದೇವತೆಯಾಗಿ ಅಥವಾ ಅದರ ರೂಪಸ್ವರೂಪವನ್ನು ಹೊಂದಿದ ನೀನು ಸಂಚರಿಸಿ ಬಂದಿ. ಇನ್ನೀಗ ನೀನಿರಿಸಿದ ಹೆಜ್ಜೆಯನ್ನು ಧರ್ಮಪಥದಲ್ಲಾಗಲಿ ಕಾಲ ಕಾಲಕ್ಕೆ ನನ್ನಂತಹ ಋಷಿಮುನಿಗಳು ನಿನಗೆ ಬಲವನ್ನು ಬಲಿ ತನ್ಮೂಲಕವಾಗಿ ಭಾರವನ್ನು ಕಳೆದುಕೊಂಡ ಈ ಇಳೆ ಸತ್ಪಾತ್ರರಿಗೆ ತಾಯಿಯಾಗಲು ಈ ಭಾವದಿಂದ ಮಿಥಿಲೆಯತ್ತ ಅರ್ಥಾತ್ ಕಲ್ಯಾಣದ ಮುಂದುವರಿಯೋಣವೇ. ಸಕಲ ವಿರೂಪಗಳವಾಗಲಿ, ಶಿವೇ ಸರ್ವಾರ್ಥ ಸಾಧಿಕೆ ಶರಣ್ಯೇ ತ್ರ್ಯಂಬಕೆ ಗೌರಿ ನಾರಾಯಣೀ ನಮೋಸ್ತುತೇ. ಶ್ರೀ ಸರದಿದ ಮೇತೆಯರು ತೋಚದಿ ನಡೆದರು ಸುರನುಲಿದು ದ್ರಾಕ್ಷತೆಯಿಂದ ಚೈತೆಯ ತಿಳಿದು ತಿಳಿದೆವುದರಿಂದ ಮಾತದ ಕೀರ್ತಿಯ ಪಡೆದು ಬಿಡುತ್ತರು ಬೆಳಗಿದರು ಶೋಭಾ.